ಗ್ರಾಮದ 2021-22ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯನ್ನು ಇಂದು ಇಲ್ಲಿ ಆಯೋಜಿಸಲಾಗಿದೆ. ಈ ಗ್ರಾಮ ಸಭೆಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಚಂಚಲಾಕ್ಷಿ ಇವರು ಆಗಮಿಸಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಆದರದಿಂದ ಈ ಸಭೆಗೆ ಸ್ವಾಗತಿಸುತ್ತಾ ಸಭೆಯ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀ ರಾಮಕೃಷ್ಣ ಪಟ್ಟುವರಿ ಇವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆದರದಿಂದ ಈ ಸಭೆಗೆ ಸ್ವಾಗತಿಸುತ್ತಿದ್ದೇವೆ. ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ಶ್ರೀಮತಿ ಜಲದಾಕ್ಷಿ, ವಿಸ್ತರಣಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂಗಳೂರು ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಆದರದಿಂದ ಸ್ವಾಗತಿಸುತ್ತಿದ್ದೇವೆ. ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರನ್ನು ಕೂಡ ಈ ಗ್ರಾಮ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತಿನ PDO ಶ್ರೀ ವಿಶ್ವನಾಥ ಬೈಲಮೂಲಿ ಇವರಿದ್ದಾರೆ. ಇವರನ್ನು ಕೂಡ ಈ ಗ್ರಾಮ ಸಭೆಗೆ ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತಿನ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಗ್ರಾಮ ಸಭೆಗೆ ಇಲಾಖಾ ಮಾಹಿತಿಗಾಗಿ ಇಲಾಖಾಧಿಕಾರಿಗಳು ಆಗಮಿಸುತ್ತಾ ಇದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಮತ್ತು ಗ್ರಾಮದ ಎಲ್ಲ ಗ್ರಾಮಸ್ಥರು, ನಾಗರಿಕರನ್ನು ಗ್ರಾಮ ಸಭೆಯನ್ನು ನಡೆಸಿಕೊಡಬೇಕಾಗಿ ಗ್ರಾಮ ಪಂಚಾಯತಿನ ಅಧ್ಯಕ್ಷ ನಾಡಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರರಿಹ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ವಂದನೆಗಳು. ಗ್ರಾಮ ಪಂಚಾಯತಿನ ಆಯಾ ಆರ್ಥಿಕ ವರ್ಷದ ಪ್ರಗತಿಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವ, ಈ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಸರ್ಕಾರ ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಪ್ರಥಮ ಹಂತದ ಗ್ರಾಮ ಸಭೆಗಳನ್ನು 6 ತಿಂಗಳಿಗೊಮ್ಮೆ ನಡೆಸುವಂಥ ಪ್ರಥಮ ಹಂತದ ಗ್ರಾಮ ಸಭೆಗಳನ್ನು ನಡೆಸಲು ನಿರ್ಧರಿಸುತ್ತದೆ. ಅದಕ್ಕೆ ಒಬ್ಬ ಮಾರ್ಗದರ್ಶಿ ಅಧಿಕಾರಿಗಳನ್ನು ತಾಲೂಕು ಆಡಳಿತದಿಂದ ನಿರ್ದೇಶಿಸಲ್ಪಡ್ತಾರೆ. ಸಾರ್ವಜನಿಕರೊಂದಿಗೆ ಆಯಾ ಗ್ರಾಮ ಪಂಚಾಯತಿನ ಮುಂದಿನ ಆರ್ಥಿಕ ವರ್ಷ ಹಾಗೂ ಮುಂದಿನ ದಿನಗಳಲ್ಲಿ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಅಥವಾ ಮುಂದಿನ ಹಂತದಲ್ಲಿ ಏನೇನು ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಸಲಹೆ, ಸೂಚನೆ, ಅಹವಾಲುಗಳನ್ನು ಸಲ್ಲಿಸುವಂಥ ಒಂದು ಪ್ರಕ್ರಿಯೆಗೋಸ್ಕರ ಈ ಸಾರ್ವಜನಿಕವಾಗಿ ಗ್ರಾಮ ಸಭೆಗಳನ್ನು ಏರ್ಪಡಿಸ್ತೇವೆ. ವಿವಿಧ ರೀತಿಯ ಗ್ರಾಮ ಸಭೆಗಳು ಒಂದು ಗ್ರಾಮ ಪಂಚಾಯತಿನಲ್ಲಿ ನಡೆಯುತ್ತವೆ. ಆಯಾ ಹಿಂದಿನ ಆರ್ಥಿಕ ವರ್ಷದ ಖರ್ಚು ವೆಚ್ಚಗಳ ಮೇಲಿರುವಂತಹ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವಂತಹ ಜಮಾಬಂದಿ ಕಾರ್ಯಕ್ರಮ ಒಂದು ಗ್ರಾಮ ಸಭೆಯಾಗಿರ್ತದೆ. ವಿವಿಧ ಯೋಜನೆಗಳಿಗೆ ಪ್ರತ್ಯೇಕವಾಗಿ ಅದರದೇ ಆದಂಥ ಯೋಜನೆಯ ಅನುಷ್ಠಾನ, ಮಾರ್ಗದರ್ಶಿ ಸೂತ್ರಗಳಿಗೆ ಅನುಸಾರವಾಗಿ ಯೋಜನೆಗಳು ಅನುಷ್ಠಾನಗೊಂಡಿದ್ದೇವೆ, ರೂಪುಗೊಂಡಿದ್ದೇವೆ ಎಂಬುದನ್ನು ಖರ್ಚು ವೆಚ್ಚಗಳ ಸಮೇತ ಪರಿಶೀಲಿಸಲಿಕ್ಕೆ ನರೇಗಾ ಯೋಜನೆಯಡಿಯಲ್ಲಿ ಸಾರ್ವಜನಿಕ ಪರಿಶೋಧನಾ ಸಮಿತಿ, ಲೆಕ್ಕ ಪರಿಶೋಧನಾ ಸಮಿತಿಯಿಂದ ಒಂದು ಗ್ರಾಮ ಸಭೆ ನಡೆಯುತ್ತದೆ. ಸಾರ್ವಜನಿಕರಿಗೆ ಆ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ನೀಡಲಾಗ್ತದೆ. ಅಲ್ಲಿ ಯಾವುದೇ ಕುಂದುಕೊರತೆಗಳಿದ್ದಲ್ಲೂ ಅಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗ್ತದೆ. ಉಳಿದಂತೆ 15ನೇ ಹಣಕಾಸು ಅಥವಾ 14ನೇ ಹಣಕಾಸು ಕಳೆದ ವರ್ಷದ ಇದಕ್ಕೂ ಪ್ರತ್ಯೇಕವಾದಂತಹ ಒಂದು ಗ್ರಾಮ ಸಭೆಗಳನ್ನು ಸರ್ಕಾರ ಆಯೋಜಿಸ್ತಿದೆ. ಇಲ್ಲಿ ಈ ಯೋಜನೆಗಳಿಗೆ ಸಂಬಂಧಿಸಿದಂಥ ಕುಂದುಕೊರತೆಗಳಿರ್ಬೋದು, ಸಲಹೆ ಅಹವಾಲುಗಳಿರ್ಬೋದು, ಆ ಮಾರ್ಗದರ್ಶಿ ಸೂತ್ರಗಳ ಪ್ರಕಾರ ಅದು ಅನುಷ್ಠಾನಗೊಂಡಿದೆ ಎಂಬುದನ್ನು ಪರಿಶೀಲಿಸುವಂಥ ಸಾರ್ವಜನಿಕರು ಪರಿಶೀಲಿಸುವಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿದೆ. ಅದೇ ರೀತಿ ಮೂಲವಾಗಿ ಈ ಗ್ರಾಮ ಸಭೆಗಳು 6 ತಿಂಗಳಿಗೊಮ್ಮೆ ನಡೆಯುವಂಥ ಈ ಗ್ರಾಮ ಸಭೆಗಳು ನಡೆಯುತ್ತವೆ. ಈ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಆಯಾ ವರ್ಷದ ಅಲ್ಲಿ ಬರುವಂತಹ ಆರ್ಥಿಕ ಲೆಕ್ಕಾಚಾರವನ್ನು ಮುಂದಿಡಲಾಗ್ತದೆ. ಮುಂದಿನ ಯೋಜನೆಗಳಿಗೆ ಏನೇನು ಹೊಸ ವ್ಯತ್ಯಾಸ ಅಥವಾ ಹೊಸ ಬದಲಾವಣೆಗಳನ್ನು ಮಾಡಬೇಕು ಅನ್ನುವುದರ ಬಗ್ಗೆ ಇಲ್ಲಿ ಸಲಹೆ ಸೂಚನೆಗಳನ್ನು ಅವಲೋಕಿಸಲಾಗ್ತದೆ, ಜನರಿಂದ ನಿರೀಕ್ಷಿಸಲಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಆಯಾ ಇಲಾಖೆಗಳಲ್ಲಿ ಇರುವಂಥ ಯೋಜನೆಗಳ ಬಗ್ಗೆ, ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ, ಆ ಯೋಜನೆಗಳ ಅನುಷ್ಠಾನ ಮಾಡುವುದು ಯಾವ ರೀತಿ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಪ್ರಾರಂಭದಲ್ಲಿ ಹಿಂದಿನ ಗ್ರಾಮ ಸಭೆಗಳಲ್ಲಿ ಮಂಡನೆಯಾಗಿರುವಂಥ ವಿಷಯಗಳ ಬಗ್ಗೆ, ಅದನ್ನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎನ್ನುವ ಬಗ್ಗೆ ಒಂದಿಷ್ಟು ಅವಲೋಕನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಏನೇನು ಮಾಡಬಹುದು ಎನ್ನುವುದರ ಬಗ್ಗೆ ಅಂತಿಮ ಹಂತದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದೆ. ಸೊ ಹಾಗೆ ಪ್ರಾರಂಭದಲ್ಲಿ ಈಗ ಈ ಗ್ರಾಮ ಸಭೆಯ ಪ್ರಥಮ ಹಂತದ ಗ್ರಾಮ ಸಭೆಯ ಬಗ್ಗೆ
ಗ್ರಾಮ ಪಂಚಾಯತಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸಿಬ್ಬಂದಿ. ಗ್ರಾಮ ಸಭೆ ಹಾಗೂ ಈ ಗ್ರಾಮ ಪಂಚಾಯತ್ ಆದರಣೀಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗ್ರಾಮ ಪಂಚಾಯತ್ ಹಿತೈಷಿಗಳೇ ಹಾಗೂ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರುಗಳೇ ಮತ್ತು ಸಭಾಸ್ಥಾನದಲ್ಲಿ ಉಪಸ್ಥಿತರಿರುವ ಈ ಗ್ರಾಮದ ಗ್ರಾಮಸ್ಥ ಬಂಧುಗಳೇ ಹಾಗೂ ವಿವಿಧ ಇಲಾಖಾ ಅಧಿಕಾರಿ ಸಿಬ್ಬಂದಿಗಳೇ, ಈ ದಿನ ನಡೆಯುತ್ತಿರುವ 2021-22ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯಲ್ಲಿ ತಮ್ಮ ಮುಂದೆ ಈ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಈ ರೀತಿ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಗ್ರಾಮ ಪಂಚಾಯತ್ನ ಸಾಮಾನ್ಯ ಆಡಳಿತ ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಕೊನಾಜೆ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು 29 ಸದಸ್ಯರಿದ್ದು, ಸದಸ್ಯರ ವಿವರ ಈ ಕೆಳಗಿನಂತಿವೆ. 1ನೇ ವಾರ್ಡ್ ಶ್ರೀ ಮೊಹಮ್ಮದ್ ಇಕ್ಬಾಲ್, ಶ್ರೀಮತಿ ರುಕ್ಯಾ, ಶ್ರೀ ಅಚ್ಚುತ್ತಗಟ್ಟಿ, ಶ್ರೀ ರವಿಕುಮಾರ್. 2ನೇ ವಾರ್ಡ್ ಶ್ರೀಮತಿ ಶಶಿಕಲಾ, ಶ್ರೀಮತಿ ರಾಜೀವಿ ಶೆಟ್ಟಿ, ಶ್ರೀ ಶೇಖರ್ ಕೊಪ್ಪಾಳ್. 3ನೇ ವಾರ್ಡ್ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್, ಶ್ರೀಮತಿ ವನಿತಾ ಎಸ್ ಶೆಟ್ಟಿ, ಶ್ರೀ ದೇವಣ್ಣ ಶೆಟ್ಟಿ. 4ನೇ ವಾರ್ಡ್ ಶ್ರೀಮತಿ ಗೀತಾ, ಶ್ರೀ ಬಿ ಮೊಹಮ್ಮದ್ ಇಕ್ಬಾಲ್. 5ನೇ ವಾರ್ಡ್ ಶ್ರೀಮತಿ ರೇಷ್ಮಾ ಕೆ, ಶ್ರೀ ಶೈಲೇಶ್. 6ನೇ ವಾರ್ಡ್ ಶ್ರೀ ಪ್ರೇಮದಾಸ್, ಶ್ರೀಮತಿ ಶೋಭಾ. 7ನೇ ವಾರ್ಡ್ ಶ್ರೀಮತಿ ಚಂಚಲಾಕ್ಷಿ, ಶ್ರೀಮತಿ ಜೋಹರಾ, ಶ್ರೀಮತಿ ಫೌಜಿಯಾ, ಶ್ರೀ ಐದರ್ ಅಮೀರ್. 8ನೇ ವಾರ್ಡ್ ಶ್ರೀ ಸಿದ್ಧಾರ್ಥ ಶೆಟ್ಟಿ, ಶ್ರೀ ನಜರ್ ಶಾ. 9ನೇ ವಾರ್ಡ್ ಶ್ರೀಮತಿ ರಾಜೇಶ್ವರಿ ಎಂ, ಶ್ರೀಮತಿ ವೇದಾವತಿ. 10ನೇ ವಾರ್ಡ್ ಶ್ರೀ ರವಿ, ಶ್ರೀಮತಿ ವಿಜಯ, ಶ್ರೀಮತಿ ವಿಜೇತಾ ಎಸ್ ರೈ. 11ನೇ ವಾರ್ಡ್ ಶ್ರೀ ರಾಮಕೃಷ್ಣ ಪಟ್ಟೋರಿ, ಶ್ರೀಮತಿ ಚಿತ್ರಕಲಾ. ಈ ಪೈಕಿ ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ ಸದಸ್ಯರು 1, ಹಿಂದುಳಿದ ವರ್ಗದ ಸದಸ್ಯರುಗಳು 8, ಸಾಮಾನ್ಯ ವರ್ಗದ ಸದಸ್ಯರುಗಳು 16, ಬಿ ವರ್ಗದ ಸದಸ್ಯರು 2, ಹೀಗೆ ಒಟ್ಟು 29 ಸದಸ್ಯರಲ್ಲಿ 14 ಪುರುಷರು ಹಾಗೂ ಮಹಿಳಾ ಸದಸ್ಯರಾಗಿರುತ್ತಾರೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಶ್ರೀಮತಿ ಚಂಚಲಾಕ್ಷಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ರಾಮಕೃಷ್ಣ ಪಟ್ಟೋರಿ ಇವರುಗಳು ಅಧಿಕಾರದಲ್ಲಿದ್ದು, ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಶ್ರೀ ವಿಶ್ವನಾಥ್ ಬಿ, ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾಲಿನಿ ಯು ಇವರುಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊನಾಜೆ ಗ್ರಾಮ ಪಂಚಾಯತ್ ನಿರ್ವಹಿಸುವ ಕಾಮಗಾರಿಗಳನ್ನು ಪರಿಶೀಲಿಸಲು ಜಿಲ್ಲಾ ಪಂಚಾಯತ್ ವತಿಯಿಂದ ಶ್ರೀ ನಿತಿನ್ ಕುಮಾರ್ ಇವರು ಕಿರಿಯ ಅಭಿಯಂತರರಾಗಿ ನಿಯೋಜಿಸಲ್ಪಟ್ಟಿರುತ್ತಾರೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಕಾಮಗಾರಿಗಳನ್ನು ಪರಿಶೀಲಿಸಲು ಶ್ರೀ ರಾಜ್ಕುಮಾರ್ ರವರು ತಾಂತ್ರಿಕ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊನಾಜೆ ಗ್ರಾಮ ಪಂಚಾಯತ್ 3 ಉಪಸಮಿತಿಗಳನ್ನು ಹೊಂದಿದ್ದು, ಸಮಿತಿಯ ಸದಸ್ಯರು ಈ ಕೆಳಗಿನಂತಿರುತ್ತಾರೆ. 1. ಹಣಕಾಸು ಮತ್ತು ಯೋಜನೆಗಳ ಸಮಿತಿ. ಹಣಕಾಸು ಮತ್ತು ಯೋಜನೆಗಳ ಸಮಿತಿಯು ಶ್ರೀಮತಿ ಚಂಚಲಾಕ್ಷಿ, ಶ್ರೀಮತಿ ವೇದಾವತಿ ಗಟ್ಟಿ, ಶ್ರೀ ಶೇಖರ್ ಕೊಪ್ಪಳ, ಶ್ರೀ ಅಚ್ಚುತ್ತಗಟ್ಟಿ ಮತ್ತು ಶ್ರೀ ಐದರ್ ಹಮೀದ್ ಇವರುಗಳೊಂಡ 5 ಮಂದಿಯ ಸಮಿತಿಯಾಗಿರುತ್ತದೆ. ಇದರ ಸಭಾಪತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಅವರಾಗಿರುತ್ತಾರೆ. 2ನೇದು ಸಾಮಾನ್ಯ ಸ್ಥಾಯಿ ಸಮಿತಿ. ಸಾಮಾನ್ಯ ಸ್ಥಾಯಿ ಸಮಿತಿಯು ಶ್ರೀ ರಾಮಕೃಷ್ಣ ಪಟ್ಟೋರಿ, ಶ್ರೀ ಶೈಲೇಶ್, ಶ್ರೀಮತಿ ರಾಜೀವಿ ಶೆಟ್ಟಿ, ಶ್ರೀ ಪ್ರೇಮದಾಸ್ ಮತ್ತು ಶ್ರೀ ಮೊಹಮ್ಮದ್ ಇಕ್ಬಾಲ್ ಇವರುಗಳೊಂಡ 5 ಮಂದಿಯ ಸಮಿತಿಯಾಗಿರುತ್ತದೆ. ಇದರ ಸಭಾಪತಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀ ರಾಮಕೃಷ್ಣ ಪಟ್ಟೋರಿ ಅವರಾಗಿರುತ್ತಾರೆ. ಸಾಮಾಜಿಕ ನ್ಯಾಯ ಸಮಿತಿ. ಸಾಮಾಜಿಕ ನ್ಯಾಯ ಸಮಿತಿಯು ಶ್ರೀ ರವಿ, ಶ್ರೀಮತಿ ಗೀತಾ, ಶ್ರೀ ನಜರ್ ಎನ್, ಶ್ರೀ ದೇವಣ್ಣ ಶೆಟ್ಟಿ ಮತ್ತು ಶ್ರೀಮತಿ ವಿಜಯ ಇವರುಗಳೊಂಡ 5 ಮಂದಿಯ ಸಮಿತಿಯ ಸದಸ್ಯರಾಗಿರುತ್ತಾರೆ. ಇದರ ಸಭಾಪತಿಯು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ರವಿ ಆಗಿರುತ್ತಾರೆ. ಹಿಂದಿನ ಗ್ರಾಮ ಸಭೆಯ ಈಗಿನ ಆಡಳಿತ ಮಂಡಳಿ, ಹೊಸದಾಗಿ ಆಡಳಿತ ಮಂಡಳಿ ಬಂದಿದೆ. ಈ ಮೊದಲು ಕೋವಿಡ್-19 ಎಂಬ ಮಹಾಮಾರಿಯಿಂದಾಗಿ ಕಳೆದ ವರ್ಷ ನಮಗೆ ಯಾವುದೇ ಗ್ರಾಮ ಸಭೆ ಆಗಲಿಲ್ಲ. ಈ ವರ್ಷ ಗ್ರಾಮ ಸಭೆ ಆಗ್ತಾ ಉಂಟು. ಈ ಒಂದು ಗ್ರಾಮ ಸಭೆಯಲ್ಲಿ ಅದರ ಹಿಂದೆ ನಡೆದಂತಹ ಗ್ರಾಮ ಸಭೆಯ ನಡವಳಿಯನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ. ನಮ್ಮ ಕಾರ್ಯದರ್ಶಿಯವರು ನಿಮ್ಮ ಮುಂದೆ ಗ್ರಾಮ ಸಭಾ ನಡವಳಿ ವರದಿಯೊಂದಿಗೆ. 10/7/2019 ಬುಧವಾರ ಪೂರ್ವಾಹ್ನ 10:30ಕ್ಕೆ ಸರಿಯಾಗಿ ಬಂಟರ ಭವನ ಅಸೈಗೊಳ್ಳಿ ಎಂಬಲ್ಲಿ ಜರುಗಿದ ಕೊಣಾಜೆ ಗ್ರಾಮ ಪಂಚಾಯತ್ನ 19-20ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯ ನಡವಳಿಗಳು. ಹಾಜರಿದ್ದವರ ವಿವರ. ಗ್ರಾಮ ಸಭೆ ಹಾಜರಿ ವಹಿಯಲ್ಲಿ ಸಹಿ ಪಡೆಯಲಾಗಿದೆ. ಗ್ರಾಮ ಸಭೆಯ ಅಧ್ಯಕ್ಷತೆ ಶ್ರೀ ನಜರ್ ಶಾ, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಪ್ರಾರಂಭದಲ್ಲಿ ನಾಡಗೀತೆಯನ್ನು ಹಾಡುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು ಹಾಗೂ ಹಾಜರಿರುವ ಎಲ್ಲರನ್ನೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಸ್ವಾಗತಿಸಿದರು. ಗ್ರಾಮ ಸಭೆಯ ಕಾರ್ಯಸೂಚಿ ಕೆಳಗಿನಂತಿದೆ. ವಿಷಯ ನಂಬರ್ 3, ವಾರ್ಡ್ ಸಭೆಗಳ ನಡವಳಿ. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಜರುಗಿದ ವಾರ್ಡ್ ಸಭೆಯ ನಡವಳಿಗಳನ್ನು ಸಭೆಯಲ್ಲಿ ಓದಿ ಹೇಳಿ ಅನುಮೋದಿಸಲಾಯಿತು. ವಿವಿಧ ಇಲಾಖೆಗಳಿಂದ ಮಾಹಿತಿ.
ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೆಸ್ಕಾಂ, ಪಂಚಾಯತ್ ರಾಜ್, ಇಂಜಿನಿಯರಿಂಗ್ ಉಪವಿಭಾಗ ಇನ್ನಿತರ ಇಲಾಖೆಯವರು ಮಾಹಿತಿಯನ್ನು ನೀಡಿದ್ದರು, ದಾಖಲಿಸಲಾಯಿತು. ವಿವಿಧ ಯೋಜನೆಗಳಿಗೆ ವೈಯಕ್ತಿಕ ಫಲಾನುಭವಿಗಳ ಆಯ್ಕೆ ಬಗ್ಗೆ ಮಾಹಿತಿ. ವಿವಿಧ ಯೋಜನೆಗಳ ವೈಯಕ್ತಿಕ ಫಲಾನುಭವಿಗಳ ಆಯ್ಕೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದನ್ನು ದಾಖಲಿಸಲಾಯಿತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಬಗ್ಗೆ ಮಾಹಿತಿ ನೀಡಲಾಯಿತು ಮತ್ತು ಬಂದ ಅರ್ಜಿಗಳನ್ನು ದಾಖಲಿಸಲು ಕ್ರಮ ಕೈಗೊಳ್ಳಲಾಯಿತು. ನಿವೇಶನ ರಹಿತರ ಪಟ್ಟಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸಿರುವವರ ಸೇರ್ಪಡೆ ಹಾಗೂ ನಿವೇಶನ ಹೊಂದಿದವರ ಹೆಸರು ತೆಗೆಯುವ ಬಗ್ಗೆ, ನಿವೇಶನ ಹೊಂದದೇ ಇರುವವರ ಹೆಸರನ್ನು ನಿವೇಶನ ರಹಿತರ ಪಟ್ಟಿಗೆ ಸೇರ್ಪಡೆ ಮಾಡಲು ಮತ್ತು ನಿವೇಶನ ಹೊಂದಿದವರ ಹೆಸರನ್ನು ಪಟ್ಟಿಯಲ್ಲಿ ತೆಗೆದುಹಾಕಲು ಸರ್ವಾನುಮತ ನಿರ್ಣಯಿಸಲಾಯಿತು. ವಸತಿ ರಹಿತರ ಪಟ್ಟಿಗೆ ಸೇರ್ಪಡೆ ಹಾಗೂ ವಸತಿ ಹೊಂದಿರುವವರ ಹೆಸರು ತೆಗೆಯುವ ಬಗ್ಗೆ, ವಸತಿ ರಹಿತರ ಹೆಸರನ್ನು ಪಟ್ಟಿಗೆ ಸೇರ್ಪಡೆ ಮಾಡಲು ಹಾಗೂ ವಸತಿ ಹೊಂದಿರುವವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲು ಸರ್ವಾನುಮತ ನಿರ್ಣಯಿಸಲಾಯಿತು. ಗ್ರಾಮಸ್ಥರ ಸಲಹೆ ಸೂಚನೆ ಮನವಿ. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಸ್ಥರಿಗೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ಮಾಹಿತಿಯ ಅಗತ್ಯತೆ ಇದ್ದು, ಸದರಿ ಸಭೆಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಜರಾಗದೇ ಇರುವುದರಿಂದ ಮಾಹಿತಿ ಪಡೆಯಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಬಗ್ಗೆ ಮಾಹಿತಿ ಕಾರ್ಯಕ್ರಮ ನಡೆಸಲು ಸರ್ವಾನುಮತ ನಿರ್ಣಯಿಸಲಾಯಿತು. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಸೈಗೋಳಿ ಮತ್ತು ತಿಪ್ಲೆಪದವು ಪ್ರದೇಶಗಳಲ್ಲಿ ರಸ್ತೆಯಲ್ಲಿ ಹಂಪ್ಸ್ ಅಳವಡಿಸದೇ ಇರುವುದರಿಂದ ಅಪಘಾತಗಳಾಗುತ್ತಿರುವುದರಿಂದ ತುರ್ತಾಗಿ ಸದರಿ ಪ್ರದೇಶದಲ್ಲಿ ಹಂಪ್ಸ್ ಅಳವಡಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಬರಕೊಳ್ಳುವುದಾಗಿ ಸರ್ವಾನುಮತ ನಿರ್ಣಯಿಸಲಾಯಿತು. ಕೊಣಾಜೆ ಗ್ರಾಮದ ನಾಟೆಗಲ್ ಪ್ರದೇಶದಲ್ಲಿರುವ ಹೈಮಾಸ್ಕ್ ದಾರಿದೀಪ ಬೀಳುವ ಸ್ಥಿತಿಯಲ್ಲಿರುವುದರಿಂದ ಅದನ್ನು ತೆರವುಗೊಳಿಸಲು ಸರ್ವಾನುಮತ ನಿರ್ಣಯಿಸಲಾಯಿತು. ಬರುವ ಅಂಗನವಾಡಿಗೆ ರಸ್ತೆ ರಚನೆ ಮಾಡುವಂತೆ ಗ್ರಾಮಸ್ಥರು ತಿಳಿಸಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸರ್ವಾನುಮತ ನಿರ್ಣಯಿಸಲಾಯಿತು. ರಾಜೇಶ್ವರಿ ಪೃಥ್ವಿ ಹೌಸ್ ಪೂರ್ಣಗಿರಿ ಕೊಣಾಜೆ ಇವರು ತಮ್ಮ ಮನೆಯ ಬಳಿ ನಿರ್ಮಿಸಿದ ಹೊಸ ರಸ್ತೆಯಿಂದಾಗಿ ಮಳೆಯ ಸಂದರ್ಭದಲ್ಲಿ ಮಳೆ ನೀರು ಮನೆಯ ಒಳಗೆ ಮತ್ತು ಕೃಷಿ ಜಮೀನಿಗೆ ಬರುವುದರಿಂದ ತುಂಬಾ ತೊಂದರೆಯಾಗುತ್ತಿದ್ದು, ಚರಂಡಿ ವ್ಯವಸ್ಥೆ ಮಾಡುವಂತೆ ಅರ್ಜಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಸಂಬಂಧಪಟ್ಟ ಇಲಾಖೆಗೆ ಬರಕೊಳ್ಳಲು ಸರ್ವಾನುಮತ ನಿರ್ಣಯಿಸಲಾಯಿತು. ಶಿವಪ್ರಸಾದ್ ಕಕ್ಕೆಮಜಲು ದೇರಳಕಟ್ಟಿ ಇವರು ತಮ್ಮ ಮನೆಯ ಹತ್ತಿರದ ಸಂಜೀವ ಪೂಜಾರಿ ಮನೆಯಿಂದ ತನ್ನ ಮನೆಯವರೆಗೆ ಹೊಸದಾಗಿ ರಸ್ತೆ ನಿರ್ಮಾಣವಾಗಿದೆ. ಸದರಿ ರಸ್ತೆಗೆ ಕಾಂಕ್ರೀಟೀಕರಣ ಮಾಡುವಂತೆ ಅರ್ಜಿ ಸಲ್ಲಿಸಿದ್ದು, ಈ ಬಗ್ಗೆ ಅನುದಾನದ ಲಭ್ಯತೆ ಮೇರೆಗೆ ಕ್ರಮ ಕೈಗೊಳ್ಳಲು ಸರ್ವಾನುಮತ ನಿರ್ಣಯಿಸಲಾಯಿತು. ನಾಗರಿಕರು ಮೂಡಿಜೇರ ಇವರು ತಮ್ಮ ಮನೆಗಳಿಗೆ ಸರಿಯಾದ ರಸ್ತೆ ನಿರ್ಮಿಸಿಕೊಡುವ ಬಗ್ಗೆ ಅರ್ಜಿ ಸಲ್ಲಿಸಿದ್ದು, ಪರಿಶೀಲಿಸಿ ಆದ್ಯತೆ ಮೇರೆಗೆ ಕ್ರಮ ಕೈಗೊಳ್ಳುವುದಾಗಿ ನಿರ್ಣಯಿಸಲಾಯಿತು. ನಾಗರಿಕರು ಮೂಡಿಜೇರ ಇವರು ಶಿಥಿಲಗೊಂಡಿರುವ ಕಾಲು ದಾರಿಯನ್ನು ನಿರ್ಮಿಸಿಕೊಡುವ ಬಗ್ಗೆ ಅರ್ಜಿ ಸಲ್ಲಿಸಿದ್ದು, ಈ ಬಗ್ಗೆ ಪರಿಶೀಲಿಸಿ ಆದ್ಯತೆ ಮೇರೆಗೆ ಕ್ರಮ ಕೈಗೊಳ್ಳುವುದಾಗಿ ನಿರ್ಣಯಿಸಲಾಯಿತು. ನಡುಪದ ನಿವಾಸಿಗಳು ಸರ್ವೆ ನಂಬರ್ 109ರಲ್ಲಿ 45 ಎಕರೆಗಿಂತಲೂ ಅಧಿಕ ಜಮೀನು ಪ್ಲಾಟಿಂಗ್ ಆಗದೇ ಇರುವುದರಿಂದ ತೊಂದರೆಯಾಗಿದ್ದು, ಈ ಬಗ್ಗೆ ತಹಶೀಲ್ದಾರರವರಿಗೆ ಮನವಿ ನೀಡುವುದನ್ನು ದಾಖಲಿಸಲಾಯಿತು. ಸುಮಾರು 1.5 ವರ್ಷದ ಹಿಂದೆ ನಡೆದ ಗ್ರಾಮ ಸಭೆ. ಸೊ ಈಗ ಅದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಿಂತಲೂ ಏನಾದರೂ ಅದರಲ್ಲಿ ಸಲಹೆ ಸೂಚನೆಗಳಿದ್ದರೆ ಹೇಳ್ಬೋದು, ಇಲ್ಲದ್ರೆ ಮುಂದಿನ ಹಂತ. ಹಲೋ, ರಾಜೇಶ್ವರಿ ಅವರ ಮನೆ ಹತ್ರ ಚರಂಡಿ ಇದ್ದೊಂದು ಡಿಪಾರ್ಟ್ಮೆಂಟ್ಗೆ ಬರ್ದಿದೆ ಅಂತ ಹೇಳಿದ್ರು. ಅದು ಏನು ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳ್ಬೋದು ನಮಗೆ? ಅದೇನು ಇವತ್ತಿಗೂ ಸಮಸ್ಯೆ ಹಾಗೆ ಇದೆ ಅನ್ನುವಂಥ ಮಾಹಿತಿ ಈಗ ಸಿಕ್ಕಿದೆ. ಯಾಕಂದ್ರೆ ನಾನು ಮೊನ್ನೆ ನಮ್ಮ ಧರ್ಮರಾಜ್ ಅವರು ಇಂಜಿನಿಯರ್ ಕೂಡ ಬಂದಿದ್ರು, ಮತ್ತೆ ಯಾರು ಅದಕ್ಕೆ ಕಾಂಟ್ರಾಕ್ಟ್ ಮಾಡಿದ್ದಾರೆ ನೋಡಿ ಯಾವುದೋ ರಸ್ತೆದ್ದು. ಆ ಟೈಮಲ್ಲಿ ಅಂದ್ರೆ ಮೌಖಿಕವಾಗಿ ಅವರು ಆವತ್ತು ಟೈಮಲ್ಲಿ ಅವರಿಗೆ ಭಾಷೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ರಸ್ತೆ ಗ್ರಾಮದ ಅಭಿವೃದ್ಧಿ ಮಾಡಬೇಕಿದ್ರೆ ನಮ್ಗಿಂತ ತೊಂದರೆ ಆಗಬಾರ್ದು ಅಂತ ಅವರ ಕಾಂಪೌಂಡ್ ಹಾಲನ್ನು ತೆಗಿಸಿ ವರ್ಗ ಜಾಗದಲ್ಲಿ ದಾರಿ ಕೊಟ್ಟಿದ್ದಾರೆ. ತುಂಬಾ ತೊಂದರೆ ಆಗ್ತದೆ. ಯಾಕಂದ್ರೆ ಆ ಮೇಲ್ಗಡೆಯಿಂದ ಬಂದ ನೀರೆಲ್ಲ ಅವರ ಕಾಂಪೌಂಡ್ ಮನೆ ಒಳಗೆ ಹೋಗ್ತಾ ಇದೆ. ಮೊನ್ನೆ ನಮ್ಮ ಯಾರು ಕಾಂಟ್ರಾಕ್ಟ್ ನಸೀರ್ ಅವರು ಬಂದಿದ್ದಾಗ ಹೇಳಿದ್ರು, ನಮ್ಮ ಕಡೆಯಿಂದ ಆಗುದಿಲ್ಲ, ಪಂಚಾಯತಲ್ಲಿ ನಿರ್ಣಯ ಮಾಡಿ ಅದರಿಂದ ನಿಧಿ ಇಟ್ಟು ಅಮೌಂಟ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ನಾವು ಪಂಚಾಯತಿಂದ ಮೊನ್ನೆ ಮಾಡುವ ಅಂತ ಹೇಳುವ ಟೈಮಲ್ಲಿ ಇಲ್ಲಿಂದ ಪಂಚಾಯತ್ ಅವರು ಮುಂದಿನ PDO ಹೇಳಿದ್ರು, ಹಿಂದಿನ PDO ಅದು ಪಂಚಾಯತ್ ಇದರಿಂದ ಆಗುದಿಲ್ಲ ಅಮೌಂಟ್, ಅದು ಜಿಲ್ಲಾ ಪಂಚಾಯತ್ ರಸ್ತೆ ಅಂತ. ಅದಕ್ಕೆ ನೀವು ಇಲ್ಲಿಂದ ಏನಾದ್ರು ಒಂದು ಸೂಕ್ತ ಇದು ಮಾಡ್ಬೇಕು ನಮ್ಗೆ. ಯಾಕಂದ್ರೆ ಅವ್ರು ತುಂಬಾ ನೋಡಿ ಗ್ರಾಮದ ಅಭಿವೃದ್ಧಿಗಾಗಿ ತೆರವು ಮಾಡಿ ಕೊಟ್ಟಿದ್ದಾರೆ ಜಾಗ. ಅದರಿಂದ ನಮಗೆ ಅಭಿವೃದ್ಧಿ ಕೊಟ್ಟವರಿಗೆ ಇನ್ನು ತೊಂದರೆ ಆಗಬಾರ್ದು. ಯಾಕಂದ್ರೆ ಮುಂಚೆ ಹೇಳಿದವರು ಈಗ ನಾನು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಪಂಚಾಯತ್ ಸದಸ್ಯರು, ಎಲ್ಲ ಊರಿನವರು ಕೂಡ, ಅಲ್ಲಿದ್ದ ಯಾರು ಸ್ಥಳೀಯರು ಕೂಡ.
ಅದಕ್ಕೊಂದು ಸೂಕ್ತ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿಂದ ನಾವು ನಮ್ಗೆ ಅವ್ರಿಗೆ ಕೂಡ ನಾವೊಂದು ಇದು ಉತ್ತರ ಕೊಡಲಿಕ್ಕೆ ಆಗ್ತದೆ ನಮಗೆ. ಮಾನ್ಯ ಅಧ್ಯಕ್ಷರ ಅನುಮತಿಯೊಂದಿಗೆ ಇದೊಂದು ಖಂಡಿತವಾಗಿ ಒಂದು ಸಮಸ್ಯೆ. ಈ ಸಮಸ್ಯೆಗೆ ಏಕಾಏಕಿ ಗ್ರಾಮ ಪಂಚಾಯತಿನಿಂದ ಪರಿಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅದು ಇನ್ನೊಂದು ಇಲಾಖೆಯ ಕಾಮಗಾರಿ ಆದ ಕಾರಣ. ಸೊ ನಿತಿನ್ ಅವರು ಸಹ ನೋಟ್ ಮಾಡ್ಕೊಳ್ತಾರೆ ಇದನ್ನು. ಮುಂದಿನ ಕ್ರಮಗಳಲ್ಲಿ ಏನೇನು ಆಗ್ತದೆ ಅದರ ಬಗ್ಗೆ ಅವಕಾಶ ಇದ್ದಾಗ ಮಾಡಲಿಕ್ಕೆ. ಇನ್ನೊಂದು, ಇವತ್ತಿನ ಗ್ರಾಮ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿಕೊಂಡು ಇವತ್ತೇ ಅಥವಾ ಇವತ್ತು ನಾಳೆ ಒಳಗೆ 2 ದಿನಗಳ ಒಳಗೆ ಸಂಬಂಧಪಟ್ಟ ಇಲಾಖೆಗೆ ಒಂದು ಪತ್ರ, ಒಂದು ಫಾಲೋ ಅಪ್ ನಿತಿನ್ ಮತ್ತು PDO ಇದರ ಬಗ್ಗೆ ಅಧ್ಯಕ್ಷರ ಅನುಮತಿ. ಹಾಗಾದ್ರೆ ಇಷ್ಟರವರೆಗೆ ಲಾಸ್ಟ್ 1 ವರ್ಷ ಬರೆದೇ ಇಲ್ಲ, ಇನ್ನು ಇಲಾಖೆಗೆ ಲೆಟರ್ ಬರ್ದಿಲ್ಲ, ಇನ್ನು ಬರ್ದಿದೆ. ಅದರ ನಂತರ ಏನು ಆಗ್ಲಿಲ್ಲ, ಯಾಕೆ ಆಗ್ಲಿಲ್ಲ ಅಂತ ಮಾಹಿತಿ ಈಗ ನನ್ನ ಹತ್ರ ಇಲ್ಲ ಅಂತ ಹೇಳಿತ್ತು. ಲೆಟರ್ ಬರ್ದಿದ್ದಾರೆ, ಅವತ್ತು ಮಾಡಿದಂತ ಇದಕ್ಕೆ ಲೆಟರ್ ಬರ್ದಿದ್ದಾರೆ. ಬಟ್ ಅದರ ನಂತರ ಅದರ ನಂತರ ಪುನಃ ಅದನ್ನ ಬಂದು ನೋಡಿದ್ದಾರೆ, ಇಲ್ಲ ಆ ಇಲಾಖೆಯವರು ನೋಡಿದ್ದಾರೆ. ಅದೇ ನಿತಿನ್ ನಮ್ಮ ಇಂಜಿನಿಯರ್ ಹತ್ರ ಕೇಳಿದ್ದದಕ್ಕೆ. ಬಟ್ ಯಾವುದೇ ಇದರಲ್ಲಿ ಅದಕ್ಕೆ ಫಂಡ್ ಇಟ್ಟ ಮಾಹಿತಿ ಇಲ್ಲ ಅಂತ, ಅನುದಾನವನ್ನು ಮೀಸಲಿಡಿಸಿದ ಮಾಹಿತಿ ಇಲ್ಲ. ಸೊ ಅದನ್ನು ಪುನಃ ಮತ್ತೊಮ್ಮೆ ಅದನ್ನು ಸ್ಪಷ್ಟವಾಗಿ ಕೇಳು. ಸರಿ, ನಾವು ಅದನ್ನು ಬರೆದ ಪ್ರತಿಯನ್ನ ಸಂಬಂಧಪಟ್ಟವರು ಯಾರಾದರೂ ನಮಗೆ ಮಾಹಿತಿ ಕೇಳಿದ್ದೀರಿ ಅವರಿಗೆ ಕೊಡ್ತೇವೆ. ಸರಿ ಹಾಗಿದ್ರೆ ಈ ಹಿಂದಿನ ಗ್ರಾಮ ಸಭೆಯ ಒಂದು ಅಂಶದ ಬಗ್ಗೆ ಚರ್ಚೆ ಆಯಿತು, ಅದನ್ನು ಮುಂದುವರಿಸಬೇಕು ಅಂತ. ಅದರ ಬಗ್ಗೆ ಏನು ಮಾಡ್ಬೋದು ಅಂತೇಳಿ ಇವತ್ತು ನಿರ್ಣಯ ಮಾಡ್ಕೊಂಡು ಮಾಡುವ. ಬರುವ ಅಂಗನವಾಡಿಗೆ ಅದು ಒಂದು ದಾರಿ ಮೆಟ್ಟಿ ಇತ್ತು ಸರ್ ಬರಲಿಕ್ಕೆ, ಆ ಮೆಟ್ಟಿಲನ್ನು ತೆಗೆದಿದ್ದಾರೆ. ಅದಕ್ಕೆ ಬೇರೆ ರೀತಿಯಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಅಂತ ಹೇಳಿ ದಾರಿ ಒಂದು ಮಾಡಿಕೊಡ್ತೇವೆ, ಒಂದು ಮಾರ್ಗ. ಅದು 50,000 ಹಿಂದಿನ ಈ ಸಭೆಯಲ್ಲಿ ಹೇಳಿದ್ದಾರೆ, 10,000 ಅದಕ್ಕೆ ಇಟ್ಟಿದ್ದೇವೆ ಅನುದಾನ ಅಂತೇಳಿ. ಅಂದರೆ ಆ ಜಾಗವನ್ನು ಅವರು ಕೊಡ್ತಾ ಇಲ್ಲ ಮಾಡಲಿಕ್ಕೆ. ಅದರ ಬಗ್ಗೆ ಏನಾದರೂ ನಮಗೆ ಮಾಹಿತಿ ಕೊಡ್ಬೇಕಂತೇಳಿ. ಅದಕ್ಕೆ 50,000 ಅನುದಾನವನ್ನು ಮೀಸಲಿಡಿಸಿದ್ದಾರೆ. ಸರಿ, ಇದರ ಬಗ್ಗೆ ಕೊನೆಯಲ್ಲಿ ಇತರ ವಿಷಯಗಳಂತಿದೆಯಲ್ಲ ಆವಾಗ ಚರ್ಚೆ ಮಾಡುವ. ಯಾಕೆಂದರೆ ಅದು ಖಾಸಗಿ ಜಮೀನು ಅಂತ ಹೇಳ್ತಾ ಇದ್ದೀರಿ, ಅವರು ಪರ್ಮಿಷನ್ ಕೊಡದಿದ್ರೆ ನಮಗೇನು ಮಾಡಲಿಕ್ಕೆ ಆಗುವುದಿಲ್ಲ. ಖಾಸಗಿ ಜಮೀನಿನ ಮೂಲಕ ನಮಗೆ ಅವರು ದಾನಪತ್ರ ನೀಡಿದರೆ ನಮಗೆ ಮಾಡಲಿಕ್ಕೆ ಬರ್ತದೆ. ಮತ್ತೆ ಹೌದು, ಗೊತ್ತಿದ್ರೆ ಹೇಳಿ ಸದಸ್ಯರೇ. ಏಕೆಂದರೆ ಅಲ್ಲಿ ರಸ್ತೆ ಇರಲಿಲ್ಲ. ಮೊದಲು ಹೋಗುವಾಗ 2 ಫೀಟ್ ದಾರಿಯಲ್ಲಿ ಹೋಗ್ತಾ ಇದ್ದರು ಜನರು. ಅವರ ವರ್ಗ ಜಾಗದಲ್ಲಿ 30 ಫೀಟ್ ರಸ್ತೆ ಕೊಟ್ಟಿದ್ದಾರೆ ಈಗ, ಯಾವುದು ಒಂದು ಸೈಡಲ್ಲಿ. ಮತ್ತು ಆವತ್ತು ರಸ್ತೆಗೆ ನಾನು ಸ್ಕೆಚ್ ಮಾಡುವಾಗ ಈ ರಸ್ತೆಯನ್ನು ಸಹ ಅಂಗನವಾಡಿ ಹೋಗುವ ರಸ್ತೆಯನ್ನು ಸಹ ಸೇರಿಸಿದ್ದಾರೆ. 30 ಫೀಟು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದ್ದಾರೆ, ರಿಜಿಸ್ಟರ್ ಮಾಡಿ. ಆಗ ಅವರು 2 ಜಾಗದಲ್ಲಿ ರಸ್ತೆ ನನಗೆ ಕೊಡೋದಿಲ್ಲ, ಆಗಲೋದಿಲ್ಲ. ಮತ್ತು ನಾವು ಅದು ಆಗುವಾಗ ನಾನು ಕೊಡ್ತೇನೆ ಅಂತ ಹೇಳಿದೆ. ಅದಕ್ಕೆ ನಾನು 50,000 ಮೊದಲ ಫಂಡಲ್ಲಿ ಇದರಲ್ಲಿ ನಾನು ಇಟ್ಟಿದ್ದೇನೆ. ಅವ್ರು ಬಿಟ್ಟು ಕೊಟ್ಟರು ಅಂತ ಇದನ್ನು ನಾನು ಮಾಡಿಕೊಡ್ತೇನೆ. ಈ ವರ್ಷದ ಗ್ರಾಮ ಸಭೆಯ ಅಂಗವಾಗಿ ನಡೆದ ವಾರ್ಡ್ ಸಭೆಗಳ ನಡವಳಿಯನ್ನು ಕಾರ್ಯದರ್ಶಿಯವರು 21ರಂದು 6ನೇ ವಾರ್ಡ್ ಸಭೆಯನ್ನು ಬೆಳಿಗ್ಗೆ ಗಂಟೆ 10:30ಕ್ಕೆ ಕಕ್ಕೆಮಜಲು ಅಂಗನವಾಡಿ ಕೇಂದ್ರದಲ್ಲಿ ನಡೆಸಲಾಯಿತು. ಈ ವಾರ್ಡಿನ ಸಭೆಯ ನಡಾವಳಿ ಮತ್ತು ಹಾಜರಾತಿ ಈ ಕೆಳಗಿನಂತಿದೆ. KSRP ಪೊಲೀಸ್ ಕ್ಯಾಂಪಸ್ ಬಳಿಯಿಂದ ಕಕ್ಕೆಮಜಲು ಇಂದಿರಾ ಮನೆ ಬಳಿವರೆಗೆ ಚರಂಡಿ ರಚನೆ. ಕೃಷ್ಣಪ್ಪ ಕುಲಾಲ್ ಮನೆ ಬಳಿಯಿಂದ ಕಕ್ಕೆಮಜಲು ಅಂಗನವಾಡಿವರೆಗೆ ಚರಂಡಿ ರಚನೆ ಮಾಡುವಂತೆ ಕೇಳಿಕೊಂಡರು. ದಡ ಸೈಟ್ ಮತ್ತು ಕಕ್ಕೆಮಜಲು ಕೊಳವೆ ಬಾವಿಯ ಸ್ವಿಚ್ ಬೋರ್ಡ್ ಸಂಪೂರ್ಣ ಹಾಳಾಗಿರುತ್ತದೆ, ಸರಿಪಡಿಸುವುದು. ಕಕ್ಕೆಮಜಲು ಅಂಗನವಾಡಿಗೆ ಪೌಷ್ಟಿಕ ಕೈತೋಟ ರಚನೆಯ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯವರು ತಿಳಿಸಿದರು. ಕಕ್ಕೆಮಜಲು ಸರ್ಕಾರಿ ಬಾವಿ ಬಳಿಯಿಂದ ನರೇಕಳ ಕೃಷ್ಣಪ್ಪ ಮನೆಯವರೆಗೆ ಹೊಸ ಪೈಪ್ಲೈನ್ ರಚನೆ. ಪೊಲೀಸ್ ಕ್ಯಾಂಪಸ್ ಬಳಿಯಿಂದ ಕಕ್ಕೆಮಜಲು KM ಕುഞ്ഞിಬ್ಯಾರಿ ಮನೆವರೆಗೆ ರಸ್ತೆ ದುರಸ್ತಿ. ಕಕ್ಕೆಮಜಲು ರತ್ನಾಕರ್ ಅವರ ಮನೆ ಬಳಿಗೆ ಹೊಸ ದಾರಿದೀಪ ಅಳವಡಿಸುವುದು. ನರೇಕಳ ಕೃಷ್ಣಪ್ಪ ಮನೆ ಬಳಿ ಹೊಸ ದಾರಿದೀಪ ಅಳವಡಿಸುವುದು. ಕಕ್ಕೆಮಜಲು ರಸ್ತೆ ಬದಿಯಿರುವ 5 ಸೋಲಾರ್ ದಾರಿದೀಪಗಳನ್ನು ದುರಸ್ತಿಪಡಿಸುವುದು. ಸರ್ಕಾರಿ ಬಾವಿ ಬಳಿ ಆವರಣ ಗೋಡೆ ಎತ್ತರವಾಗಿ ಕಟ್ಟಿರುತ್ತಾರೆ, ಅನಾಹುತಗಳು ಆಗುವ ಸಂಭವ ಇರುತ್ತದೆ, ಕೂಡಲೇ ಸರಿಪಡಿಸುವಂತೆ ತಿಳಿಸಿದರು. ದಿನಾಂಕ 14/9/2021 8ನೇ ವಾರ್ಡಿನ ವಾರ್ಡ್ ಸಭೆಯನ್ನು ಕುಂಟಲಗುರಿ ಅಂಗನವಾಡಿ ಶಾಲೆಯಲ್ಲಿ ಕರೆಯಲಾಗಿದೆ. ಈ ವಾರ್ಡ್ ಸಭೆಯ ನಡಾವಳಿ ಮತ್ತು ಹಾಜರಾತಿ ಈ ಕೆಳಗಿನಂತಿದೆ. ಕುಂಟಲಗುರಿ ಶಾಲೆಯ ಬಳಿ ಸೋಲಾರ್ ದಾರಿದೀಪ ಉರಿಯುವುದಿಲ್ಲ, ಕೂಡಲೇ ಸರಿಪಡಿಸುವುದು. ಕಲ್ಲೆಗೊಂಡಿ ಹಮೀದ್ ಮನೆ ಹಿಂದುಗಡೆ ಸಣ್ಣ ನೀರಿನ ಪ್ರಮಾಣವನ್ನು ಚರಂಡಿಗೆ ಬಿಡುವುದು ಮತ್ತು ನಾರಾಯಣ ಭಟ್ಟ ಜಾಗದ ಮಧ್ಯದಲ್ಲಿ ಮಳೆ ನೀರು ಹರಿದು ಹೋಗುವ ಚರಂಡಿ ನಿರ್ಮಿಸುವಂತೆ ಕೇಳಿಕೊಂಡರು. ಶ್ರೀಧರ್ ಅವರ ಮನೆ ಬಳಿಯಿಂದ ಸುಮಾರು 8 ಮನೆಗಳಿಗೆ ರಸ್ತೆ ಸಂಪರ್ಕ ಇದ್ದು ಈ ರಸ್ತೆಗೆ ಡಾಮರೀಕರಣ ಮಾಡುವಂತೆ ಕೇಳಿಕೊಂಡರು. ಕುಂಟಲಗುರಿ ಶಾಲೆಯ ಬಳಿ ರಸ್ತೆ ಬದಿಯ ನಾಮಫಲಕವನ್ನು
ನಾಮಫಲಕದ ಬೋರ್ಡ್ ಅನ್ನು ಕಿತ್ತು ಹೋದುದನ್ನು ಹಾಕಿಸುವುದು ಬಹುಗ್ರಾಮ ಯೋಜನೆ ಪೈಪ್ಲೈನ್ ಕಾಮಗಾರಿ ಮಾಡುವಾಗ ತೆಗೆದಿರುತ್ತಾರೆ. ಇದನ್ನು ಕೂಡಲೇ ಸರಿಪಡಿಸುವಂತೆ ಕೇಳಿಕೊಂಡರು. ಕುಂಟಲಗುರಿ ಶಾಲೆಯ ಎದುರುಗಡೆ ಇರುವ ರಸ್ತೆಯನ್ನು 8ನೇ ಮತ್ತು 9ನೇ ವಾರ್ಡಿನ ಸದಸ್ಯರು ಮುಂದಿನ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಅನುದಾನವನ್ನು ಮೀಸಲಿಟ್ಟು ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿರುತ್ತಾರೆ. ರೆಂಜಾಪು ನಲ್ಪಂಬಳ ಒಂದು ಹಳೆಯ ಸಂಕ ಬಿದ್ದು ಹೋಗಿರುವುದನ್ನು ತೆಗೆದು ಹೊಸ ರಚನೆ ಮಾಡುವಂತೆ ಕೇಳಿಕೊಂಡರು. ಕಾಟುಕೋಡಿ ರಸ್ತೆಗೆ ಕಾಂಕ್ರೀಟ್ ಆಗಿರುತ್ತದೆ. ರಸ್ತೆ ಬದಿ ಚರಂಡಿ ಇರುವುದಿಲ್ಲ. ನಡಪದವು ಜಂಕ್ಷನ್ ಬಳಿ ಚರಂಡಿ ರಚನೆ, ಕಾಟುಕೋಡಿ ದೊಡ್ಡಗುಳಿ ರಸ್ತೆ ಚರಂಡಿ ರಚನೆ, ಗ್ರೀನ್ ವ್ಯಾಲಿ ಬಳಿ ಚರಂಡಿ ರಚನೆ. ನಾಗರಿಕರು ಗ್ರೀನ್ ವ್ಯಾಲಿ ಕುಂಟಲಗುರಿ ರಸ್ತೆ ಕಾಂಕ್ರೀಟೀಕರಣ ಹಾಗೂ ನೀರಿನ ವ್ಯವಸ್ಥೆ ಮಾಡುವ ಕುರಿತು ಅರ್ಜಿಯನ್ನು ನೀಡಿರುತ್ತಾರೆ. ನಾಗರಿಕರು ಕುಂಟಲಗುರಿ ಕೊಣಾಜೆ ಗ್ರಾಮ ತೊಕ್ಕೋಟು ಮುಡಿಪು ಮುಖ್ಯ ರಸ್ತೆಯಿಂದ ನಾಗೇಶ್ ಮೂಲ್ಯ ಇವರ ಮನೆ ತನಕ ಕಾಂಕ್ರೀಟ್ ರಸ್ತೆ ನಿರ್ಮಿಸುವ ಕುರಿತು ಮನವಿಯನ್ನು ನೀಡಿರುತ್ತಾರೆ. ದಿನಾಂಕ 14/9/2021 9ನೇ ವಾರ್ಡಿನ ವಾರ್ಡ್ ಸಭೆಯನ್ನು ಕುಂಟಲಗುರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು. ಮಂಗಳೂರು ವಿವಿ ವಸತಿ ಗೃಹದ ಜಂಕ್ಷನ್ ಬಳಿ ಸೋಲಾರ್ ಲೈಟ್ ಹಾಕಿಸುವುದು, ಆಶಾ ಕಾರ್ಯಕರ್ತೆ ಬೇಬಿಯವರ ಮನೆ ಬಳಿ ಚರಂಡಿ ದುರಸ್ತಿ ಮಾಡುವುದು, ಬ್ಯಾಂಕ್ ಆಫ್ ಬರೋಡದ ಹಿಂದುಗಡೆ ಚರಂಡಿಯಲ್ಲಿ ನೀರು ತುಂಬಿರುತ್ತದೆ, ಅದನ್ನು ಸರಿಪಡಿಸುವುದು. ದಿನಾಂಕ 14/9/2021 ಅಪರಾಹ್ನ 2 ಗಂಟೆಗೆ ಕೆಎಸ್ಆರ್ಪಿ ಅಂಗನವಾಡಿ ಕೇಂದ್ರ ಅಸೈಗೋಳಿಯಲ್ಲಿ ನಡೆದ ವಾರ್ಡ್ ಸಭೆಯ ನಡಾವಳಿಗಳು. ನಾಗಬ್ರಹ್ಮ ದೇವಸ್ಥಾನದ ಬಳಿ ವಸಂತ ಮನೆ ಬಳಿಯಿಂದ ಮೋಹನ್ ರವರ ಮನೆ ಬಳಿವರೆಗೆ ಕಚ್ಚಾ ರಸ್ತೆ ರಚನೆ, ಜಗದೀಶ್ ಕಲಾಯ್ ಮನೆ ಬಳಿಯಿಂದ ಆನಂದ ಪುಲ್ಲು ಮನೆವರೆಗೆ ಹೊಸ ರಸ್ತೆ ರಚನೆ, ದೇವರಾಜ್ ಪಟ್ಟೋರಿ ಮನೆ ಬಳಿ ಹೊಸ ಟ್ಯಾಂಕ್ ರಚನೆ, ಬಂಡಾರ ಮನೆ ರಸ್ತೆ ಕಾಂಕ್ರೀಟೀಕರಣ, ಸಾಮಾನಿಗೆ ಪುಲ್ಲು ಎಂಬಲ್ಲಿ ನೀರಿನ ಟ್ಯಾಂಕ್ ಈಗಾಗಲೇ ಆಗಿದ್ದು ಹೊಸ ಪೈಪ್ಲೈನ್ ಜೋಡಣೆ ಮಾಡುವಂತೆ ಕೇಳಿಕೊಂಡರು. ಪಟ್ಟೋರಿ ನಾಗಬ್ರಹ್ಮ ದೇವಸ್ಥಾನದ ಬಳಿ ಮತ್ತು ಕೃಷ್ಣ ರಾಮಾಲ್ ಬಳಿ ಸೋಲಾರ್ ದಾರಿದೀಪ ದುರಸ್ತಿ, ರಾಮಾಲ್ ರಾಜೀವಿ ಇವರ ಮನೆ ಬಳಿ ಹೊಸ ಸೋಲಾರ್ ದಾರಿದೀಪ ಅಳವಡಿಸುವಂತೆ ಕೇಳಿಕೊಂಡು ಶೇಕಡ 25 ನಿಧಿಯಿಂದ, ಕೃಷ್ಣ ನಾಯ್ಕ್ ಮನೆ ಬಳಿಯಿಂದ ಪ್ರಕಾಶ್ ಅವರ ಮನೆವರೆಗೆ ರಸ್ತೆ ಕಾಂಕ್ರೀಟೀಕರಣ, ಭಾಗ್ಯ ವೈಫ್ ಆಫ್ ಗಂಗಾಧರ್ ಲಂಬಾಣಿ ಇವರ ಮನೆ ದುರಸ್ತಿ ಮತ್ತು ಮನೆಗೆ ಹೋಗುವ ರಸ್ತೆ ಕಾಂಕ್ರೀಟೀಕರಣ ಮಾಡುವಂತೆ ಕೇಳಿಕೊಂಡರು. ದಿನಾಂಕ 14/9/2021 ಅಪರಾಹ್ನ 3 ಗಂಟೆಗೆ ಕೆಎಸ್ಆರ್ 10ನೇ ವಾರ್ಡಿನ ವಾರ್ಡ್ ಸಭೆಯನ್ನು ಕೆಎಸ್ಆರ್ಪಿ ಅಂಗನವಾಡಿ ಕೇಂದ್ರದಲ್ಲಿ ನಡೆಸಲಾಯಿತು. ಕೆಎಸ್ಆರ್ಪಿ ವಸತಿ ಗೃಹದ ಬಳಿ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡುವುದು, ಒಳ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡುವುದು, ಅಂಗನವಾಡಿ ಕೇಂದ್ರಕ್ಕೆ ಸ್ವಂತ ಜಾಗವನ್ನು ಕಾಯ್ದಿರಿಸುವುದು ಮತ್ತು ಅನುದಾನ ಒದಗಿಸುವಂತೆ ಕೇಳಿಕೊಂಡರು. ಕೆಎಸ್ಆರ್ಪಿ ವಸತಿ ಗೃಹದ 5 ಸೋಲಾರ್ ದಾರಿದೀಪ ದುರಸ್ತಿಪಡಿಸುವುದು, ಕೆಎಸ್ಆರ್ಪಿ ವಸತಿ ಗೃಹದ ಡ್ರೈನೇಜ್ ಪೈಪ್ಲೈನ್ ಹೊಡೆದು ಹೋಗಿರುತ್ತದೆ. ಈ ಬಗ್ಗೆ ವಾಸನೆಯಿಂದ ಕೂಡಿದ್ದು ಗಲೀಜು ನೀರು ಚರಂಡಿಯಲ್ಲಿ ತುಂಬಿದ್ದು ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆಗಳಿರ್ತವೆ ಎಂದು ಗ್ರಾಮಸ್ಥರು ವಾರ್ಡ್ ಸಭೆಯಲ್ಲಿ ತಿಳಿಸಿದರು. ದಿನಾಂಕ 14/9/2021 ಅಪರಾಹ್ನ 4:30ಕ್ಕೆ 5ನೇ ವಾರ್ಡಿನ ವಾರ್ಡ್ ಸಭೆಯನ್ನು ಗುಳಿಗೆ ಕೊರಗಜ್ಜ ಕಲಾ ವೇದಿಕೆ ಅಸೈಗೋಳಿಯಲ್ಲಿ ನಡೆಸಲಾಯಿತು. ಅಸೈಗೋಳಿ ಉಮಾವತಿಯವರಿಗೆ ನಿವೇಶನ ನೀಡುವ ಕುರಿತು ಅಸೈಗೋಳಿ ಕೇಂದ್ರ ಮೈದಾನಕ್ಕೆ ಆವರಣಗೋಡೆ ರಚನೆ ಮತ್ತು ಗೇಟ್ ಅಳವಡಿಸುವಂತೆ ಗ್ರಾಮಸ್ಥರು ಕೇಳಿಕೊಂಡರು. ಅಸೈಗೋಳಿ ಸೈಟ್ ಸರಸ್ವತಿ ಮತ್ತು ಬೋಜಳವರ ಮನೆ ಬಳಿ ಚರಂಡಿಯಲ್ಲಿ ನೀರು ನಿಂತು ಸೊಳ್ಳೆಯಾಗಿರುತ್ತದೆ, ಕೂಡಲೇ ವ್ಯವಸ್ಥೆ ಮಾಡುವುದು, ಕೆರೆ ಅಭಿವೃದ್ಧಿಯಾದ ಕೆರೆಯನ್ನು ಹಸ್ತಾಂತರ ಮಾಡುವುದು, ಕೆರೆಗೆ ಸಾರ್ವಜನಿಕರು ಬಂದು ಆಟವಾಡುವುದನ್ನು ನಿಲ್ಲಿಸಬೇಕು, ಯಾರು ಕೆರೆಗೆ ಇಳಿಯದಂತೆ ಬೇಲಿಯನ್ನು ಹಾಕುವಂತೆ ಸಭೆಯಲ್ಲಿ ತಿಳಿಸಿದರು. ಅಸೈಗೋಳಿ ಸೈಟ್ನಲ್ಲಿ ನೀರಿನ ಸಮಿತಿ ರಚನೆ ಮಾಡುವಂತೆ ಕೇಳಿಕೊಂಡರು. ಅಸೈಗೋಳಿ ಸೈಟ್ ವಿಜಯ ಮನೆ ಬಳಿ ಶೇಕಡ 25 ನಿಧಿಯಿಂದ ಸೋಲಾರ್ ದಾರಿದೀಪ ಅಳವಡಿಸುವಂತೆ ಕೇಳಿಕೊಂಡರು. ಬೋಜರವರ ಮನೆ ಬಳಿ ಇರುವ ಹಂಸು ತುಂಬಾ ಎತ್ತರವಾಗಿದ್ದು ವಾಹನಗಳಿಗೆ ಸಂಚರಿಸಲು ತೊಂದರೆಯಾಗಿದ್ದು ಅದನ್ನು ಸ್ವಲ್ಪ ತಗ್ಗಿಸಿ ದುರಸ್ತಿಪಡಿಸಿಕೊಡಬೇಕಾಗಿ ಕೋರಲಾಗಿದೆ. ಅಸೈಗೋಳಿ 5ನೇ ಅಡ್ಡರಸ್ತೆ ರೇಖಾ ಮನೆ ಬಳಿ ಸೋಲಾರ್ ದಾರಿದೀಪ ದುರಸ್ತಿ ಮಾಡುವುದು, ಅಸೈಗೋಳಿ ಕೃಪಾಕರ ಮನೆ ಬಳಿ ಸೋಲಾರ್ ದಾರಿದೀಪ ಅಳವಡಿಸುವುದು. ದಿನಾಂಕ 15/9/2021 3ನೇ ವಾರ್ಡಿನ ವಾರ್ಡ್ ಸಭೆಯನ್ನು ಮುಚ್ಚಲಕೋಡಿ ಅಂಗನವಾಡಿ ಕೇಂದ್ರದಲ್ಲಿ ಕರೆಯಲಾಗಿದೆ. ಹಾಜರಾದ ಸದಸ್ಯರ ಗ್ರಾಮಸ್ಥರ ಸಹಿ ಈ ಕೆಳಗಿನಂತಿದೆ. ಮಾರಿಯಮ್ಮ ಗೋಳಿ ಜೋಸೆಫ್ ಡಿಸೋಜಾ ಮನೆ ಬಳಿ ಸಾರ್ವಜನಿಕ ಕಾಲುದಾರಿ ದುರಸ್ತಿ, ದಾಸರಮೂಲ ಯಾದವ ಶೆಟ್ಟಿಗಾರ ಅಂಗಡಿ ಎದುರುಗಡೆಯಿಂದ ಸೆಫಿಯರ್ ಅವರ ಮನೆ ತನಕ ರಸ್ತೆ ಕಾಂಕ್ರೀಟೀಕರಣ, ದಾಸರಮೂಲೆ ವಿನೋದ್ ಮನೆ ಬಳಿಯಿಂದ ಯೋಗಿನಿ ಮನೆ ತನಕ 2 ಇಂಚಿನ ಪೈಪ್ಲೈನ್ ಅಳವಡಿಸುವುದು, ವಿನೋದ್ ಮನೆ ಬಳಿಯಿಂದ
ಕೇಶವ ಭಟ್ಟರ ಮನೆಯವರೆಗೆ ಚರಂಡಿ ರಚನೆ, ಪರಂಡೆ ವಿಜಯ ಮನೆ ಬಳಿ ತುಂಡಾದ ಕಿಂಡಿ ಅಣೆಕಟ್ಟು ಸರಿಪಡಿಸುವುದು, ಕಚ್ಚಿಲ ಪುರುಷೋತ್ತಮ ಪೂಜಾರಿ ಮನೆ ಬಳಿ ತುಂಡಾದ ಅಣೆಕಟ್ಟನ್ನು ಸರಿಪಡಿಸುವುದು, ಬೆಟ್ಟು ವಸಂತ ಬಂಗೇರ ಮನೆ ಬಳಿಯಿಂದ ರಮಣಿ ಕಂಬ್ಲಕೋಡಿ ಇವರ ಮನೆಯವರೆಗೆ ರಸ್ತೆ ಕಾಂಕ್ರೀಟೀಕರಣ. ದಿನಾಂಕ 17/9/2021 4ನೇ ವಾರ್ಡಿನ ವಾರ್ಡು ಸಭೆಯನ್ನು ಬರುವ ಅಂಗನವಾಡಿ ಕೇಂದ್ರದಲ್ಲಿ ನಡೆಸಲಾಯಿತು. ವಾರ್ಡು ಸಭೆ ನಡಾವಳಿ ಈ ಕೆಳಗಿನಂತಿದೆ. ವಾರ್ಡ್ ಸಭೆಯಲ್ಲಿ ಗ್ರಾಮಸ್ಥರಿಗೆ ನೀರಿನ ಬಳಕೆಗೆ ಮೀಟರ್ ಹಾಕುವ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಗ್ರಾಮದ ಎಲ್ಲ ಸ್ಥಾವರದಲ್ಲಿ ಕಡಿಮೆ ದರ ನಿರ್ಣಯವಾಗಿರುತ್ತದೆ. ಬರುವದಲ್ಲಿ 200 ರೂಪಾಯಿ ಆಗಿರುತ್ತದೆ. ಇದನ್ನು ಕಡಿಮೆ ಮಾಡುವಂತೆ ಸಭೆಯಲ್ಲಿ ತಿಳಿಸಿದರು. ಬರುವ ಕೊಳವೆಯ ವೈರಿಂಗ್ ಕೆಲಸವನ್ನು ಸರಿಪಡಿಸುವುದು, ಗೋಳಿಮರದಿಂದ ರುಂಬೋಡಿವರೆಗೆ ಕಾಲುದಾರಿ ಸರಿಪಡಿಸುವ ಬಗ್ಗೆ, ರುಂಬೋಡಿ ಅಶ್ರಫ್ ಮನೆ ಬಳಿಯಿಂದ ಹರೀಶ್ ಅವರ ಮನೆಯವರೆಗೆ ಚರಂಡಿ ದುರಸ್ತಿ, ರುಂಬೋಡಿ ಜಬ್ಬಾರ್ ಮನೆ ಬಳಿಯಿಂದ ಹರೀಶ್ ಮನೆಯವರೆಗೆ ದಾರಿ ದುರಸ್ತಿ, ಬರುವ ಬದ್ರಿಯ ಜುಮ್ಮಾ ಮಸೀದಿಯಿಂದ ಬರುವ ಮುರತಲೆವರೆಗೆ ಕಾಂಕ್ರೀಟ್ ಚರಂಡಿ ರಚನೆ, ಮುಟ್ಟಿಂಜ ಬಾಬು ಪೂಜಾರಿ ಮನೆ ಬಳಿಯಿಂದ ಅಡ್ಕರೆಗೆ ಹೋಗುವ ರಸ್ತೆಗೆ ಕಾಂಕ್ರೀಟೀಕರಣ, ಪರಂಡೆ ರಾಮದಾಸ್ ರವರ ಮನೆ ಬಳಿಯಿಂದ ಕಟ್ಟಪುನಿ ಕೂಡು ರಸ್ತೆಗೆ ಕಾಂಕ್ರೀಟೀಕರಣ, ಬೆಥೇನಿಯಾ ಚರ್ಚ್ ಬಳಿಯಿಂದ ಜಾಕೋಬ್ ಅವರ ಮನೆಯವರೆಗೆ ರಸ್ತೆಗೆ ಕಾಂಕ್ರೀಟೀಕರಣ, ಮುಲಾರ ಗೋಪಾಲಕೃಷ್ಣ ಭಜನಾ ಮಂದಿರದ ಬಳಿ ತೋಟದ ಬಳಿ ತಡೆಗೋಡೆ ರಚನೆ. ದಿನಾಂಕ 18/9/2021 ಶನಿವಾರ ಗಂಟೆ 11ಕ್ಕೆ ಸರಿಯಾಗಿ 1ನೇ ವಾರ್ಡಿನ ವಾರ್ಡ್ ಸಭೆಯನ್ನು ನಡೆಸಲಾಯಿತು. ಮುಖ್ಯೋಪಾಧ್ಯಾಯರು ಹಾಗೂ STMC ಅಧ್ಯಕ್ಷರು ದಾಖಾ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆಪದವು ಮಾಧವ ಎಂಬವರ ಮನೆಯ ನೀರಿನಿಂದ ಶಾಲಾ ಆವರಣ ಮಲಿನಗೊಂಡಿರುವ ಬಗ್ಗೆ ಮನವಿಯನ್ನು ಮುಖ್ಯೋಪಾಧ್ಯಾಯರು ನೀಡಿರುತ್ತಾರೆ. ಶಾಲೆಯ ಸಮಸ್ಯೆ ಬಗ್ಗೆ ಸ್ಥಳ ಪರಿಶೀಲನೆ ಮಾಡುವುದು ಹಾಗೂ ಸಾಮಾನ್ಯ ಸ್ಥಾಯಿ ಸಮಿತಿಯ ಮುಖಾಂತರ ಸ್ಥಳ ತನಿಖೆ ನಡೆಸುವುದು. ಕೊಣಾಜೆಪದ ದೇವಪ್ಪ ಗೌಡ ಹೋಟೆಲ್ ರಾಮ್ ಪ್ರಸಾದ್ ರವರು ಆವರಣಗೋಡೆ ಕಟ್ಟಲು ಸಾಮಗ್ರಿಗಳನ್ನು ತಂದಿರುತ್ತಾರೆ. ಗ್ರಾಮಸ್ಥರು ತಿಳಿಸಿದ್ದು ಪಕ್ಕದ ಜಾಗದವರಿಗೆ ತೊಂದರೆಯಾಗದ ರೀತಿಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಆವರಣಗೋಡೆ ರಚನೆ ಮಾಡುವಂತೆ ತಿಳಿಸಿದರು. ಉಳಿಂಚಾಡಿ ಅನಿತಾ ಡಿಸೋಜರ್ ಅವರ ಮನೆ ಬಳಿ ಹೊಸ ದಾರಿದೀಪ ಅಳವಡಿಸುವುದು. ಮಂಗಳ ರಸ್ತೆಯಿಂದ ವಿಶ್ವಕರ್ಮದವರೆಗೆ ರಸ್ತೆ ಬದಿಯಲ್ಲಿ ಹುಲ್ಲು ಬೆಳೆದಿದ್ದು ಸಾರ್ವಜನಿಕರಿಗೆ ನಡೆದಾಡಲು ಮತ್ತು ವಾಹನ ಸಂಚರಿಸಲು ಕಷ್ಟವಾಗಿರುತ್ತದೆ. ಕಲ್ಲಿಮಾರು ರಸ್ತೆ ಬದಿಯಲ್ಲಿ ಮನೆ ಕಟ್ಟಲು ಮಣ್ಣನ್ನು ತೆಗೆದು ರಸ್ತೆ ಜಾಗವನ್ನು ಅತಿಕ್ರಮಣ ಮಾಡಿರುತ್ತಾರೆ. ರಸ್ತೆಯ ಜಾಗವನ್ನು ಸಾರ್ವಜನಿಕರಿಗೆ ನಡೆದಾಡಲು ವ್ಯವಸ್ಥೆ ಮಾಡಬೇಕಾಗಿ ಗ್ರಾಮಸ್ಥರು ಕೇಳಿಕೊಂಡರು. ಕಂಗುಹಿತ್ಲು ಅಬ್ದುಲ್ಲರವರ ಮನೆ ಬಳಿ ಹೊಸ ದಾರಿದೀಪ ಅಳವಡಿಸುವುದು. ದಿನಾಂಕ 18/9/2021 ಶನಿವಾರ ಗಂಟೆ 12ಕ್ಕೆ ಸರಿಯಾಗಿ ರಾಮಾಂಜನೇಯ ವೇದಿಕೆಯಲ್ಲಿ 2ನೇ ವಾರ್ಡಿನ ವಾರ್ಡ್ ಸಭೆಯನ್ನು ಕರೆಯಲಾಯಿತು. ವಾರ್ಡ್ ಸಭೆಯ ನಡಾವಳಿ. ದೇವಂದ ಬೆಟ್ಟುವಿನಿಂದ ಭಟ್ರೆಗೋಡಿಯವರೆಗೆ ಸಾರ್ವಜನಿಕರಿಗೆ ನಡೆದಾಡಲು ಸಂಪರ್ಕ ರಸ್ತೆಯನ್ನು ಮಾಡಿಕೊಡುವಂತೆ ಕೇಳಿಕೊಂಡರು. ನರಸಪ್ಪರವರ ಅಂಗಡಿ ಬಳಿ 2 ಚಿಕ್ಕ ಮೋರಿಯನ್ನು ಹಾಕಿರುತ್ತಾರೆ. ಇದರ ಬದಲಾಗಿ ಒಂದು ದೊಡ್ಡ ಮೋರಿಯನ್ನು ಹಾಕಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕೆಂದು ಕೇಳಿಕೊಂಡರು. ಭಟ್ರೆಕೋಡಿ ಜಾನ್ ಟೆಲಿಸ್ ಮನೆ ಬಳಿ ಕಾಲು ಸಂಕರಚನೆ, ಗುಡ್ಡುಪಾಲ್ ಚಿತ್ರಾಕ್ಷಿ ಮನೆ ಬಳಿ ಕಾಲು ಸಂಕರಚನೆ, ಮೆಲ್ವಿನ್ ಸಂತೋಷ್ ಡಿಸೋಜರ್ ಅವರ ಜಮೀನಿನಲ್ಲಿ ದನದ ಹಟ್ಟಿ ರಚನೆ ಬಗ್ಗೆ ಮಾಡುವಂತೆ ಕೇಳಿಕೊಂಡರು. ಗುಡ್ಡುಪಾಲ್ ರಮೇಶ್ ಮನೆ ಬಳಿ ದಾರಿದೀಪ ಉರಿಯುವುದಿಲ್ಲ. ಭಟ್ರೆಗೋಡಿ ಹೊಸ ದಾರಿದೀಪದ ಅಗತ್ಯ ಇರುತ್ತದೆ. ಭಟ್ರೆಗೋಡಿ ಮೆಲ್ವಿನ್ ಮನೆ ಬಳಿಯ ದಾರಿದೀಪ ಉರಿಯುವುದಿಲ್ಲ. ತಾಕಟ್ಟೆ ಸೈಟಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಭಟ್ರೆಗೋಡಿ ಜೋಸೆಫ್ ಟೆಲಿಸ್ ಮನೆ ಬಳಿ ಹೊಸ ದಾರಿದೀಪ ಅಳವಡಿಸುವುದು. ದೇವನ್ನ ಬಿಟ್ಟು ಭಟ್ರೆಕೋಡಿ ಕೂಡು ರಸ್ತೆಗೆ ಚಿಕ್ಕ ಮೋರೆ ಅಳವಡಿಸಿರುತ್ತಾರೆ. ದೇವನ್ನ ಬಿಟ್ಟು ಭಟ್ರೆಕೋಡಿ ಕೂಡು ರಸ್ತೆಗೆ ಚಿಕ್ಕ ಮೋರೆ ಅಳವಡಿಸಿರುತ್ತಾರೆ. ದೊಡ್ಡ ಮೋರಿಯನ್ನು ತಂದಿಟ್ಟಿರುತ್ತಾರೆ. ಸದರಿ ಜಾಗಕ್ಕೆ ದೊಡ್ಡ ಮೋರಿ ಅಗತ್ಯ ಇದೆ. ದೊಡ್ಡ ಮೋರಿಯನ್ನು ಕೂಡಲೇ ಅಳವಡಿಸುವಂತೆ ಕೇಳಿಕೊಂಡರು. ಸುಂದರಕೋಟೆಯನ್ ತಾಕಟ್ಟೆ ಮನೆ ಕೊಣಾಜೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ರಸ್ತೆ ಬದಿ ಚರಂಡಿ ನಿರ್ಮಿಸುವ ಬಗ್ಗೆ ಮನವಿಯನ್ನು ನೀಡಿರುತ್ತಾರೆ. ಅಬ್ದುಲ್ಲಾ ತಚ್ಚಿಲ ಕಾಲು ಸಂಕಲ ನಿರ್ಮಿಸುವ ಬಗ್ಗೆ ಮನವಿಯನ್ನು ನೀಡಿರುತ್ತಾರೆ. ದಿನಾಂಕ 18/9/2021 ಶನಿವಾರ ಗಂಟೆ 4:30ಕ್ಕೆ ಸರಿಯಾಗಿ ಅಡ್ಕರೆ ಅಂಗನವಾಡಿ ಕೇಂದ್ರದಲ್ಲಿ 7ನೇ ವಾರ್ಡಿನ ವಾರ್ಡ್ ಸಭೆಯನ್ನು ಕರೆಯಲಾಯಿತು. ನಡಾವಳಿಗಳು. ಅಡ್ಕರೆ ಮೇಲಿನ ಪಡ್ಪು ಲುಯಿಜಾ ಮೊಂತೇರೋ ಮನೆ ಬಳಿಯಿಂದ ಆಲಿಸ್ ಲೋಬೋ ಮನೆವರೆಗೆ ರಸ್ತೆ ಕಾಂಕ್ರೀಟೀಕರಣ ಬಾಕಿಯಾಗಿರುತ್ತದೆ. ಮಳೆಗಾಲದಲ್ಲಿ ಕೆಸರು ತುಂಬಿದ್ದು ನಡೆದಾಡಲು ಕಷ್ಟವಾಗಿರುತ್ತದೆ. ಅಡ್ಕರೆ ಪಡ್ಪು ಗುಡ್ಡೆ ಆಸಿಫ್ ಮನೆ ಬಳಿ ಸೋಲಾರ್ ಲೈಟ್ ಉರಿಯುವುದಿಲ್ಲ. ಮೇಲಿನ ಪಡ್ಪು ಲುಯಿಜಾ ಮೊಂತೇರೋ ಮನೆ ಬಳಿ ಸೋಲಾರ್ ದಾರಿದೀಪ ಅಳವಡಿಸಿ ಸಾರ್ವಜನಿಕರಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಕೇಳಿಕೊಂಡರು.
ಘನತ್ಯಾಜ್ಯದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಕಸಗಳನ್ನು ಎಲ್ಲೆಲ್ಲಿ ಬಿಸಾಡಿ ಪರಿಸರವನ್ನು ಹಾಳು ಮಾಡುತ್ತಿದ್ದರೆ ಈ ಬಗ್ಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡುವಂತೆ ಕೇಳಿಕೊಂಡರು. ಇದರಲ್ಲಿ ಆರೋಗ್ಯ ಇಲಾಖೆಯ ಮಾನ್ಯ ಆರೋಗ್ಯಾಧಿಕಾರಿಯವರು ಆಗಮಿಸಿದ್ದಾರೆ. ಮಾಹಿತಿಯನ್ನು ನೀಡಬೇಕಂತ ಕೋರಿಕೊಳ್ಳುತ್ತೇನೆ. ಯಾಕಂದ್ರೆ ಅವರಿಗೆ ಸೊ ಇವತ್ತು ನಾವು ಫಸ್ಟ್ ವ್ಯಾಕ್ಸಿನೇಷನ್ ಡೀಟೇಲ್ಸ್ ಬಗ್ಗೆ ಶುರು ಮಾಡ್ತೀವಿ. ನಮ್ಮಲ್ಲಿ 18+ ವ್ಯಾಕ್ಸಿನೇಷನ್ಗೆ ಇರುವವರು 2772. ಅದರಲ್ಲಿ 2322 ಜನರಿಗೆ ಅಟ್ಲೀಸ್ಟ್ ಫಸ್ಟ್ ಡೋಸ್ ಆಗುಂಟು. ಸೆಕೆಂಡ್ ಡೋಸ್ ಅದರಲ್ಲಿ ಆಗಿರೋದು 821 ಜನರಿಗೆ. ಮತ್ತು 45+ ಅವರಿಗೆ ಆ್ಯಕ್ಚುಲ್ ಟೋಟಲ್ ಇರೋದು 2538. ಅದರಲ್ಲಿ ಫಸ್ಟ್ ಡೋಸ್ ಆಗಿರುವವರು 1555, ಸೆಕೆಂಡ್ ಡೋಸ್ ಆಗಿರುವವರು 926 ಜನ. 60+ ಏಜ್ನವರಲ್ಲಿ ಟೋಟಲ್ ಇರೋದು 1101. ಅದರಲ್ಲಿ ಫಸ್ಟ್ ಡೋಸ್ ಆಗಿರುವವರು 765 ಜನ, ಸೆಕೆಂಡ್ ಡೋಸ್ ಆಗಿರುವವರು 480 ಇದ್ದಾರೆ. ಇದರಲ್ಲಿ ನಮಗೆ ಮಾಹಿತಿ ಬಂದಿರೋ ಪ್ರಕಾರ 47 ಜನ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಯಾವುದೋ ವ್ಯಾಕ್ಸಿನನ್ನು. ಸೊ ಹಾಗಾಗಿ ನೀವು ಅವ್ರಿಗೆ ಹೋಗಿ ಮನೆ ಒರೆಸ್ಬೇಕಾಗುತ್ತೆ, ಮತ್ತು ಅವ್ರಿಗೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹೇಳಬೇಕಾಗುತ್ತೆ. ಸೈಡ್ ಎಫೆಕ್ಟ್ಸು ತುಂಬ ಕಮ್ಮಿ ಉಂಟು ಇದರಲ್ಲಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವಾಗ ಆ್ಯಕ್ಟಿವ್ ಕೇಸು ಕೊಣಾಜೆ ಏರಿಯಾದಲ್ಲಿ 4 ಉಂಟು. ಅದರಲ್ಲಿ 3 ಒಂದೇ ಮನೆಯವರು ಕುಪ್ಲೆಪದು ಏರಿಯಾದಿಂದ, ಅವರಲ್ಲಿ ಐಸೋಲೇಟ್ ಮಾಡಿದ್ದೇವೆ. ಮತ್ತು ಒಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರು ಇಂಡಿಯನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್. ಮತ್ತು ಏನಂದರೆ ಇವಾಗ ಫಸ್ಟ್ ಏನಂದರೆ ಕೋವಿಡ್ ಯಾರಿಗಾರ ಪಾಸಿಟಿವ್ ಬಂದರೆ ನಾವು ಅವರ ಸುತ್ತಮುತ್ತಲ ಮನೆಯವ್ರನ್ನೆಲ್ಲದನ್ನು ನಾವು ಸ್ಕ್ರೀನ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಯಾಕಂದರೆ ಒಬ್ಬೊಬ್ಬರು ಒಪ್ಪೋದಿಲ್ಲ ಮಾಡಲಿಕ್ಕೆ. ಅವರಿಗೆ ಬಂದಿರೋದು ನಮಗೆ ಯಾಕೆ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಅವ್ರನ್ನ ಹೋಗಿ ಮೀಟ್ ಮಾಡಿರ್ತೀವಿ. ಸೊ ಹಾಗಾಗಿ ಅವ್ರದ್ದು ಒಂದನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಇದು ಕೋವಿಡ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕೇಳ್ಬೋದು, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಮುಂದೆ ಬೇರೆದಕ್ಕೆ ಹೋಗೋಕ್ಕಿಂತ ಮುಂಚೆ. ಡಿಸೀಸ್ ಆಗಿರ್ಬೋದು, ರೋಗ ಆಗಿರ್ಬೋದು, ಅಥವಾ ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದ್ರೆ ನಾವು ಅದು ಮಾಡ್ತೀವಿ. ಹೇಳ್ತೀನಿ ಇವಾಗ. ಇವಾಗ ನಾವು ಹೋಗಿ ಕೊಟ್ಟಿದ್ದೇವೆ ಸರ್, ಅಂಥವ್ರಿಗೆ ಮನೆಗೆ ಹೋಗಿ ಕೊಟ್ಟಿದ್ದೇವೆ. ಈ ಸತಿ ಅರೌಂಡ್ 42 ಜನಕ್ಕೆ ಹಾಗೆ ಹೋಗಿ ಕೊಟ್ಟಿದ್ದೇವೆ, ಮನೆಗೆ ಹೋಗಿ ಕೊಟ್ಟಿದ್ದೀವಿ. ಬರ್ಲಿಕ್ಕೆ ಆಗದಿರೋರಿಗೆಲ್ಲ ಕೊಟ್ಟಿದ್ದೇವೆ. ಯಾಕಂದರೆ ನಮಗೆ 100% ವ್ಯಾಕ್ಸಿನೇಷನ್ ಆಗಬೇಕು. ಸೊ ಹಾಗಾಗಿ ಏನಂದರೆ ವ್ಯಾಕ್ಸಿನ್ ತಗೊಂಡ್ರೆ ಅದು ಕಾಂಪ್ಲಿಕೇಶನ್ಸ್ ಆಗೋದು ಕಮ್ಮಿ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ವ್ಯಾಕ್ಸಿನ್ ಕೊಡೋದು. ಯಾರು TB ಇದ್ದವ್ರಿಗೆ, ಶುಗರ್ ಇದ್ದವ್ರಿಗೆ, BP, ಕಿಡ್ನಿ ಪ್ರಾಬ್ಲಮ್ಮು ಏನೇ ಇದ್ರೂ ಸಹ ಅಂಥವ್ರಿಗೆ ವ್ಯಾಕ್ಸಿನ್ ತಗೊಳ್ಬೇಕು. ಏನು ಕಾಂಟ್ರಾ ಇಂಡಿಕೇಶನ್ಸ್ ಇಲ್ಲ. ಯಾರಿಗೆ ಜ್ವರ, ಶೀತ, ಕೆಮ್ಮೆಲ್ಲ ಇರುತ್ತೆ ಅವಾಗ ನಾವು ಕೊಡೋದಿಲ್ಲ, ಯಾಕಂದರೆ ಅದೆಲ್ಲ ಉಲ್ಬಣಗೊಳ್ತದೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ನಮ್ಮದು ಏನಂದರೆ ಸೆಕೆಂಡ್ ರೌಂಡ್ ಶುರು ಆಗಿದೆ. ಸೆಕೆಂಡ್ ಡೋಸಿಗೆ ಎಲ್ಲರದ್ದು ಟೈಮ್ ಆಗಿದೆ. ಸೊ ಅವ್ರಿಗೆಲ್ಲ ಮತ್ತೆ ಹಂತವಾಗಿ ನಾವು ಕೊಣಾಜಿಯಲ್ಲಿ ಹೇಗೆ ಮಾಡಿದ್ರೆ ಅಂದರೆ ವಾರ್ಡ್ ವೈಸ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅದೇ ಥರ ಇವಾಗ ಸೆಕೆಂಡ್ ಡೋಸಿಗೆ ಎಲ್ಲರೂ ಹಾಗೆ ಇದ್ದಾರೆ. ಅದೇ ರೀತಿಯಲ್ಲಿ ಮಾಡ್ಕೊಂಡು ಸೆಕೆಂಡ್ ಡೋಸನ್ನು ಮುಗಿಸೋಣ ಅಂತ ಇದ್ದೇವೆ. ಗುಣ ಮಾಡ್ಬೋದು ಮಾತ್ರೆಯಲ್ಲೇ. ಸೊ 6 ತಿಂಗಳ ತನಕ ಅವರು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಸೊ ಯಾರೇ TB ಪೇಷಂಟ್ ಇದ್ರೂ ಸಹ ಅವರು ಫಸ್ಟ್ ಯಾರಿಗೆ ಕೆಮ್ಮು 2 ವಾರದಿಂದ ಜಾಸ್ತಿ ಇದೆ, ವೆಯ್ಟ್ ಲಾಸ್ ಆಗ್ತಿದೆ, ಮತ್ತು ಜ್ವರ ಇದೆ ಅಂಥವ್ರು ಬಂದು TBಗೆ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಆಮೇಲೆ ಟ್ಯಾಬ್ಲೆಟ್ಸ್ನ ನಾವು ಫ್ರೀಯಾಗಿ ಗೌರ್ಮೆಂಟಿಂದಲೇ ಕೊಡ್ತೇವೆ, ಆಯಿತಾ. ಸೊ ಅದೊಂದು. ಮತ್ತು ಇನ್ನೊಂದೇನೆಂದರೆ, ಇವಾಗ ಹೊಸದಾಗಿ ಶುರುವಾಗಿರೋದು ಏನಂದರೆ, ಮುಂಚೆ ಬರೀ HIV AIDS ಡಿಟೆಕ್ಷನ್ನು ಬರೀ ನಾವು ಇವ್ರಿಗೆ ಮಾತ್ರ ಮಾಡ್ತಾ ಇದ್ದಿದ್ದು, ಪ್ರೆಗ್ನೆಂಟ್ ಲೇಡೀಸ್ ಯಾರು ಬರ್ತಿದ್ದಾರೆ ಮತ್ತು ಯಾರು ಆಪ್ರೇಷನ್ಗೆ ಹೋಗ್ತಿದ್ದಾರೆ ಅಂತ. ಇವಾಗ ಸಾಮಾನ್ಯ ಜನರು ಸಹ ಇದನ್ನು ಮಾಡಿಸ್ಕೊಳ್ಬೋದು. ಯಾವಾಗೆಲ್ಲ ಪ್ರೋಗ್ರಾಮ್ ಇರುತ್ತೆ, ಎಲ್ಲಿರುತ್ತೆ ಅವ್ರಿಗೆ ಹೇಳಿದ್ರೆ ಮಾಹಿತಿ ಕೊಟ್ಟು ಅವ್ರು ಬಂದುಬಿಟ್ಟು HIV ಟೆಸ್ಟ್ ಎಲ್ಲರಿಗೂ ಸಹ ಮಾಡೋಕ್ಕೆ ಅವರು ರೆಡಿ ಇದ್ದಾರೆ. ಮತ್ತು ಗರ್ಭಿಣಿಯವರು ಎಲ್ಲರೂ 3 ತಿಂಗಳು ಒಳಗಡೆ ನಮ್ಮದು ರಿಜಿಸ್ಟ್ರೇಷನ್ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಮಾಡುವಾಗೆ ಇಲ್ಲ. ಬ್ಲಡ್ ಟೆಸ್ಟ್ ಎಲ್ಲ ನಾವು ಫ್ರೀಯಾಗಿ ಮಾಡ್ತಿದ್ದೀವಿ, ಹೊರಗಡೆ ಮಾಡಿಸ್ಬೇಡಿ. ನಮ್ಮ ಹಾಸ್ಪಿಟ್ಲಲ್ಲಿ ಬ್ಲಡ್ ಟೆಸ್ಟಿಗೆಲ್ಲ ಅವೈಲಬಿಲಿಟಿ ಇದೆ. ಆಮೇಲೆ ಚೆಕಪ್ಪಿಗೆ ನಾವು ಯಾವಾಗಲೂ ಅಲ್ಲೇ ಇರ್ತೇನೆ, ಅದನ್ನು ಚೆಕ್ ಮಾಡ್ತಾ ಇದ್ದೇವೆ. ಸೊ ಅವ್ರಿಗೆ ಮತ್ತು ತಾಯಿ ಕಾರ್ಡ್ ಎಲ್ಲ ನಮ್ಮ ಆಶಾ ವರ್ಕರ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅವ್ರದ್ದು ಬೇಗ ರಿಜಿಸ್ಟ್ರೇಷನ್ ಆಗಬೇಕು. ಟ್ಯಾಬ್ಲೆಟ್ಸ್ ಎಲ್ಲ ಸಹ ನಮಗೆ ಹಾಸ್ಪಿಟ್ಲಲ್ಲೇ ಇದೆ, ಅವರೆಲ್ಲ ಅದನ್ನು ಉಪಯೋಗಿಸ್ಕೊಳ್ಬೋದು. ಈ ಸೀಮಿತ ಸಿಬ್ಬಂದಿಗಳ ಅನ್ನು ಉಪಯೋಗಿಸಿಕೊಂಡು ಎಲ್ಲ ಕಡೆಗೆ ತಲುಪುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಿದೆ, ತಮಗೆಲ್ಲರಿಗೂ ತಿಳಿದಿರೋ ವಿಚಾರ. ಹಾಗೆಯೇ ಸಾರ್ವಜನಿಕರು ಸಹ ಅತ್ಯಂತ ಮುತುವರ್ಜಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲೋ ಒಂದೆರಡು ಸಣ್ಣ ಪುಟ್ಟ ಮಾಹಿತಿಗಳ ಸಂವಹನದಲ್ಲಿ ಆದಂಥ ಕೊರತೆಯನ್ನು ಇಲ್ಲಿ ಗ್ರಾಮಸ್ಥರು ಎತ್ತಿ ತೋರಿಸಿದ್ದಾರೆ.
ಆದರೆ ನಾವು ಪ್ರಪ್ರಥಮವಾಗಿ ಇಡೀ ಗ್ರಾಮಕ್ಕೆ ಮತ್ತು ಆ ಆರೋಗ್ಯ ಇಲಾಖೆಗೆ ನಾವು ವಂದನೆ ಅರ್ಪಿಸ್ತಾ ಮುಂದಿನ ಇಲಾಖೆ. ನಾನು ಆ್ಯಕ್ಚುಲಿ ಉಳ್ಳಾಲ 2 ಇದು ಸೆಕ್ಷನ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇಲ್ಲಿದು ಟ್ರಾನ್ಸ್ಫರ್ ಆಗಿದ್ದರಿಂದ ಅಡಿಷನಲ್ ಆಗಿ ನನಗೆ ಚಾರ್ಜ್ ಕೊಟ್ಟಿದ್ದಾರೆ. ಈಗ ಪ್ರಪ್ರಥಮ ಗ್ರಾಮಸ್ಥರ ವಿನಂತಿ ಏನಂದರೆ ವಿದ್ಯುತ್ನ ಬಗ್ಗೆ ಸ್ವಲ್ಪ ಸುರಕ್ಷತೆ. ನಾವಲ್ಲಿ ನೋಡ್ತಿದ್ದೇವೆ ಅಂತ ಹೇಳಿದರೆ ವಿದ್ಯುತ್ನ ಲೈನ್ ಅಡಿಯಲ್ಲಿ ಮನೆಯನ್ನು ಕಟ್ಟುವಂಥದ್ದು, ಹತ್ತಿರ ವಿದ್ಯುತ್ ಲೈನ್ ಹತ್ತಿರವನ್ನು ಮನೆಯನ್ನು ಕಟ್ಟುವಂಥದ್ದು, ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಮಾಡಬಾರ್ದು. ಏನಿದ್ರು ನಮ್ಮದು ಲೈನ್ ಶಿಫ್ಟ್ ಮಾಡಿಕೊಂಡು ಆಮೇಲೆ ಕಾಮಗಾರಿಯನ್ನು ನಡೆಸಬೇಕು ಹೇಳಿ. ಆಮೇಲೆ ಕೆಲವರು ವಿದ್ಯುತ್ನ ಕಂಬಕ್ಕೆ ದನಕರುಗಳನ್ನ ಕಟ್ಟುವಂಥದ್ದು, ಇದರಿಂದ ಕೂಡ ವಿದ್ಯುತ್ನ ಅಪಾಯಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಆಮೇಲೆ ನಮ್ಮದು ವಿದ್ಯುತ್ ದೂರು ನೀಡುವಂಥದ್ದು, ಕೆಲವರು ಹೇಳ್ತಾರೆ ನಮ್ಮದು 246623 ಬ್ಯುಸಿ ಇರುತ್ತೆ ಅಂದರೆ ಅದಕ್ಕೆ ಬೇಕಾಗಿ ನಾವು 1912 ಅಂತ ಒಂದು ವಿದ್ಯುತ್ ದೂರು ಘಟಕವನ್ನು ಸಪ್ರೇಟಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ನೀವು ವಿದ್ಯುತ್ ಯಾವುದೇ ದೂರ ಇದ್ದರೆ 1912ಗೆ ನೀವು ಸಂಪರ್ಕಿಸಬಹುದು. ಮತ್ತು ಇನ್ನೊಂದು ಅಂತ ಹೇಳಿದರೆ ನಮ್ಮ ಮೆಸ್ಕಾಮ್ ಅಂತ ಒಂದು ಆ್ಯಂಡ್ರಾಯ್ಡ್ ಆ್ಯಪನ್ನು ನಾವು ಮಾಡಿದ್ದೇವೆ. ಅದು ನೀವು ಐಫೋನಲ್ಲಿ ಕೂಡ ಯೂಸ್ ಮಾಡ್ಬೋದು, ಮತ್ತು ನಮ್ಮ ಸ್ಮಾರ್ಟ್ಫೋನಲ್ಲಿ ಕೂಡ ಯೂಸ್ ಮಾಡೋದು. ನನ್ನ ಮೆಸ್ಕಾಮ್ ಅಂತ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮ್ಮದು ಬಿಲ್ ಪೇಮೆಂಟ್ ಮಾಡುವಂಥದ್ದು, ನೀವು ವಿದ್ಯುತ್ ಸಂಬಂಧಿತ ದೂರನ್ನು ಕೂಡ ಅದರಲ್ಲಿ ನೀವು ಲಾಗಿನ್ ಆಗಿ ಕ್ಲಿಕ್ ಮಾಡಿಕೊಂಡು ನೀವು ದೂರನ್ನು ಕೂಡ ಸಲ್ಲಿಸ್ಬೋದು. ಮತ್ತೇನಾದರೂ ಗ್ರಾಮಸ್ಥರಲ್ಲಿ ಎಲ್ಲಾದರೂ ಲೋ ವೋಲ್ಟೇಜ್ ಸಮಸ್ಯೆ ಅಥವಾ ಏನಾದರೂ ಅಪಾಯಕಾರಿ ಕಂಬಗಳು ಏನಾದರೂ ಇದ್ದರೆ ಈ ಸಂದರ್ಭದಲ್ಲಿ ನೀವು ಹೇಳ್ಬೋದು. ಕಂಬವನ್ನು ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡಲ್ಲ, ಡಿಪಾರ್ಟ್ಮೆಂಟ್ ಅಂತ ಪ್ರೊವಿಷನ್ ಇಲ್ಲ. ಬಟ್ ಈಗ ಹೊಸ ಏನೋ ಸ್ಕೀಮ್ ಬಂದರೆ ರಿವ್ಯಾಂಪ್ ಸ್ಕೀಮ್ ಅಂತ ಬರ್ತಾ ಇದೆ. ಅಂಥ ಸ್ಕೀಮ್ ಇದ್ರೆ ಅಂಥದ್ದು ತೋಟದೊಳಗಡೆ ಇರುವಂಥಕ್ಕೆ ಕಾವಡ್ ಕಾಂಟ್ರಾಕ್ಟ್ಗಳನ್ನ ಹಾಕಿಸುವಂಥ ವ್ಯವಸ್ಥೆ ಇದ್ದರೆ ಅದು ಖಂಡಿತ ನಾವು ಮಾಡ್ತೀವಿ. ಅಲ್ಲ ನಾವು ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೇನಲ್ಲ, ಅದು ಎಲ್ಲ ಮಾಡಿಕೊಡ್ತಾರಂತ ಹೇಳಿ ಈ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿದೆ. ಅವ್ರು ಮಾಡಿಕೊಡ್ತಾರಂತ ಹೇಳಿದ್ದಾರೆ. ಈಗ ಅವರು ಇಲ್ಲಿಂದ ಹೋಗಿದ್ದಾರೆ. ಈಗ ನಿಮ್ಮ ಹತ್ರ ಹೇಳುವಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಂತ ಇದುಂಟು ಅದಕ್ಕೆ? ಅಲ್ಲ ಆಕ್ಚುಲಿ ಅದು ಕಂಬ ಬೀಳ್ಲಿಕ್ಕೆ ಆಗಿದೆ, ಇವತ್ತು ನಾಳೆ ಬೀಳ್ಲಿಕ್ಕೆ ಆಗಿದೆ ಕಂಬ. ಅಲ್ಲ ನಿಮ್ಮ ಸ್ಪಾಟ್ ನಾನು ಕೂಡ ಇನ್ಸ್ಪೆಕ್ಟ್ ಮಾಡಿದ್ದೇನೆ. ನೀವು ಹೇಳುದು ಕಂಬ ಲೈನ್ ಶಿಫ್ಟ್ ಮಾಡಿ ಅಂತ ಹೇಳಿ. ಅದಕ್ಕೆ ನಾನು ಗ್ರಾಮ ಸಭೆ ಮುಖಾಂತರ ಹೇಳ್ತೇನೆ, ಇದು ಆಲಿರೋ ಲೈನ್ ಅನ್ನು ಶಿಫ್ಟ್ ಮಾಡ್ಲಿಕ್ಕೆ ನಮ್ಮ ಮೆಸ್ಕಾಮಲ್ಲಿ ಅವಕಾಶ ಇರುವುದಿಲ್ಲ. ನೀವು ಹೇಳಿದ್ರೆ ಲೈನ್ ಕ್ಲಿಯರೆನ್ಸ್ ಕಡಿಮೆ ಇದೆ, ಅಲ್ಲಿ ಕಂಬ ಹಾಕ್ತೇವೆ ಅಂತ ಹೇಳಿ ಕಂಬ ಹಾಕಿದ್ರು ನೀವು ಬಿಡ್ಲಿಲ್ಲ. ಕಂಬ ಹಾಕ್ಲಿಕ್ಕೆ ಬಿಡ್ಲಿಕ್ಕೆ ನಮ್ಮ ವರ್ಗದಲ್ಲಿ ನಮ್ಮ ಹತ್ರ ಅವಕಾಶ. ನಾವು ಹೇಳಿದ ಇಂಥ ಜಾಗದಲ್ಲಿ ರೋಡ್ ಸೈಡ್ ಅಲ್ಲಿ ಹಾಕಿ ಅಂತ ಹೇಳಿ, ನೀವು ಅದನ್ನ ಮುಟ್ಲೇ ಇಲ್ಲ. ಈಗ ನಾಳೆ ಬಿದ್ದರೆ ಯಾರು ಸತ್ತರೆ ನೀವು ಅದಕ್ಕೆ ಜವಾಬ್ದಾರಿ ಆಗ್ತೀರಾ? ಅಲ್ಲ ಅಂತ ಅಪಾಯಕಾರಿ ಇದ್ರೆ ನಾವು ಖಂಡಿತವಾಗಿ ಚೇಂಜ್ ಮಾಡ್ತೇವೆ. ಬಟ್ ಲೈನ್ ಶಿಫ್ಟಿಂಗ್ ಮಾಡುವಂತ ನಮ್ಮಲ್ಲಿ ಅವಕಾಶ ಇಲ್ಲ. ಲೈನ್ ಶಿಫ್ಟ್ ನೀವು ಅದಕ್ಕೆ ಕ್ಲಿಯರೆನ್ಸ್ ಕಡಿಮೆ ಇದ್ರೆ ನಾವು ಅದಕ್ಕೆ ಕಂಬ ಹಾಕ್ತೇವೆ. ಆ ಕಂಬ ಹಾಕ್ಲಿಕ್ಕೆ ನೀವು ಅವಕಾಶ ಕೊಡಬೇಕು. ನೀವು ಕ್ಲಿಯರೆನ್ಸ್ ಕಡಿಮೆ ಇದೆ, ಕಂಬ ಹಾಕ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಬೇರೆ ಏನಿದೆ ಹೇಳಿ? ಅದಕ್ಕೆ ಟೆಂಡರ್ ಆಗಿದೆ, ಟೆಂಡರ್ ಆಗಿ ಇಲ್ಲ, ಟೆಂಡರ್ ಅದು ಫುಲ್ ಮಾಡಲಿಲ್ಲ. ಈಗ ಒಂದು ಕಂಬ ಶಿಫ್ಟ್ ಮಾಡ್ಲಿಕ್ಕೆ ಇದೆ, ಅದು ಈಗ ಇವತ್ತು ನಾಳೆ ಬೀಳ್ತದೆ. ಬೀಳುವಂತ ಕಂಬವನ್ನು ನೋಡಿ ನೀವು ಸ್ವಂತ ಖರ್ಚಲ್ಲಿ ಮಾಡಿ ಅಂತ. ಹೌದು, ಅದೇ ಬೀಳುವಂತ. ನಾನು ಎಷ್ಟು ಸಲ ಹೇಳಿದ್ದೇನೆ ಅಂತ ನಿಮಗೆ ಗೊತ್ತಿಲ್ಲ. ಇಲ್ಲ, ಶಿಫ್ಟಿಂಗ್ ಲೈನ್ ಶಿಫ್ಟಿಂಗ್ ವರ್ಕ್ ಅನ್ನು ಡಿಪಾರ್ಟ್ಮೆಂಟ್ ಮಾಡುದಿಲ್ಲ. ಅದು ನಿಮ್ಮ ಖರ್ಚಿನಲ್ಲೇ ಮಾಡಬೇಕಾದ್ರೆ ನಿಮ್ಮ ಏರಿಯಾ, ನೀವು ಹೇಳುದು ನಿಮ್ಮ ಜಾಗದಿಂದ ಹೋದ ಕಂಬವನ್ನು ಶಿಫ್ಟ್ ಮಾಡ್ಲಿಕ್ಕೆ ಹೇಳುದು ಅಂತ ನಮ್ಮ ಇದರಲ್ಲಿ ಅವಕಾಶ ಇಲ್ಲ. ಅಪಾಯ ಇದ್ರೆ ನಾವು ಚೇಂಜ್ ಮಾಡ್ತೇವೆ, ಅಪಾಯ ಇದ್ರೆ ಅದನ್ನು ಸರಿ ಮಾಡ್ತೀವಿ, ಬಂದು ಇನ್ಸ್ಪೆಕ್ಟ್ ಮಾಡಿ ಸರಿ ಮಾಡ್ತೇವೆ. ಅಪಾಯದಲ್ಲಿ ಇವತ್ತು ನಾಳೆ ಬೀಳ್ತದ ಕಂಬ, ಅದು ಸರಿ ಮಾಡುವ. ನಾನು ಇವತ್ತು ಇನ್ಸ್ಪೆಕ್ಟ್ ಮಾಡಿ ಅದಕ್ಕೆ ಸರಿ ಮಾಡುವ. ಶಿಫ್ಟಿಂಗ್ ಅಂತ ಡಿಪಾರ್ಟ್ಮೆಂಟ್ ಮಾಡೋದಿಲ್ಲ. ಎಲ್ಲ ಚೇಂಜ್ ಆಗಿದೆ. ಒಂದು 15-20 ವರ್ಷದ ತನಕ, 15 ವರ್ಷದ ನಂತರ ಚೇಂಜ್ ಮಾಡುವಂಥದ್ದು. ನಮ್ಮ ಕಡೆ ಯಾವ ಏರಿಯಾ ಆಕ್ಚುಲಿ ಅದು ನಮ್ಗೆ ಕಂಡಕ್ಟರ್ ಅಂತಿದೆ, ರ್ಯಾಬಿಟ್ ಅಂತ ಇರೋದು. ರ್ಯಾಬಿಟ್ ಕಂಡಕ್ಟರ್ ಅಂತ ಚೇಂಜ್ ಮಾಡೋದಿಲ್ಲ, ಏನಾಗಲ್ಲ. ಅದು ಸಪೂರ ವೈರ್ ಇದ್ರೆ ಹೇಳಿ, ಅದು ಚೇಂಜ್ ಮಾಡ್ತೇವೆ ನಾವು. ಇಲ್ಲ, ಚೇಂಜ್ ಮಾಡಬೇಕು. ಯಾವ ಟಿ ಸಿ ಹೇಳಿ? ಬೊಲ್ಲೆಕೊಮ್ಮೆನಲ್ಲ. ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿ ಇದೆ, ಅದನ್ನು ಸ್ವಲ್ಪ ನೀವು ಪರಿಶೀಲನೆ ಮಾಡಿ ಅಲ್ಲಿಗೆ ಕಂಬ ಒಂದು ಶಿಫ್ಟ್ ಮಾಡುವಂತ ಕೆಲಸ ಮಾಡಿ. ಅಲ್ಲ, ಪಬ್ಲಿಕ್ ಅದು ಸರ್. ಹಲೋ, ಅದೇ ನಮ್ಮ ಲೈನ್ ಮ್ಯಾನ್ ಕೇಳಿದ್ರೆ ಅವ್ರು ಹೇಳಿದ್ರು ಕಂಬ ಹಾಕೋಕೆ ಏನು ಬಿಡ್ಲಿಲ್ಲ ಅಂತ ಹೇಳಿದ್ರು. ಕಂಬ ಬಂದಿತ್ತದಲ್ಲ. ಓಕೆ, ನಾನು ಲೈನ್ ಮ್ಯಾನ್ ಕೇಳಿದ್ರೆ ಆ ರೀತಿ ಹೇಳಿದ್ರು. ಅದನ್ನು ಸರಿ ಮಾಡುವ, ಕಂಬ ಹಾಕೋದಕ್ಕೆ. ಆಯ್ತು. ಮನೆಯ ಮೇಲೆ ಅಲ್ಲ, ಯಾರಿಗೇನು ಆಗ್ಬಾರ್ದು ಅದು. ಓಕೆ, ನೋಡ್ತೇನೆ. ದಯವಿಟ್ಟು ಒಂದು ಪರಸ್ಪರ ಮಾತನಾಡೋದು ಬೇಡ. ಇಲಾಖಾ ಅಧಿಕಾರಿಯವರು ನಿಂತುಕೊಂಡಿದ್ರು, ಅವರು ತಮ್ಮ ಸಮಸ್ಯೆ, ತಮ್ಮ ಮಾಹಿತಿ ಮಂಡಿಸಲು ಅವಕಾಶ ಕೊಡಿ.
ಎಲ್ಲರಿಗೂ ನಮಸ್ಕಾರ. ನಾನು ಕೊಣಾಜೆಯಲ್ಲಿ 3 ದಿನ, ಮಂಜನಾಡಿಯಲ್ಲಿ 3 ದಿನ ಈಗ ಇದ್ದೇನೆ. ಸೋಮವಾರ, ಬುಧವಾರ, ಶುಕ್ರವಾರ ಕೊಣಾಜೆರಾಗಿ ಮಂಗಳೂರು ಬಿ ಹೋಬಳಿಯಲ್ಲಿ ಕೂಡ ಚಾರ್ಜ್ ತಗೊಂಡು ನಾನೀಗ 1ನೇ ತಾರೀಕಿಂದ ನಾನು ಚಾರ್ಜ್ನಲ್ಲಿ ಇದ್ದೇನೆ. ಆದ್ದರಿಂದ ನಮ್ಮ ಕಂದಾಯ ಇಲಾಖೆಯಲ್ಲಿ ಏನು ಸಿಗುವಂಥ ಸೌಲಭ್ಯಗಳ ಬಗ್ಗೆ ನಾನು ನಮ್ಮ ಗ್ರಾಮ ಸಭೆಗೆ ತಿಳಿಸ್ಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಮೊದಲಿಗೆ 94cc, ನಂತರ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಮನಸ್ವಿನಿ ಯೋಜನೆ, ರಾಷ್ಟ್ರೀಯ ಕುಟುಂಬ ಸಹಾಯಧನ, ಅಂತ್ಯ ಸಂಸ್ಕಾರ, ಪ್ರಾಕೃತಿಕ ವಿಕೋಪ, ಚುನಾವಣೆ ಹಾಗೂ ಜನನ ಮರಣದ ಬಗ್ಗೆ ನಾನು ಕೆಲವು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ 94cc, ಈಗೇನು ಅಕ್ರಮ ಸಕ್ರಮ ಅಂತ ಏನು ಬಂದಿದೆ 94C ಹಾಗೂ 57 ನಮೂನೆ 57 ಅಂದರೆ ಯಾರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಅದರಲ್ಲಿ ಕೃಷಿ ಮಾಡಿದ್ದಾನೆ ಅದನ್ನು ಸಕ್ರಮಗೊಳಿಸುವಂಥ ಯೋಜನೆ. ಆದರೆ ನಮ್ಮ ಕೊಣಾಜೆ ಗ್ರಾಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಿಂದ 10 ಕಿಲೋಮೀಟರ್ ಒಳಗೆ ಬರೋದ್ರಿಂದ ಸಕ್ರಮೀಕರಣಕ್ಕೆ ಅವಕಾಶ ಇರುವುದಿಲ್ಲ. ಆದುದರಿಂದ 94C ಬೇರೆ, 94cc. 94C ಅಂದರೆ ಇದೇ ಮಹಾನಗರ ಪಾಲಿಕೆಯಿಂದ 10 ಕಿಲೋಮೀಟರ್ ಹೊರಗಡೆ ಇದ್ದರೆ ಅವರಿಗೆ 9 ಸೆನ್ಸ್ವರೆಗೆ ಮಂಜೂರಾತಿಗೆ ಅವಕಾಶ ಇದ್ದು, ಅದರಲ್ಲಿ ನಮ್ಮಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಳಗೆ ಬರೋದ್ರಿಂದ ನಮಗೆ 1200 ಸ್ಕ್ವೇರ್ ಫೀಟ್ವರೆಗೆ ಮಾತ್ರ ಸಕ್ರಮೀಕರಣ ಮಾಡಲಿಕ್ಕೆ ಮನೆ ಅಡಿ ಸ್ಥಳವನ್ನು ನಾವು ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ. ಅದು ಈಗಾಗಲೇ ಮುಂದಿನ ಮಾರ್ಚ್ 2022 ಮಾರ್ಚ್ವರೆಗೆ ಅರ್ಜಿ ಕೊಡಲಿಕ್ಕೆ ಇದೆ. ಕೊಡಲಿಕ್ಕೆ ಅನುಭವ ಏನು ಅಂತಂದರೆ 1/1/2015ಕ್ಕಿಂತ ಮುಂಚೆ ಕಟ್ಟಿದ ಮನೆ ಆಗಿರಬೇಕು. ಅದಕ್ಕೆ ಸಂಬಂಧಪಟ್ಟ ಯಾವ್ದಾರ ದಾಖಲೆಗಳು ಮತ್ತು ಮನೆಯದ್ದೊಂದು ಫೋಟೋ ಮತ್ತು ಅರ್ಜಿದಾರರ ಫೋಟೋ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ID ಕಾರ್ಡನ್ನು ಇಟ್ಟು ತೊಕ್ಕೊಟ್ಟು ನಾಡ ಕಚೇರಿಗೆ ಅರ್ಜಿ ಸಲ್ಲಿಸುವಂಥ ಕ್ರಿಯೆ. 65 ರೂಪಾಯಿ ಕೊಟ್ಟು ಅರ್ಜಿ ಸಲ್ಲಿಸಿ ಅದರ ಸ್ವೀಕೃತಿ ಇಟ್ಕೊಂಡ್ರೆ ನಮ್ಮ ಹತ್ರ ಬರ್ತದೆ, ನಾವು ಅದನ್ನು ಎನ್ಕ್ವೈರಿ ಮಾಡುವಂಥ ಯೋಜನೆ. ಇನ್ನು ವೃದ್ಧಾಪ್ಯ ವೇತನ, ಇದು ಮಹಿಳೆಯರಿಗೆ, ವಿಧವೆಯರಿಗೆ 18ರಿಂದ 64 ವರ್ಷದ ಒಳಗಿನ ಮಹಿಳೆಯರಿಗೆ ಕೊಡುವಂಥ ಮಾಸಿಕ ವೇತನ. ಇದು 18ರ ಮೇಲೆ ಗಂಡ ಮೃತಪಟ್ಟವರಿಗೆ ಕೊಡುವಂಥ ಮಾಸಿಕ ವೇತನ ಈಗ 600 ರೂಪಾಯಿ ಬರ್ತಾ ಇದ್ದು, ಅದನ್ನು ಈಗ ಇತ್ತೀಚಿನ ಹೊಸ ಸರ್ಕಾರದ ರಚನೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ 800 ರೂಪಾಯಿಗೆ ಏರಿಸಿರ್ತಾರೆ. ಇದನ್ನು ಸಲ್ಲಿಸುವ ವಿಧಾನ ಅಂದರೆ ಗಂಡನ ಮರಣ ಪ್ರಮಾಣ ಪತ್ರ ಮತ್ತು 5 ಫೋಟೋ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕಿನ ಪಾಸ್ಬುಕ್ ಅದನ್ನೆಲ್ಲ ಹಿಡ್ಕೊಂಡು ನಮ್ಮ ಫಸ್ಟು ಗ್ರಾಮ ಕಾರ್ಮಿಕರ ವರದಿ ಮಾಡಿಕೊಂಡು ತೊಕ್ಕೊಟ್ಟು ನಾಡ ಕಚೇರಿಗೆ ಅರ್ಜಿ ಸಲ್ಲಿಸುವಂಥ ಯೋಜನೆ. ಇದು ಮಾಸಿಕ 600ರಿಂದ ಈಗ 800ಕ್ಕೆ ಇನ್ನೂ ಹೆಚ್ಚುವರಿ ಆಗಿದೆ, ಅದು ಇನ್ನೂ ಬರಲಿಲ್ಲ, ಆದರೆ ಬರ್ತದೆ ಅಂತೇಳಿ ತಿಳಿಸಿರ್ತಾರೆ. ಇನ್ನು ಎರಡನೇದು ಸಂಧ್ಯಾ ಸುರಕ್ಷಾ, ಇದು 65ರ ಮೇಲೆ ನಂತರದ ಮಾಸಿಕ ವೇತನ. ಇದು 1000 ಬರ್ತಾ ಇತ್ತು, ಈಗ 1000ದಿಂದ 1200ಕ್ಕೆ ಏರಿಸಿರ್ತಾರೆ. ಇದರಲ್ಲಿ ಗಂಡು ಮಕ್ಕಳು ಇದ್ದರೂ ಕೂಡ ಪೋಷಣೆ ಮಾಡಬಾರ್ದು ಅಂತೇಳಿ ಅವರು ಅಫಿಡವಿತ್ತನ್ನು ಕೊಡಬೇಕಾಗ್ತದೆ, ಅದಂತ ಕೊಡುವಂಥ ಯೋಜನೆ ಇದು. ಇದು ವೃದ್ಧಾಪ್ಯ ವಯಸ್ಸಾದವರಿಗೆ. ಇನ್ನೊಂದು ವೃದ್ಧಾಪ್ಯ ವೇತನ ಅಂತ ಬರ್ತದೆ, ಇದು 60 ವರ್ಷದ ನಂತರ ಕೊಡುವಂಥ, ಇದು ಮಾಸಿಕ 600 ರೂಪಾಯಿ ಕೊಡುವಂಥ ಯೋಜನೆ. ಎಲ್ಲ ಅರ್ಜಿ ನಮೂನೆ ಈಗೇನು ನಾನು ಪೆನ್ಷನ್ಗೆ ಏನು ಕೊಡ್ತಾ ಇದ್ದೀನಿ ಎಲ್ಲದಕ್ಕೂ ಅವ್ರದ್ದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ID ಕಾರ್ಡ್, ಫೋಟೋಗಳು ಅವನ್ನೆಲ್ಲ ಬ್ಯಾಂಕ್ ಪಾಸ್ ಪುಸ್ತಕನ ಎಲ್ಲದಕ್ಕೂ ಕಾಮನ್ ಆಗಿರ್ತದೆ. ಈ ಪೆನ್ಷನ್ಗೇನು ಯೋಜನೆ ಇರ್ತದೆ ಅದನ್ನು ನಾನು ಮಾತ್ರ ಹೇಳ್ತಾ ಹೋಗ್ತಾ ಇದ್ದೇನೆ. 65ರ ನಂತರ ಅವ್ರಿಗೆ ಮುಂದಿನ ಇದಕ್ಕೆ 1200 ರೂಪಾಯಿ ಬರುವಂಥ ಯೋಜನೆ. ಇನ್ನು ವೃದ್ಧಾಪ್ಯ ವೇತನದ್ದು 60ರ ನಂತರದ್ದು, ಅದು ಮಾಸಿಕ 600 ರೂಪಾಯಿ ಬರುವಂಥ ಇದು ಯೋಜನೆ. ಇದು ಕೇಂದ್ರ ಸರ್ಕಾರದಿಂದಲೇ ಬರುವಂಥ ಯೋಜನೆ 60ರ ನಂತರದ್ದು. ನಂತರ ಮನಸ್ವಿನಿ, 40 ದಾಟಿದ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಮತ್ತು ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಮಾಸಿಕ ವೇತನ. ಇದು ಮಾಸಿಕ 600 ರೂಪಾಯಿ ಬರುವಂಥ ಯೋಜನೆ. ಸೇಮ್ ಎಲ್ಲ ಮಾಮೂಲಿ ಅರ್ಜಿ ನಮೂನೆ ಇವೆಲ್ಲ ಮಾಮೂಲಿ 5 ಫೋಟೋಗಳೆಲ್ಲ ಇಟ್ಟು ಕೊಡುವಂಥ ಯೋಜನೆ. ಇದು ಅವರು ಅವಿವಾಹಿತರು ಅನ್ನೋ ಬಗ್ಗೆ ಏನಾದರೂ ನಮ್ಮ ಸ್ಥಳೀಯ ಮಟ್ಟದ ಒಂದು ಮಾಜರ್ ತಯಾರಿಸಿ ಅಥವಾ ವಿಚ್ಛೇದಿತರಾದರೆ ಅದರ ದಾಖಲೆಯನ್ನು ಇಟ್ಟು ಕೊಡುವಂಥ, ಅಥವಾ ಅದು ಕೂಡ ಈಗ ಡೈವರ್ಸ್ ಆದೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂದರೆ ಒಂದು ಅಫಿಡವಿತ್ತು ಕೊಡುವಂಥ ಯೋಜನೆ. ನಂತರ ರಾಷ್ಟ್ರೀಯ ಕುಟುಂಬ ಸಹಾಯಧನ. ರಾಷ್ಟ್ರೀಯ ಕುಟುಂಬ ಸಹಾಯಧನ ಅಂತ ಹೇಳಿದರೆ ದುಡಿಯುವ ವ್ಯಕ್ತಿ ಮರಣ ಹೊಂದಿದರೆ, ಅಂದರೆ 58 ವರ್ಷಕ್ಕಿಂತ ಮುಂಚೆ ಮರಣ ಹೊಂದಿದ ಕುಟುಂಬದ ಯಜಮಾನ ಅಥವಾ ದುಡಿಯುವ ಯಾವುದೇ ವ್ಯಕ್ತಿಗೆ ಕೊಡುವಂಥ, ಒಬ್ಬರಿಗೆ ಕೊಡುವಂಥ ಯೋಜನೆ. ಇದು ಒಂದು ಸಾರಿ 20,000 ರೂಪಾಯಿ ಕೊಡುವಂಥ ಯೋಜನೆ. ನಂತರ ಅಂತ್ಯ ಸಂಸ್ಕಾರ ಸಹಾಯಧನ. BPL ಕಾರ್ಡ್ ಇದ್ದು ಯಾರ ಮರಣ ಹೊಂದಿದ್ದಾರೆ ಅವರು ಕೂಡ ಅರ್ಜಿ ಸಲ್ಲಿಸುವಂಥ ಯೋಜನೆ. ಇದು ಕೂಡ ನಮ್ಮ ಪಂಚಾಯತ್ನಲ್ಲಿ ಬಂದು VA ಆಫೀಸಿಗೆ ಬಂದು ಅದನ್ನೆಲ್ಲ ಡೆತ್ ಸರ್ಟಿಫಿಕೇಟು, ಅವ್ರದ್ದು ಒಂದು ಫೋಟೋ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಯಾರು ಅರ್ಜಿ ಸಲ್ಲಿಸ್ತಾನೆ ಅವ್ರದ್ದು, ಹಾಗೂ ಮರಣ ಹೊಂದಿದ ವ್ಯಕ್ತಿಯದ್ದು ರೇಷನ್ ಕಾರ್ಡು, ಅವ್ರದ್ದು ದಾಖಲೆಗಳನ್ನೆಲ್ಲ ಇಟ್ಟು ನೀವು ಕೊಡುವಂಥ ಯೋಜನೆ.
ನಂತರ ಪ್ರಾಕೃತಿಕ ವಿಕೋಪ, ಕೆಲಾಮಿಟಿ ಹೇಳಿದರೆ ಯಾವ ಟೈಮಲ್ಲಿ ಮಳೆ ಬಂದು ಏನು ಹಾನಿ ಆಗ್ತದೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಇದನ್ನು ಕೂಡ ಸೇಮ್, ಮಳೆ ಬಂದು ಏನಾದರೂ ಹಾನಿ ಆದ ತಕ್ಷಣ ದಯವಿಟ್ಟು ನನ್ನ ಮೊಬೈಲ್ ನಂಬರಿಗೆ ನೀವು ಫೋನ್ ಮಾಡಿ, ನಾವು ಸ್ಥಳ ತನಿಖೆ ಮಾಡಿ ನಾವು ಅದನ್ನು ವರದಿ ಮಾಡಿಸ್ತೀವಿ. ಇದರಲ್ಲಿ 3 ರೀತಿಯ ವಿಧ: ಭಾಗಶಃ, ತೀವ್ರ ಮತ್ತು ಸಂಪೂರ್ಣ. ಸಂಪೂರ್ಣ ಹಾನಿ ಅಂದರೆ 95,100 ರೂಪಾಯಿ ಕಂಪ್ಲೀಟ್ ಮನೆ ಡ್ಯಾಮೇಜ್ ಆದರೆ. ತೀವ್ರ ಹಾನಿ ಆದರೆ ನಾವು ಇಷ್ಟು ಪರ್ಸೆಂಟೇಜ್ ಹಾನಿಯಾಗಿದೆ ಅಂತೇಳಿ ಆ ನಂತರ ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಕಳಿಸಿ ಅವ್ರು ಎಷ್ಟು ನಷ್ಟ ಕೊಡ್ತಾರೆ ಅದರಲ್ಲಿ ನಾವು ಪರ್ಸೆಂಟೇಜ್ ನಾವು ಎಷ್ಟು ಹಾಕಿರ್ತೀವಿ ಅದನ್ನು ಕೊಡುವಂಥ ಯೋಜನೆ. ಇನ್ನು ಭಾಗಶಃ ಅಂದರೆ ಸಣ್ಣ ಪುಟ್ಟದ್ದಾದರೆ 5,200 ರೂಪಾಯಿ ಕೊಡುವಂಥ ಯೋಜನೆ. ಮತ್ತು ತೀವ್ರ ಅಂದರೆ ಅವರು ಎಷ್ಟು ಇಂಜಿನಿಯರ್ ಏನು ಹಾನಿ ಪ್ರಮಾಣ ಕೊಡ್ತಾರೆ ಅದ್ರ ಮೇಲೆ ಕೊಡುವಂಥ ಯೋಜನೆ. ಇನ್ನು ಜನನ ಮರಣ ನೋಡಿ, ಜನನಗಳು ಈಗ ನಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಆಗೋದಿಲ್ಲ, ಎಲ್ಲ ಆಸ್ಪತ್ರೆಯಲ್ಲಿ. ಆದ್ದರಿಂದ ಮರಣಗಳು ಸಂಭವಿಸುವುದು ಸರ್ವೇ ಸಾಮಾನ್ಯ. ಆದರೆ ಎಲ್ಲ ನೀವು ನಮ್ಮ ವ್ಯಾಪ್ತಿಯಲ್ಲಿ ಅವರು ಎಲ್ಲಿಯವರೇ ಆದರೂ ಕೂಡ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಅಪಘಾತ ಅಥವಾ ಏನಾದರೂ ಮರಣ ಹೊಂದಿದರೆ ನೀವು ಅಲ್ಲಿಯವರು, ನೀವು ಅಲ್ಲಿ ಮಾಡಿಸಬೇಕು ಅಂತಲ್ಲ. ನಮ್ಮ ವ್ಯಾಪ್ತಿ ಎಲ್ಲಿ ಇರ್ತದೋ ಅಲ್ಲಿ ಆ ವ್ಯಾಪ್ತಿಗೆ ನೀವು 20 ದಿನದ ಒಳಗೆ ಬಂದು ಅವ್ರದ್ದು ಮರಣ ಹೊಂದಿದ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಅಂತ ತಗೊಂಡು ಬಂದು ಇಲ್ಲಿ ನನ್ನ ಆಫೀಸ್ನಲ್ಲಿ ಎಂಟ್ರಿ ಮಾಡಿದರೆ ಆನ್ಲೈನಲ್ಲಿ ನಾವು ಎಂಟ್ರಿ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋವಂಥ ವಿಚಾರ. ಇನ್ನು ಚುನಾವಣೆ ಯಾವಾಗಲೂ ಇರ್ತದೆ. ನಮೂನೆ ಸೇರಿಸೋದು, ತೆಗೆಯೋದು, ತಿದ್ದುಪಡಿ ಅನ್ನೋದು ನಿರಂತರವಾಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ BLOಗಳು ಇರ್ತಾರೆ. ಅವರು ಯಾವಾಗಲೂ ರಜಾ ದಿನಗಳು ಹೊರತುಪಡಿಸಿ ಕಚೇರಿ ಅವಧಿಯಲ್ಲಿ ಯಾವಾಗಲೂ ಅರ್ಜಿ ತೊಗೊಳ್ತಾ ಇರ್ತಾರೆ. ನಮೂನೆ 6 ಅಂದರೆ ಸೇರ್ಪಡೆ, 7 ಅಂದರೆ ತೆಗೆದುಹಾಕುವಂಥದ್ದು, 8 ಅಂದರೆ ತಿದ್ದುಪಡಿ, 8A ಅಂದರೆ ವರ್ಗಾವಣೆ. ಒಂದೇ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಆಗೋಂಥದ್ದು 8A ಅಲ್ಲಿ. ಅದಕ್ಕೆ ಸಂಬಂಧಪಟ್ಟ ಅವರ ದಾಖಲೆಗಳು, ಏಜಿನ ಬಗ್ಗೆ ದಾಖಲೆ, ವಾಸ್ತವ್ಯದ ಬಗ್ಗೆ ದಾಖಲೆ, ಆಧಾರ್ ಕಾರ್ಡು ಇವನ್ನೆಲ್ಲ ಇಟ್ಟು, ಮತ್ತು ಅವ್ರದ್ದು ಅರ್ಜಿಯಲ್ಲಿ ಕೂಡ ಅವರ ಅಂಗವಿಕಲತೆಯನ್ನು ಕೇಳ್ತದೆ. ನಮೂನೆ 6 ಅಲ್ಲಿ ಎಲ್ಲರಿಗೂ ಕೂಡ ಅದೊಂದು ಮೆನ್ಷನ್ ಮಾಡಿ. ಈಗ ಕೆಲವರಿಗೆ ಗೊತ್ತಿಲ್ಲದ, ನಮಗೆ ಕಣ್ಣಿಗೆ ಕೇಳದಿದ್ರೆ ದಯವಿಟ್ಟು ಕೇಳ್ಬೋದು. ಮತ್ತು ಈಗಾಗಲೇ ನನಗೆ ಕಂದಾಯ ನಿರೀಕ್ಷಕರ ಚಾರ್ಜ್ ಇರೋದ್ರಿಂದ ನನಗೆ ನಾಡ ಕಚೇರಿ ಈಗಾಗಲೇ ಇಟ್ಟಿದ್ದೇವೆ. ಅದರದ್ದು ಇಂಜಿನಿಯರ್ ಬರ್ತೀನಿ ಅಂತ ಹೇಳಿದರೆ ಅಲ್ಲಿ ನಾಡ ಕಚೇರಿ ಸ್ಥಾಪನೆ ಬಗ್ಗೆ ಒಂದು ನಕ್ಷೆ ಮಾಡೋದಕ್ಕೆ ಕೇಳಿದ್ದೇವೆ. ಈಗ ನಮ್ಮ ವಾಟರ್ ಲಿಸ್ಟಲ್ಲಿ ಹೆಸರುಗಳಿರುತ್ತೆ. ಈಗ ಅವರು ಒಂದು ಏರಿಯಾದಿಂದ ಮತ್ತೊಂದು ವಾರ್ಡ್ಗೆ ಶಿಫ್ಟ್ ಆಗಿರ್ತಾರೆ. ಅದು ಎಷ್ಟು ಸಮಯವರೆಗೆ ಆ ಹೆಸರು ಇಲ್ಲಿರ್ತದೆ? ನಿಜವಾಗಿ 6 ತಿಂಗಳ ಒಳಗೆ ಅವರು ಅದನ್ನು ವರ್ಗಾವಣೆ ಮಾಡ್ಕೋಬೇಕು. ಒಂದು ವೇಳೆ ಅದರ ಕಂಪ್ಲೇಂಟ್ ಕೊಡೋದಾದ್ರೆ ಯಾವ ರೀತಿ ಕೊಡೋದು ನಿಮಗೆ? ನಮೂನೆ 7ರಲ್ಲಿ ಅರ್ಜಿ ಕೊಡಬೇಕು. ನೀವು ಚಾಲೆಂಜ್ ಮಾಡುವಂಥದ್ದು ನಮೂನೆ 7ಅನ್ನ ಯಾರು ಬೇಕಾದ್ರೂ ಅರ್ಜಿ ಕೊಡ್ಬೋದು. ಆ ವಾರ್ಡಿನ ಯಾವ ವ್ಯಕ್ತಿಯೋ ಇಂಥ ವ್ಯಕ್ತಿ ವಲಸೆ ಹೋಗಿ ಇಷ್ಟು ಸಮಯ ಆಗಿದ್ರು ಕೂಡ ಅವರನ್ನು ತೆಗೆದಿಲ್ಲ ಅಂತ ಅದು ಚಾಲೆಂಜ್ ಮಾಡುವಂಥ ವಿಚಾರ. ಅವರ ಹೆಸರು ಅಲ್ಲಿ ಇದೆ ಅಥವಾ ಅವರು ವಲಸೆ ಹೋಗಿದ್ದಾರೆ ಅನ್ನೋದನ್ನ ನೀವು ಚಾಲೆಂಜ್ ಮಾಡುವಂಥದ್ದು ನಮೂನೆ 7. ಜವಾಬ್ದಾರಿ ಯಾರಿಗೆ? ಈಗ ಒಂದು ವಾರ್ಡಲ್ಲಿ ಆ ಜವಾಬ್ದಾರಿ ಯಾರಿಗೆ? ಅಲ್ಲಿ ನೀವು ಕೂಡ ಆಗ್ಬೋದು ಜವಾಬ್ದಾರಿ. ನೀವು ಕೂಡ ಈಗ ನಾನೀಗ ಕೊಣಾಜಿಯಲ್ಲಿ ವಾಸ್ತವ್ಯ ಇಲ್ಲ ಅನ್ನೋದನ್ನ ನೀವು ಕೂಡ ನೀವು ಚರ್ಚೆ ಮಾಡ್ಬೋದು. ಅದರಲ್ಲಿ ಚಾಲೆಂಜ್ ಮಾಡುವಂಥದ್ದು. ಈಗ ಕಳೆದ ಕೊನೆಯ ಚುನಾವಣೆ, ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಒಂದು ವಾರ್ಡ್ ಇಂದ ಕಂಪ್ಲೇಂಟ್ ಬಂದಿತ್ತು. ಒಂದಿಷ್ಟು ಜನ ತೆಗಿಬೇಕು ಯಾಕಂದ್ರೆ ಹೊರಗಡೆ ಇದ್ದಾರೆ, ಅದೆಲ್ಲ ಪ್ರೂಫ್ ಎಲ್ಲ ಇತ್ತು. ಆದ್ರೂ ಆ ಕೆಲಸ ಆಗ್ಲಿಲ್ಲ. ಅಲ್ಲ, ಆದ್ರೆ ನಮ್ಮಲ್ಲಿ ಖಾಲಿ ಅರ್ಜಿ ಬರೆದ್ರೆ ಆಗೋದಿಲ್ಲ, ಅದಕ್ಕೆ ಅಪ್ಲಿಕೇಶನ್ಗಳು ಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು ನಮೂನೆ 7ರಲ್ಲಿ ಚಾಲೆಂಜ್ ಮಾಡೋದು ಅರ್ಜಿ ಕಂಪ್ಲೀಟ್. ಇಂಥ ವ್ಯಕ್ತಿ ಇಂಥ ಕಡೆ ಹೋಗಿದ್ದಾನೆ, ಇಂಥ ವ್ಯಕ್ತಿ ಇಂಥ ಕಡೆ ಇದ್ದಾನೆ, ಈಗಾಗಲೇ ಇವನ ಹೆಸರು ಇಂಥ ಕಡೆ ಎಂಟ್ರಿ ಇದೆ ಅಂತೇಳಿ ನೀವು ಕೊಡುವಂಥ ಅರ್ಜಿ, ಅದ್ರ ಮೇಲೆ ನಾವು ಎನ್ಕ್ವೈರಿ ಮಾಡುವಂಥದ್ದು. ಸರ್ಕಾರದ ಕಡೆಯಿಂದ ಏನು ಆಕ್ಷನ್ ತಗೊಳ್ಳೋದಿಲ್ಲ ಅದಕ್ಕೆ? ಅಲ್ಲ, ನಾವು ಪ್ರತಿ ವರ್ಷ ಪರಿಷ್ಕರಣೆ ಅಂತ ಪರಿಷ್ಕರಣೆ ಯಾರು ಮಾಡೋದು? ಪ್ರತಿ ವರ್ಷದ ಸೆಪ್ಟೆಂಬರ್ ಇಂದ ಡಿಸೆಂಬರ್ ಒಳಗೆ ಪರಿಷ್ಕರಣೆ ಅಂತ ಆಗ್ತದೆ. ಪ್ರತಿ BLOಗಳು ಮನೆ ಸರ್ವೆ ಮಾಡಿ ಯಾರಿದ್ದಾರೆ ಆ ಮನೆಯವರು ಯಾರ್ದಾರ ಬಿಟ್ಟು ಹೋಗಿದ್ಯಾ, ಸೇರ್ಪಡೆ ಆಗಬೇಕಾ, ಅದ್ರ ಬಗ್ಗೆ ಅವ್ರ ಮಾಹಿತಿ ಕೊಟ್ಟು ಅವರಿಂದ ಅಪ್ಲಿಕೇಶನ್ ತಗೊಂಡು ಮತ್ತೆ ಅವರು ಕ್ರಮ ಕೈಗೊಳ್ತಾರೆ. ಈಗ ಪರಿಷ್ಕರಣೆ ಸಮಯದಲ್ಲಿ ಕೆಲವು ಈಗ ನಮ್ಮ ಏರಿಯಾದಲ್ಲಿ ಕೆಲವು ಮನೆ ಬಿಟ್ಟು ಹೋಗಿ 15 ವರ್ಷ ಆಯ್ತು, ಬೇರೆ ಕಡೆ ಬೇರೆ ವಾರ್ಡಲ್ಲಿ ಮನೆ ಕಟ್ಟಿದ್ದಾರೆ. ಆಗ ಅದು BLOಗಳು ಅದನ್ನ ನೋಡ್ಬೇಕಲ್ಲ? ಅಲ್ಲ, ಅದನ್ನ ನೋಡಿ ಅವರು ಅದೇ ಈ ಆಬ್ಸೆನ್ಸಿ. ಈಗ ಅವರು ಒಂದು ಮತದಾರ ಪಟ್ಟಿ ಹಿಡ್ಕೊಂಡು ಅವ್ರ ಫೀಲ್ಡಿಗೆ ಹೋದಾಗ ಯಾರು ಸಿಕ್ಕೋದಿಲ್ಲ, ಅದನ್ನ ಸ್ಥಳೀಯ ಪಂಚಾಯತ್ ಸದಸ್ಯರು ಅಥವಾ ನಮ್ಮ ಪಂಚಾಯತಿಗೋ ಬಂದು ವಿಚಾರಿಸುವಾಗ ಅವರು ಮಾಹಿತಿ ಗೊತ್ತಾಗ್ತದೆ. ಅವರು ಇಷ್ಟು ಸಮಯ ಆಯಿತು ಅಲ್ಲಿ ಮನೆ ಕಟ್ಟಿದ್ದಾರೆ, ಅವರಿಗೆ ನಾವು ಮನವೊಲಿಸಬೇಕು. ನೋಡಿ, ನಿಮ್ಮ ಹೆಸರು ಇನ್ನೂ ಕೊಣಾಜೆ ಗ್ರಾಮದಲ್ಲೇ ಇನ್ನೂ ಎಂಟ್ರಿ ಇದೆ, ಅದನ್ನು ನೀವು ತಕೊಂಡೋಗಿ ಅಂತೇಳಿ ನಾವು ಅವರಿಗೆ ಮನವಿ ಕೊಡಬೇಕು. ಆ ಕೆಲಸ ಇನ್ನೂ ಕೂಡ ಆಗ್ಲಿಲ್ಲ. ಇಲ್ಲ, ಆಗ್ಲಿಲ್ಲ. ಅದು ಮನವಿ ಕೂಡ ಇನ್ನೂ ಕೂಡ ಕೊಡ್ಲಿಲ್ಲ. ಯಾರು ಕೂಡ ಮನವಿ ಯಾರು ಹೋಗುದಿಲ್ಲ. ಅದಕ್ಕೆ ಹೇಳುದು ಇನ್ನಾದ್ರು, ಯಾಕಂದ್ರೆ ತುಂಬಾ ಇದೆ ಅಂತ ಮತಗಳು ತುಂಬಾ ಇದೆ. ಎಲ್ಲೆಲ್ಲಿ ಮನೆ ಮಾಡಿ ಇಡ್ತಾರೆ ಇಲ್ಲಿ ಒಂದು ಮತ ಹಾಕಿ ಹೋಗುದು, ಅವರು ಅಲ್ಲಿ ಕೂಡ ಮತ ಹಾಕುದು, ಅದು ಸರಿಯಾದ ಕ್ರಮ ಅಲ್ಲ ಅಂತ. ನೀವು ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. BLOಗಳಿಗೆ ಸೂಚನೆ ಕೊಡಿ. ಆ ಏರಿಯಾದಲ್ಲಿ ಯಾರು ಇಲ್ಲ, ಎಷ್ಟು ವರ್ಷ ಆಗಿದೆ, ಅವ್ರನ್ನ
ಇಮಿಡಿಯೇಟ್ ತೆಗಿಲಿ, ಬೇಡ ಯಾಕೆ ಎರಡು ಕಡೆ ಯಾಕೆ ಆಗೋದಿಲ್ಲ. ಅದ್ರನ್ನ ನಾವು ತನಿಖೆ ಮಾಡುವಂಥದ್ದು. ಆಮೇಲೆ ಚಾಲೆಂಜ್ ಮಾಡಿದ್ರೆ ತೆಗೆದು ಗ್ಯಾರಂಟಿ ಅದು ತೆಗೆಯೋದು ಖಂಡಿತ ಹೌದು. ಕಳೆದ ಗ್ರಾಮ ಸಭೆಯಲ್ಲಿ ಸಹ ನಾವು ಈ ವಿಷಯ ಮಾತಾಡಿದ್ದೇವೆ. ಸರಿ ಸರಿ. 109 ಜಾಗ ಇದೆ, ಸರಿ. ಅದು ಒಂದು 100-150 ಮನೆಗಳಿದೆ. ಅದರಲ್ಲಿ ಪ್ಲಾಟಿಂಗ್ ಆಗದೆ ತುಂಬಾ ಜನರಿಗೆ ಸಮಸ್ಯೆ ಆಗಿದೆ. ಹಾಗೆ ಅದರ ಬಗ್ಗೆ ನಾವು ಕಳೆದ ಗ್ರಾಮ ಸಭೆಯಲ್ಲಿ ಸಹ ಹೇಳಿದ್ದೇವೆ. ಸರಿ. ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ನೀವು? ಮತ್ತೊಂದು ಪಂಚಾಯತಿಂದ ಎಂತ ಲೆಟರ್ ಏನಾದರೂ ಕಳಿಸಿದ್ದೀರಾ ಅಂತ? ಜಾಗದ ಸರ್ವೆ ವಿಚಾರ ಎಲ್ಲ ಈಗ ನಮಗೆ ಸರ್ವೆ ಇಲಾಖೆ ಅಂತ ಇದೆ, ಅವರು ಏನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲೆಗಳನ್ನು ನಿಮಗೆ ನಾವು ಕೇಳ್ತೇವೆ. ಅವ್ರದ್ದು ಯಾರ್ಯಾರ್ದೆಲ್ಲ ದರಖಾಸ್ತಾಗಿದೆ ಅದರದ್ದು ಕಾಪಿ ಕೊಡಿ ಅಂತೇಳಿ. ಅದು ನಿಮ್ಮಲ್ಲಿಯೂ ಕೂಡ ಇಲ್ಲ, ತಾಲೂಕು ಕಚೇರಿಯಲ್ಲೂ ಕೂಡ ಇಲ್ಲ. ಆದ್ರಿಂದ ನಾವು ಅದನ್ನು ಎಂತ ಪರ್ಮನೆಂಟ್ ಆಗಿ ಏನು ಸೊಲ್ಯೂಷನ್? ಪರ್ಮನೆಂಟ್ ಅಂದ್ರೆ ನೀವು ಕೂಡ ಸಜೆಷನ್ ನಾನು ಮೇಲಾಧಿಕಾರಿಗಳಿಗೆ ಮಾಹಿತಿ ಕೊಡ್ಬೋದು. ಮತ್ತೆ ಪಂಚಾಯತ್ ಕಡೆಯಿಂದ ಓದಿ ಹೇಳಿದ್ರು, ಕಳೆದ ಗ್ರಾಮ ಸಭೆಯಲ್ಲಿ ಸಹ ಇದರ ಬಗ್ಗೆ ಮಾತಾಡಿದ್ದೇನೆ ನಾನು. ಅದು ಏನು ಲೆಟ್ರ್, ಯಾರಿಗೆ ಲೆಟ್ರ್ ಮಾಡಿದ್ದೀರಿ? ತುಂಬಾ ಜನಕ್ಕೆ ಮಾರಾಟ ಮಾಡುವುದಾಗಲಿ ಖರೀದಿ ಮಾಡ್ಲಿಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. 15 ವರ್ಷದಿಂದ ಅಗ್ರಿಮೆಂಟ್ ಅಲ್ಲಿ ಇರುವವರು ತುಂಬಾ ಜನ ಇದ್ದಾರೆ. ಇಲ್ಲಿ ಬಂದವರಲ್ಲಿ ಯಾರಿಗಾದ್ರೂ ಸಮಸ್ಯೆ ಆಗಿದೆ? ಶಿವಪ್ರಕಾಶ್ ರೇ, ತಮ್ಮ ಪ್ರಶ್ನೆ ಅಥವಾ ತಮ್ಮ ಅಹವಾಲು ಮುಖ್ಯವಾಗಿ ಎಲ್ಲರ ಅರ್ಥ ಮಾಡಿಕೊಳ್ಳುವಂಥದ್ದು, ಇದಕ್ಕೆ ಪರಿಹಾರ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಈಗ ಪ್ರತಿ ಗ್ರಾಮ ಸಭೆಯಲ್ಲಿ ಬಂದು ಒಂದು ಸಾರ್ವಜನಿಕ ಸಮಸ್ಯೆಯನ್ನು ಪ್ರಶ್ನಿಸುವುದಂದ್ರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ಇದು ಗ್ರಾಮ ಸಭೆ ನಡೆಯುವಂಥದ್ದು ಎಲ್ಲ ಇಲಾಖಾಧಿಕಾರಿಗಳು ಭಾಗವಹಿಸುವುದರಿಂದ ಈಗ ಗ್ರಾಮ ಪಂಚಾಯತ್ ಅದಕ್ಕೆ ಪ್ರತ್ಯೇಕವಾಗಿ ಪತ್ರ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಅವರು ಈಗಾಗಲೇ ಅವರ ವತಿಯಿಂದ ಕಂದಾಯ ಇಲಾಖೆಯಿಂದ ಅವರ ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಗೆ ಸಲ್ಲಿಸಿರುತ್ತಾರೆ. ಅದಕ್ಕೆ ಕ್ರಮ ಕೈಗೊಂಡಿಲ್ಲ. ಈಗ ನನ್ನ ಒಂದು ಪ್ರಶ್ನೆ ಇರುವುದು, ಈ ಸಮಸ್ಯೆಗೆ ಪರಿಹಾರ ಸಿಗಬಹುದಾ ಪ್ರಸಾದ್ರೆ? ಅದೇ ದಾಖಲೆಗಳು ನಾವು ಅವರು ಒದಗಿಸಿಕೊಡ್ಬೇಕು. ಯಾರು ಒದಗಿಸಿಕೊಡ್ಬೇಕು? ಪಾರ್ಟಿ ಯಾರು 11ಗೆ ಅರ್ಜಿ ಸಲ್ಲಿಸ್ತಾನೋ ಆ ಪಾರ್ಟಿ ನಮಗೆ ದಾಖಲೆಗಳನ್ನು ಒದಗಿಸಿಕೊಡ್ಬೇಕು. ಈಗ ಅವರ ಕೈಯಲ್ಲಿ ದಾಖಲೆ ಇಲ್ಲ, ಇಲ್ಲದಿದ್ರೆ ಅವರು ತಾಲೂಕು ಆಫೀಸ್ನಲ್ಲಿ ತೆಗೆದು ಕೊಡಬೇಕಷ್ಟೇ. ಈಗ ಅವರು ವೈಯಕ್ತಿಕವಾಗಿ ಹೋಗಿ ತಾಲೂಕು ಆಫೀಸಿನಲ್ಲಿ ಸಂಬಂಧಪಟ್ಟ ಯಾವುದು ಮೋಜಣಿ ಯಾವುದು ಯಾರು ಅಪ್ಲಿಕೆಂಟ್ ಇರ್ತಾನೋ ಅವನೇ ಅದನ್ನ ಸೂಕ್ತ ದಾಖಲೆಗಳನ್ನ ಕೊಡಬೇಕು. ಆ ಸರ್ವೆ ನಂಬರಿಗೆ ಸಂಬಂಧ ಈಗ ಹೇಳಿದ್ರಲ್ಲ 150 ಜನದ್ದು ಅಂತ, ಒಬ್ಬರೇ ಅದನ್ನ ಒದಗಿಸ್ಕೊಡ್ಬೇಕು. ಇಲ್ಲದಿದ್ರೆ ಅದು ಕ್ಲಿಯರ್ ಆಗೋದಿಲ್ಲ. ಅಥವಾ ಅವ್ರಿಗೆ ಅರ್ಜೆಂಟ್ ಇದ್ರೆ ಅವರು ಅದನ್ನ ಎಲ್ಲರಿಂದ ಕ್ರೋಢೀಕರಿಸಿ ನಮಗೆ ಒದಗಿಸ್ಕೊಡ್ಬೇಕು. ಅದೇ ಅಲ್ಲ, ತಾವು ಅಲ್ಲಿಗೆ ಹೋಗಿ ಪತ್ರ ವ್ಯವಹಾರ ನಡೆಸಿದ್ದೀರಿ, ತಮಗೆ ಇಲ್ಲ ಅಂತ ಏನಾದರೂ ಬರೆದು ಕೊಟ್ಟಿದ್ದಾರಾ? ಅಲ್ಲ, ಸ್ವತಃ ಇವರೇ ಹೋಗಿದ್ದಾರೆ. ಆ ಬಗ್ಗೆ ಸ್ವತಃ ಇವರೇ ಹೋಗಿದ್ದಾರೆ, AC ಅವರ ಹತ್ರ, ತಹಸೀಲ್ದಾರ್ ಹತ್ರ ಎಲ್ಲ. ಅದು ಎಲ್ಲಿವರೆಗೆ ಬಂದು ನಿಂತಿದೆ ನನಗೂ ಕೂಡ ಗೊತ್ತಿಲ್ಲ. ನಾನು ಕೂಡ ಇವ್ರ ಜೊತೆ ಈಗ ನಾವು ಪ್ರತಿಯೊಂದು ಆವಾಗಲೂ ಒಂದು ವಿಚಾರಕ್ಕೆ ನಾವು ನಿರ್ಣಯ ಮಾಡುವ, ಇಲಾಖೆ ಕಳಿಸುವ ಅಂತ ಹೇಳ್ತೇವೆ, ಅದು ಮುಗಿಯುವುದಿಲ್ಲ. ಇದಕ್ಕೆ ಅಂದ್ರೆ ಪರಿಹಾರ ಆಗುವಂತ ಅಂಶ ಆಗಿದ್ರೆ ನಾವು ಅದನ್ನ ಕೈಗೆತ್ತಿಕೊಳ್ಬಹುದು. ಇಲ್ಲದ್ರೆ ಮುಂದಿನ ಗ್ರಾಮ ಸಭೆಯಲ್ಲಿ ಬಂದು ಅದನ್ನೇ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ. ಸೊ ಈಗ ಸಮಸ್ಯೆ ಇರುವಂತದ್ದು ತಮ್ಮಲ್ಲಿ ಸಾರ್ವಜನಿಕರಲ್ಲಿ ದಾಖಲೆ ಇಲ್ಲ. ಸಾರ್ವಜನಿಕರಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆ ಅವರ ಹತ್ರ ವೈಯಕ್ತಿಕವಾಗಿ ಇಲ್ಲದೆ ಇರುವುದರಿಂದ ಈ ಸಮಸ್ಯೆ ಆಗಿರುವಂತದ್ದು. ಮೋಜಣಿ ಇಲಾಖೆಯಲ್ಲಿ ಇದು ಲಭ್ಯವಾಗಬೇಕು. ಸಂಬಂಧಪಟ್ಟವರು ಜಿಲ್ಲಾ ಪಂಚಾಯತ್ MP MLA ಅನುದಾನ ಇಟ್ಟಂತ ಕಾಮಗಾರಿಗಳನ್ನು ನಿರ್ವಹಿಸುವಂಥದ್ದು ನಮ್ಮ ಕೆಲಸ. ಸೊ ನಿಮ್ಮ ಏರಿಯಾದಲ್ಲಿ ಏನೇನು ಕೆಲಸ ಆಗಿದೆ ಅಂತ ಈಗಾಗಲೇ ಪಂಚಾಯತ್ ವತಿಯಿಂದ ಎಲ್ಲ ಜಮಾ ಬಂದಿದೆ ಮತ್ತು ಇವತ್ತಿನ ಇದರಲ್ಲೆಲ್ಲ ಓದಿ ಹೇಳಿದ್ದಾರೆ. ಸೊ ಆ ಕಾಮಗಾರಿಗಳ ಬಗ್ಗೆ ಏನಾದರೂ ನಿಮ್ಮ ರಿಫಾರ್ಮ್ಸ್ ಆಗಲಿ ಅಥವಾ ಚೇಂಜಸ್ ಆಗಲಿ ಅಥವಾ ಏನಾದರೂ ಕಂಪ್ಲೇಂಟ್ಸ್ ಅಥವಾ ನಮ್ಮ ಇಲಾಖೆ ಬಗ್ಗೆ ಏನಾದರೂ ಮಾಹಿತಿ, ಡೌಟ್, ಕಂಪ್ಲೇಂಟ್ಸ್ ಏನಿದ್ರು ಇಲ್ಲಿ ಕೇಳ್ಬೋದು. ಆ್ಯಕ್ಚುಲಿ PMGC ಮಾಡಿರುವಂಥದ್ದು. ಸೊ 5 ವರ್ಷ ಅವರಿಗೆ ಮೇಂಟೆನೆನ್ಸ್ ಇದೆ. ಸೊ ಅದರಲ್ಲಿ ನೀವು ಮೋರಿ ಬಗ್ಗೆ ಪ್ರಸ್ತಾಪನೆ ಕೇಳ್ತಾ ಇದ್ದೀರಾ. ಬಟ್ ನನ್ನ ಪ್ರಕಾರ ಅವ್ರದ್ದೊಂದು ಆಲ್ರೆಡಿ ಪ್ರಾಜೆಕ್ಟ್ ಮುಗ್ದಿರುತ್ತೆ. ಮೇಂಟೆನೆನ್ಸ್ ಫಂಡ್ ಅಂತ ಬಂದರೆ ಮೇಂಟೆನೆನ್ಸ್ ಫಂಡಲ್ಲಿ ಅಲ್ಲಿ ಅಗತ್ಯ ಬಿದ್ದರೆ ಅವರು ಮೋರಿ ನಿರ್ಮಾಣ ಮಾಡ್ಬೋದು. ಅಥವಾ ಆ ರಸ್ತೆಗೆ ನಮ್ಮ ಪಂಚಾಯತ್ ವತಿಯಿಂದಲೂ ಅಥವಾ ಬೇರೆ ಯಾವುದೇ ಅನುದಾನ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಯಾರು ಬೇಕಿದ್ರು ಅನುದಾನ ಇಟ್ಟು ಅದನ್ನು ನಿರ್ವಹಿಸ್ಬೋದು ನಾವು. ಅವತ್ತು ಯಾವುದೇ ಅನುದಾನಕ್ಕೆ ಬಳಸಲಿಲ್ಲ. ಅದೇ ಕಾಂಕ್ರೀಟ್ ಕಳಪೆದಾರಿ ಕಾಮಗಾರಿ ಆಗಿರುವುದರಿಂದ 2ನೇ ಬಾರಿ ಸಲ ಕಾಂಕ್ರೀಟ್ ಮಾಡಿದಿರೋದು ನಿಮಗೆ ಗೊತ್ತುಂಟಲ್ಲ. ಈಗ ಮೊನ್ನೆ ಲಾಕ್ಡೌನ್ ಟೈಮಲ್ಲಿ ಕೊಣಾಜೆ ಗ್ರಾಮ ಸೀಲ್ ಡೌನ್ ಮಾಡಿದ ಸಂದರ್ಭದಲ್ಲಿ ಈ ಮೆಂಬರ್ಗಳು ಪಂಚಾಯತ್ನ ಗಮನಕ್ಕೆ ತರದೆ, ಅನುಮತಿ ಕೂಡ ಪಡೆಯದೆ ಹಾಕಿದ್ದಾರೆ. ಅದು ಮಾಡಿದ್ದು ಸರಿಯಾ? ಈಗ ನಿಮ್ಗೆ ಅಲ್ಲಿ ಹಂಪು ನೋಡಿ, ಈಗ ಲಾಕ್ಡೌನ್ ಸೀಲ್ ಡೌನ್ ಮಾಡಿದ ಮೇಲೆ ಅಂಶಗಳನ್ನು ಹಾಕಿದ್ದು ಅದು ಸರಿಯಾ? ಅಂದ್ರೆ ಅವರ ಪಂಚಾಯತಿಗೆ ಗಮನಕ್ಕೆ ತಂದಿಲ್ಲ. ಅಲ್ಲ, ಅದು ಗೊತ್ತಿಲ್ಲ ನಮ್ಗೆ. ಬಟ್ ಸೀಲ್ ಡೌನ್ ಟೈಮಲ್ಲಿ ಉದ್ದೇಶ ಅವತ್ತು ನಾನು ಕಂಪ್ಲೇಂಟ್ ಮಾಡಿದ್ದೇನೆ, ಮಾಡಿದ್ದೀರಿ ನೋಡಿ. ವಿಷಯ ಕೇಳಿ ನೀವು. ಈಗ
ತೆಗೆದಾಗಿದೆ. SC/ST ಅನುದಾನದಿಂದ ಮಾಡಿದ ಕಾಮಗಾರಿಯನ್ನು ಎಲ್ಲ ಲಗಾಡಿ ಮಾಡಿಕೊಂಡು ಹೋಗ್ತೀರಾ? ಇಲ್ಲ ನಮ್ಮ ಇಲಾಖೆಯಲ್ಲಿ ಅದಕ್ಕೆ ನಾವು ಯಾವುದೇ ಪಟ್ಟಿಯನ್ನು ತಯಾರಿಸಲಿಲ್ಲ. ಕೆಲವು ಆದೇಶ ಉಂಟು, SC/ST ಅನುದಾನ ಅವರಿಗೆ ಸಲ್ಲಬೇಕು. ಅವರಿಗೆ. ಆದ್ರೆ ಈಗ ಅಂಶ ಹಾಕಿದಕ್ಕೆ ಅಲ್ಲಿ ವೆಹಿಕಲ್ ಸ್ಪೀಡ್ ಆದ್ರೆ ಗಮನಕ್ಕೆ ತಂದಿದಾರ? ಅಲ್ಲ, ನಮ್ಮ ಹತ್ರ ಕೇಳಿದ್ದಾರೆ, ನಾವು ಇದ್ದೇವಲ್ಲ ಅಲ್ಲಿ. 2ನೇ ಬಾರಿ ಮಾಡಿದಲ್ಲ ಕಾಮಗಾರಿ, ಆ ವೆಚ್ಚ ಭರಿಸಲಿಲ್ಲ. ಪಂಚಾಯತಿನ ಯಾವ್ದು ಅನುದಾನ ಭರಿಸಲಿಲ್ಲ ಅಂತ ಅಲ್ಲ? ಯಾರು ಹೇಳಿದ್ರು? ಫಸ್ಟಿಗೆ ಹಾಕಿದಾರ SC/ST ಅಲ್ಲಲ್ಲ, ನಿಮ್ಮ ಹಂಪಿಗೆ ಅಲ್ಲಲ್ಲ ಹಂಪು ಭರಿಸಿದ, ಹಂಪಿಗೆ ಭರಿಸಿದ ಅಂತ ಹೇಳಿಲ್ಲ ನಾನು. ಕಾಮಗಾರಿ ಮಾಡಿದ್ದು ಕಾಂಕ್ರೀಟ್ ರಸ್ತೆಗೆ ಭರಿಸಿದಾರ? SC/ST ಅನುದಾನ ಸರಿಯಾ? ಹಾಗಾದ್ರೆ ಅದ್ರ SC/ST ಅನುದಾನದ ಮೇಲೆ ಸೀಲ್ಡ್ ಅಂತ ಆಗಿರುವಾಗ ಈ ಅಂಶ ಹಾಕಿದ್ದು ಸರಿಯಾ ಅಂತ ಕೇಳಿದ್ ನಾನು. ಅದು ಗಮನಕ್ಕೆ ಬಂದಿಲ್ಲ. ನಾನಲ್ಲಿ ನನ್ನ ಮನೆ ಪಕ್ಕ ಉಂಟು, ಆದ್ರೆ ಅದಕ್ಕೆ ಅರ್ಜಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನನಗೆ 17 ತಾರೀಕಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ನಾನು ಮನೆಯಲ್ಲಿದ್ದೇನೆ. 16ಕ್ಕೆ ಹಾಕಿದ್ದಾರೆ, ಆದ್ರೆ ಸಹ 2 ಅಂಶ ಹಾಕಿದ್ದಾರೆ. ಒಂದು ಮಾತ್ರ ತೆಗೆದದು. ನೋಡಿ ಮೇಡಮ್, ಒಂದು ಮಾತ್ರ ಅಂಶ ತೆಗೆದದು. ಇಲ್ಲದ್ರೆ ಪುನಃ ನಾನು ತಹಸೀಲ್ದಾರ್ಗೆ ಬರೀತೇನೆ. ಈಗ ನೀವು ಆ ಸದಸ್ಯರಿಗೆ ಸರಿಯಾದ ಕ್ರಮವನ್ನು ತೆಗೆಯಬೇಕು. ಇಲ್ಲಾದ್ರೆ ನಾನು ಎಲ್ಲಿಗೆ ಚುನಾವಣಾಧಿಕಾರಿಗೆ ಸಹ ಬರೀತೇನೆ ನಾನು. ಆಯ್ತಾ? ಈಗಾಗಲೇ ನಮ್ಮಲ್ಲಿ ದಾಖಲೆ ನನ್ನ ಹತ್ರ ಉಂಟು. ನಿಮಗೆ ಸದರ ಪ್ರತಿ ಹಾಕಿದ್ದೇನೆ, ಎಲ್ಲ ಮೆಂಬರ್ಸ್ ಹಾಕಿದ್ದೇನೆ ವಾಟ್ಸಪ್ ಮುಖಾಂತರ. ನೀವು ಆ ಥರ ಈಗ ಮಾಡೋದು ಬೇಡ. ಏನಾದರೂ SC/ST ಅನುದಾನದಿಂದ ಮಾಡೋದಾದ್ರೆ ನಾನು ಅತಿ ದೂರು ಕೊಡ್ತಾ ಇರ್ತೇನೆ. ನನ್ನ ಗಮನಕ್ಕೆ ತನ್ನಿ ಒಮ್ಮೆ. ಇದ್ದಾರಲ್ಲ ಅಲ್ಲಿ, ಸುಮ್ಮನೆ ವಾರ್ಡ್ನವರು ಹಾಕೋದು ಬೇಡ. ಅಲ್ಲಿ ಈಗ ಸಹ ಒಂದು ಇಟ್ಟಿದ್ದಾರೆ, ಯಾವುದು 5ನೇ ವಾರ್ಡ್ನ ಸಭೆಯಲ್ಲಿ. ಅದು ಮತ್ತೆ ಮಾತಾಡ್ತೇನೆ ನಾನು. ಆಯ್ತಾ ಸರ್? ಈಗ ಅಂಶ ಹಾಕಿದ ವಿಚಾರದಲ್ಲಿ ಇದಾಗಿ ಅದು SC/ST ಫಂಡ್ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಸ್ವಲ್ಪ ಮಾತಾಡ್ಬೇಕು. ಯಾಕಂದ್ರೆ ಈ ಸಮಸ್ಯೆಗಳು ಬರುವಾಗ ಕೆಲವು ಮೆಂಬರ್ ಅವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಬ್ಯಾಲೆನ್ಸ್ ಅಲ್ಲಿ ಹೋಗಬೇಕಾಗ್ತದೆ. ಈಗ SC/ST ಫಂಡಲ್ಲಿ ಒಂದು ರೋಡ್ ಆದರೆ ಅದು ಕೇವಲ SC/STನವರು ಮಾತ್ರ ನಡ್ಕೊಂಡು ಹೋಗುದಿಲ್ಲ, ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನು ಮೀಸಲಿಡ್ತಾರೆ. ಸಾರ್ವಜನಿಕರು ಯಾರು ಹೋಗ್ಬೋದು. ಅಲ್ಲಿ ಅಂಶ ಆಗಿದ ವಿಚಾರ ಏನಂದ್ರೆ, ಅಲ್ಲಿ ಒಂದು ಹಾಲಿನ ಡಿಪೋ ಇದೆ, ಇನ್ನೊಂದು ಟೈಲರ್ ಅಂಗಡಿ ಇದೆ, ಇನ್ನೊಂದು ಅಂಗಡಿ ಇದೆ. ಅದರ ಮುಂದೆ ಈ ಬೀಡಿ ಕಟ್ಟುವಂಥ ಹೆಂಗಸರಿಗೆ ಬೀಡಿ ಕಟ್ಟುವಂಥ ಬ್ರಾಂಚ್ ಇದೆ. ಅಲ್ಲಿ ತುಂಬ ಜನ ಆಚೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಹುಡುಗರು ಸೇರಿ ಒಂದು ಅಂಶ ಹಾಕಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ನನ್ನ ಮಾತಾಡಕ್ಕೆ, ಯಾಕಂದ್ರೆ ಅಂಶ ಹಾಕಿದ್ರೆ ಅದರಿಂದ ಯಾರಿಗೂ ಕೂಡ ಉಪದ್ರ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಈ 2 ವೀಲರ್ಸ್ನವರು ಹೋಗುವಾಗ ಭಾರಿ ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ. ಆ ಸ್ಪೀಡ್ ಆಗಿ ಹೋಗುವಾಗ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗಿದೆ, ಕೆಲವೊಂದು ಸ್ಕಿಡ್ ಆಗಿ ಬಿದ್ದಿದೆ. ಅದಕ್ಕೋಸ್ಕರ ಅಲ್ಲಿ ಅವರು ಅದನ್ನು ಅಂಶ ಹಾಕಿದ್ದಾರೆ. ಅದನ್ನು ತಪ್ಪು ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ ಅಂತ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಅವರು ಮಾಡಿದ್ದಲ್ಲ. ಯಾಕಂದ್ರೆ ಪಂಚಾಯತ್ನವರು ಕೆಲವೊಂದು ವಿಚಾರಗಳನ್ನ ಕಾನೂನು ಪ್ರಕಾರ ಬಿಟ್ಟು ಮಾನವೀಯತೆ ದೃಷ್ಟಿಯಿಂದಲೂ ಕೂಡ ಮಾಡಬೇಕಾಗುತ್ತೆ. ಎಲ್ಲ ಕಾನೂನು ಪ್ರಕಾರ ಹೋದ್ರೆ ಸಾರ್ವಜನಿಕರು ಯಾವುದು ಕೂಡ ಉಪಯೋಗಕ್ಕೆ ಸಿಗುವುದಿಲ್ಲ. ಅದಕ್ಕೋಸ್ಕರ ನನ್ನ ವೈಯಕ್ತಿಕ ಭಾವನೆ ಅದು ತಪ್ಪಲ್ಲ ಅಂತ. ರತ್ನಾಕರ್, ಅದು ಯಾದವರೇ, ಒಂದು ನಿಮಿಷ. ಈಗ ಅವರು ಹೇಳಿರುವಂತಹ ಕಾಮಗಾರಿಗಳ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಮುಂದಿನ ದಿನಗಳಲ್ಲಿ ಏನೇನಾಗಬೇಕು ಅನ್ನುವಂಥ ಸೂಚನೆಗಳನ್ನು ಕೊಡಿ. ಈ ಒಂದು ಸಬ್ಜೆಕ್ಟ್ ಆಕ್ಚುಲಿ ಈ ಇಲಾಖಾ ಇದರಲ್ಲಿ ಬರುವುದಿಲ್ಲ, ಮುಂದೆ ಕೊನೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಇಲಾಖೆಯಲ್ಲಿ ಸಿಗುವಂಥ ಸವಲತ್ತುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ಇಷ್ಟಪಡ್ತೀನಿ. ಈಗ ನಮ್ಮಲ್ಲಿ ಕೃಷಿ ಸುಣ್ಣ ಇದೆ ಮತ್ತು ಭತ್ತಕ್ಕೆ ಕೀಟ ಬಾಧೆಗೆ ಮತ್ತು ರೋಗ ಬಾಧೆಗೆ 50% ಸಹಾಯಧನದಲ್ಲಿ ಕ್ಲೋರೋಪರಿಪಾಸು, ಇಮಿಡಾಕ್ಲೋರು ಮತ್ತು ರೋಗನಾಶಕ ಮ್ಯಾಂಕೋಜಬ್ಬು ಮತ್ತು ಕಾರ್ಬನ್ ಡೈಜಮ್ ಇವು ನಮ್ಮಲ್ಲಿ ಲಭ್ಯ ಇದೆ. ಮತ್ತು ಅದೇ ರೀತಿ ಒಂದು ಜೈವಿಕ ಪೀಡನಾಶಕ ಕೂಡ 50% ಸಹಾಯಧನದಲ್ಲಿ ನಮ್ಮಲ್ಲಿ ಲಭ್ಯ ಇದೆ. ಇನ್ನು ಬರುವಂಥ ಸವಲತ್ತುಗಳ ಬಗ್ಗೆ ಕೆಲವು ಇದೆ. ಈ ತುಂತುರು ನೀರಾವರಿ ಘಟಕ ಅದು 2.5 ಎಕರೆ ವಿಸ್ತೀರ್ಣ ಇರಬೇಕು, 30 ಲೆಂತ್ ಪೈಪು, 5 ಸ್ಪ್ರಿಂಕ್ಲರ್ ಸೆಟ್ಟು ಇದು ಸಿಗ್ತದೆ. ಈಗಾಗಲೇ ಕೆಲವರು ರೈತರು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ, ಉಳಿದವರು ಕೂಡ ಅರ್ಜಿಗಳನ್ನ ಕೊಡಬೇಕು. ಅದೇ ರೀತಿ ಮಿಷನರಿಗಳಲ್ಲಿ ಪವರ್ ಟಿಲ್ಲರ್ ಇದೆ, ಪವರ್ ವೀಡರ್ ಇದೆ, ಆ ನಂತರ ನಾಟಿ ಮಾಡುವ ಮಿಷಿನ್ ಕೂಡ ಇದೆ ಮತ್ತು ಮಿನಿ ಟ್ರ್ಯಾಕ್ಟರ್, ನಂತರ ಕಳೆ ಕೊಚ್ಚುವ ಮಿಷಿನ್. ಅದೇ ರೀತಿ 4 ಸ್ಟ್ರೋಕು 2 ಸ್ಟ್ರೋಕ್ ಕೂಡ ಅಂದರೆ ಸ್ಪ್ರೇಯರ್ಗಳು ಇವು ಕೂಡ ಮಿಷನರಿಗಳಿಗೆ ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ ಮತ್ತು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕೆಲವರು. ಈಗ ಉಳಿದಂಥ ರೈತರು ಬೇಡಿಕೆ ಇದ್ದರೆ ಅರ್ಜಿಗಳನ್ನು ಸಲ್ಲಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ.
ಈ ಕೈಗಾಡಿ ಕೂಡ ನಮ್ಮ ಇಲಾಖೆಯಲ್ಲಿ ಲಭ್ಯ ಇದೆ, ಅದಕ್ಕೂ ಕೂಡ ಅರ್ಜಿಗಳನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತೀನಿ. ಮತ್ತು ಇನ್ನು ನಮ್ಮ ಈ ಭತ್ತದ ಕೃಷಿಗೆ ಸಂಬಂಧಪಟ್ಟಂತೆ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕೃಷಿ ಯಂತ್ರಧಾರೆ ನಮ್ಮ ಹಸೆಗೋಳಿಯಲ್ಲಿ ಪ್ರಾರಂಭ ಆಗಿದೆ. ನಮ್ಮ ಪಂಚಾಯತಿ ಅಧ್ಯಕ್ಷರು ಅದನ್ನು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಇದರ ಉಪಯೋಗವನ್ನು ನಮ್ಮ ವಾರ್ಡಿನ ಸರ್ವ ಸದಸ್ಯರು ನಾವು ತಮ್ಮ ಬರುವಂಥ ರೈತರಿಗೆ ಇದನ್ನು ತಿಳಿಸಬೇಕು, ಇದರ ಪ್ರಯೋಜನ ಪಡ್ಕೊಂಡು ಸದುಪಯೋಗಪಡಿಸಬೇಕಂತೇಳಿ ತಮ್ಮಲ್ಲಿ ಎಲ್ಲ ಕೇಳ್ಕೊತೀನಿ. ಇದು ಸರ್ಕಾರವೇ ನಿಗದಿಪಡಿಸಿದಂಥ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ. ಮುಂಚಿತವಾಗಿ ತಾವು ಒಂದು ಉಳುಮೆ ಮಾಡೋದಾಗಲಿ ಅಥವಾ ನಾಟಿ ಮಾಡೋದಾಗಲಿ, ಕಟಾವು ಮಾಡೋದಾಗಲಿ, ಹುಲ್ಲು ಶಿವಡಿ ಕಟ್ಟೋದಾಗಲಿ, ಇವಾಗೆಲ್ಲಕ್ಕೂ ಯಂತ್ರಗಳು ಇದ್ದಾವೆ. ಮುಂಚಿತವಾಗಿ ತಾವು ಬುಕ್ ಮಾಡಿಕೊಂಡು ಬಾಡಿಗೆಯನ್ನು ಪಡ್ಕೋಬೇಕಂತೇಳಿ ಕೇಳ್ಕೊತಿದ್ವಿ. ಏನಾದರೂ ಪ್ರಶ್ನೆಗಳಿದ್ರೆ ರೈತರು ಕೇಳಬೇಕಂತ ಕೇಳಬೇಕು. ಹೌದು ಹೌದು ಇದೆ. ಇಲ್ಲಪ್ಪ ಇದೆ. ನಮ್ಮ ಅಧ್ಯಕ್ಷರನ್ನೇ ಉದ್ಘಾಟನೆ ಮಾಡಿದ್ದಾರೆ ಅದನ್ನು. ಭತ್ತ ಕಟಾವು ಮಾಡೋ ಮಿಷಿನ್ ಇದೆ, ನಾಟಿ ಮಾಡೋ ಟ್ಯಾಕ್ಟ್ರಿ ಇದೆ, ಮತ್ತು ನಾಟಿ ಮಾಡೋ ಮಿಷಿನ್ನು, ಉಳುಮೆ ಮಾಡೋ ಟ್ಯಾಕ್ಟ್ರಿ ಇದೆ, ಮತ್ತು ಬಾಯಿ ಹುಲ್ಲು ಶಿವಡಿ ಕಟ್ಟುವಂಥ ಬೇಲರು ಕೂಡ ಇದೆ, ಕಲ್ಟಿವೇಟರ್ ಕೂಡ ಇದೆ, ಮತ್ತು ಸ್ಪ್ರೇ ಮಾಡಲಿಕ್ಕೆ ಅದು ಕೂಡ ಪವರ್ ಸ್ಪ್ರೇಯರ್ಗಳು ಕೂಡ ಇದ್ದಾವೆ ಬಾಡಿಗೆ ಆಧಾರಿತ. ಅದು ಸಹ ಇದೆ. ಇಲ್ಲ, ಈಗೇನಾಗಿದೆ, ಸಿಬ್ಬಂದಿ ಆಗದೇ ಇದ್ದದಕ್ಕಾಗಿ ಕೊರತೆ ಆಗಿದೆ. ಈಗ ಅವರೇ ಅಂದರೆ 3 ತಾಲೂಕಿಗೆ ಒಬ್ಬ ಇದ್ದಾನೆ, ಅಶೋಕ್ ಅಂತ ಹೇಳಿ. ಅವನು 2 ದಿವಸಕ್ಕೊಂದು ಸಲ ಬರ್ತಾನೆ. ಇವತ್ತು ಬಂದಿದ್ದಾನೆ, ಅವನು ಫೋನ್ ಮಾಡಿ ಕೇಳಿದೆ, ಬಂದಿದ್ದಾನೆ. ಇಲ್ಲ, ಆ ಫೋನ್ ನಂಬರ್ ಕೂಡ ಅಲ್ಲಿ ಹಾಕಿದ್ದಾರೆ, ಈಗಾಗಲೇ. ಅಲ್ಲ, ಅವರು 2 ದಿವಸಕ್ಕೊಂದು ಸಲ ಬರ್ತಾ ಇದ್ದಾರೆ. ಫೋನ್ ನಂಬರ್ ಸಹ ಇದೆ, ಅವರು ಫೋನ್ ನಂಬರ್ ಬರೆದಿದ್ದಾರೆ. ಅವ್ರು ನೀವು ಕಾಂಟ್ಯಾಕ್ಟ್ ಆದರೆ ಸಾಕು. ಅಲ್ಲ, ಈಗ ಒಂದು ಬರೋ ವಾರದ ಒಳಗಡೆ ಒಂದು ಸಿಬ್ಬಂದಿ ಆಗ್ಬೋದು. ನಮ್ಮ ಸ್ಥಳೀಯ ಒಬ್ಬರು ಸಿಬ್ಬಂದಿಯನ್ನು ನೇಮಕ ಮಾಡಲಿಕ್ಕಿದೆ. ಬರೋ ವಾರದಲ್ಲಿ ಆಗ್ತದೆ, ಅದು ಕಂಪ್ಲೀಟ್ ಆಗಿ. ಹೌದು. ಇಲ್ಲ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅವರು. ಅಲ್ಲಿ ಫೋನ್ ನಂಬರ್ ಎಲ್ಲ ಹಾಕಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಆದರೆ ಇಮ್ಮಿಡಿಯೇಟ್ ಆಗಲಿ ರೆಸ್ಪಾಂಡ್ ಮಾಡ್ತಾರೆ ಅವರು. ಆಯಿತು, ಅದೇ ಸರಿ, ಆಯ್ತು ಅಲ್ಲಿ ಹೇಳ್ತೀನಿ. ಇಡೀ ವಾರ ಇನ್ನು ಅಂದರೆ ಸಿಬ್ಬಂದಿ ಇಲ್ಲ, ಅಲ್ಲೇ ಕೂತ್ಕೊಳ್ಳುವಂಥ ವ್ಯಕ್ತಿ ಸಿಬ್ಬಂದಿ ನಮ್ಮ ಸ್ಥಳೀಯ ಮಟ್ಟದಲ್ಲೇ ಮಾಡಿ ಒಂದು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಇದೆ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ನಮ್ಮಲ್ಲಿ 9 ಅಂಗನವಾಡಿ ಕೇಂದ್ರಗಳು ಬರುತ್ತೆ. ಇಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನು ಈಗ ಅಂಗನವಾಡಿ ಮಕ್ಕಳು ಬರದೇ ಇರೋ ಕಾರಣ ಅವರಿಗೆ ನಾವು ಮನೆಗಳಿಗೆ ತಿಂಗಳಲ್ಲಿ 1 ಬಾರಿ ವಿತರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ 6 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡ್ತೇವೆ. ಅದರಲ್ಲಿ ದವಸ ಧಾನ್ಯಗಳು ಮತ್ತು ಅಕ್ಕಿ ಮತ್ತು ಮೊಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ 6 ವರ್ಷದ ಒಳಗಿನ ಮಕ್ಕಳಿಗೆ. ಮತ್ತು ಗರ್ಭಿಣಿ ಬಾಣಂತಿಯರಿಗೂ ಸಹ ಈ ಒಂದು ಸೌಲಭ್ಯ ಸಿಗ್ತಾ ಇದೆ. ಮತ್ತು ಮಾತೃವಂದನಾ ಯೋಜನೆಯಲ್ಲಿ ಮೊದಲನೆಯ ಗರ್ಭಿಣಿಗೆ 5,000 ರೂಪಾಯಿ, ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ 5,000 ಅವರ ಒಂದು ಖಾತೆಗೆ ಜಮೆ ಆಗುತ್ತೆ. ಈಗ ಸೆಪ್ಟೆಂಬರ್ ತಿಂಗಳಿಂದ ಅದು ಕೆಲವು ಅವರ ಖಾತೆಗೆ ಬೀಳ್ತಾ ಇಲ್ಲ ಅಮೌಂಟ್. ಅದನ್ನು ನಾವು ಮೇಲಿನವರೆಗೂ ತಿಳಿಸಿದ್ದೇವೆ, ಅದು ಬರುತ್ತೆ. ಎಲ್ಲರದು ಎಂಟ್ರಿ ಆಗಿದೆ ಕಂಪ್ಯೂಟ್ರಲ್ಲಿ, ಸ್ವಲ್ಪ ಅದು ತಡವಾಗಿ ಬರ್ತಾ ಉಂಟು. ಹಾಗಾಗಿ ಅದು ಆದಷ್ಟು ಬೇಗ ಅದು ಬರುತ್ತೆ. ನಾವು ಮೇಲಿನವರಿಗೆ ತಿಳಿಸಿದ್ದೇವೆ ಯಾರ್ಯಾರಿಗೆ ಬರ್ತಾ ಇಲ್ಲ. ಈಗಾಗಲೇ ಅದರ ಪ್ರಯೋಜನವನ್ನು, ಈ ಒಂದು 5,000 ರೂಪಾಯಿದ ಪ್ರಯೋಜನವನ್ನು ಸುಮಾರು ಮೊದಲನೇ ಗರ್ಭಿಣಿ ಆಗಿರುವಂತಹ ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ. ಹಾಗೆ ಇದರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಸೌಲಭ್ಯಗಳು ನಮ್ಮಲ್ಲಿ ಇದ್ದಾವೆ. ಅದರಲ್ಲೂ ಸಹ 2 ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿದೆ ಭಾಗ್ಯಲಕ್ಷ್ಮಿ ಯೋಜನೆ. ಅದರಲ್ಲಿ BPL ಕಾರ್ಡ್ ಇರಬೇಕು, ಮತ್ತು BPL ಕಾರ್ಡನ್ನು ಹೊಂದಿರಬೇಕು, ಮತ್ತು ಆಧಾರ್ ಕಾರ್ಡ್ ಮತ್ತು ಪಾಸ್ ಪುಸ್ತಕ ಜೆರಾಕ್ಸ್ ಕರೆಕ್ಟಾಗಿರಬೇಕು. ಮತ್ತು ಅವರು ವಾಸವಾಗಿರೋದು BPL ಕಾರ್ಡ್ನಲ್ಲಿ ಏನು ಅವರು ಫಲಾನುಭವಿ ಇದ್ದಾರೆ ಅವರ ಹೆಸರು, ಅದರಲ್ಲಿ ನೋಂದಣಿ ಆಗಿರಬೇಕು. ಗಂಡ ಹೆಂಡತಿ ಇಬ್ಬರದು ಹೆಸರು ಅದರಲ್ಲಿ ನೋಂದಣಿ ಆಗಿರಬೇಕು. ಮತ್ತು ಅವರ ವಾಸವಾಗಿರೋದು BPL ಕಾರ್ಡ್ನಲ್ಲಿ ಏನು ಅವರು ಫಲಾನುಭವಿ ಇದ್ದಾರೆ ಅವರ ಹೆಸರು, ಅದರಲ್ಲಿ ನೋಂದಣಿ ಆಗಿರಬೇಕು. ಮತ್ತು ಅವರ ವಾಸವಾಗಿರೋದು BPL ಕಾರ್ಡ್ನಲ್ಲಿ ಏನು ಅವರು ಫಲಾನುಭವಿ ಇದ್ದಾರೆ ಅವರ ಹೆಸರು, ಅದರಲ್ಲಿ ನೋಂದಣಿ ಆಗಿರಬೇಕು. ಗಂಡ ಹೆಂಡತಿ ಇಬ್ಬರದು ಹೆಸರು
ನೋಂದಣಿ ಆಗಿರಬೇಕು. ಅದು ಇಲ್ಲದೇ ಇದ್ರೆ ಅವರ ಹೆಸರು ನೋಂದಣಿ ಆಗಿರದೇ ಇದ್ರೆ ಅಟ್ಲೀಸ್ಟ್ ಆಧಾರ್ನಲ್ಲಾದ್ರೂ ಅವರ ಒಂದು ವಾಸಸ್ಥಳದ ಒಂದು ದೃಢೀಕರಣ ಇರಬೇಕು. ಇದು ಅವರಿಗೆ 18 ವರ್ಷ ಆ ಮಗುವಿಗೆ, ಹೆಣ್ಣು ಮಗುವಿಗೆ ಆದಾಗ 1 ಲಕ್ಷ ರೂಪಾಯಿ ಅವರ ಹೆಸರಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡಿ ಅದನ್ನು ಅವರಿಗೆ 18 ವರ್ಷ ಆದಾಗ ಆ ಒಂದು ಸೌಲಭ್ಯವನ್ನು ಈಗಾಗಲೇ ನಮ್ಮ ಇಲಾಖೆಯಿಂದ ದೊರೆಯತಕ್ಕಂಥ ಸೌಲಭ್ಯಗಳೆಲ್ಲ ನಮ್ಮ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಅವರ ಒಂದು ಎಲ್ಲರಿಗೂ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ನಿಮಗೆ ಏನಾದರೂ ಅದರಿಂದ ಎಲ್ಲಾದರೂ ಸೌಲಭ್ಯಗಳು ಸಿಗದೇ ಇದ್ದರೆ ನಮಗೆ ತಿಳಿಸ್ಬೋದು. ಮತ್ತು ಏನಾದರೂ ಮತ್ತೆ ನಮಗೆ ಒಂದು ನಾನು ಮೇಡಮ್ ಅವ್ರಿಗೂ ಹೇಳಿದ್ದೇನೆ, ಒಂದು ಅಡಕರೆ ಅಂಗನವಾಡಿ ಕೇಂದ್ರದ ಕೆಲಸ ಸ್ವಲ್ಪ ಬಾಕಿ ಇದೆ. ಈ MRPLನಲ್ಲಿ 25 ಅಂಗನವಾಡಿಗಳು ಆಯ್ಕೆ ಆಗಿದ್ದವು. ಅದರಲ್ಲಿ 25ರಲ್ಲಿ 21 ಅಂಗನವಾಡಿ ಕೇಂದ್ರ ಈಗಾಗಲೇ ಉದ್ಘಾಟನೆ ಆಯಿತು. ಈ ಅಡಕರೆ ಅಂಗನವಾಡಿ ಕೇಂದ್ರ ಒಂದು ಸ್ವಲ್ಪ ಕೆಲವೊಂದು ಕಾರಣಗಳಿಂದ ನಿಂತಿದೆ. ಅದನ್ನು ಆದಷ್ಟು ಬೇಗ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟವರಿಗೆ ನಾನು ಕೇಳ್ಕೊಳ್ತೇನೆ. ಇನ್ನೇನಾದರೂ ಇದ್ದರೆ ಹೇಳ್ಬೋದು. ಅದನ್ನು ಅಂಗನವಾಡಿ ಎಲ್ಲಿ ಇಂಥ ಸಮಸ್ಯೆಗಳಿದ್ದೆ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸಿ ನಾವು ಕಂಪ್ಯೂಟರ್ ಮೂಲಕ ಅದು ಏನಾಗಿದೆ, ಆ ಪೊಸಿಷನ್ ಅದು ಎಲ್ಲಿ ಎಂಟ್ರಿ ಆಗಿದೆಯಾ ಅಥವಾ ಏನು ಯಾವ ಕಾರಣದಿಂದ ಬಂದಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಈಗ ನೀವು ಹೇಳಿರೋವಂಥದ್ದು ನಾವು ಬರೆದು ಅಲ್ಲಿ ಆಧಾರ್ ಕಾರ್ಡನ್ನು ಟೈಪ್ ಮಾಡಿ ಚೆಕ್ ಮಾಡಿದಾಗ ಯಾವ ರೀಸನ್ನಿಂದ ಬಂದಿಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಅದನ್ನ ನಾನು ನೋಡಿ ಕಾರ್ಯಕರ್ತರ ಮುಖಾಂತರ ಅದನ್ನು ಯಾವುದು ಅಂತ ಹೇಳಿ ನಾನು ಅದನ್ನು ಚೆಕ್ ಮಾಡಿ ಹೇಳ್ತೇನೆ. ನಡುಪದು ಪ್ರದೇಶದಲ್ಲಿ ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲ. ಅದಕ್ಕೆ ನಾವೀಗ ಅಲ್ಲಿ ಸ್ಥಳೀಯರೆಲ್ಲ ಸೇರಿಕೊಂಡು ಒಂದು ಜಾಗವನ್ನು ಗುರುತು ಮಾಡಿದ್ದೇವೆ, ಒಂದು 2.5 ಸೆಂಟ್ ಜಾಗ. ಆ ಜಾಗಕ್ಕೆ ನಾವು ಇಲಾಖೆಗೆ ಬರೆದು ಕೂಡಲೇ ಅದನ್ನ ಸರ್ವೆ ಮಾಡಿ ರೆಕಾರ್ಡ್ ಮಾಡಿಕೊಂಡು ಅಲ್ಲಿ ಒಂದು ಅಂಗನವಾಡಿ ಕಟ್ಟಡ ನಿರ್ಮಾಣ ನಮಗೆ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಅಂಗನವಾಡಿ ಸ್ವಂತ ಬಿಲ್ಡಿಂಗಲ್ಲಿ ಇದೆ. ಒಂದು ಅಸೈಗೋಳಿ, ಒಂದು KSRP ಅಂಗನವಾಡಿ ಬಿಟ್ಟರೆ ಎಲ್ಲ ನಡುಪದವುದು ನೀವು ಅಂಗನವಾಡಿ ಮಾಡೋಕ್ಕೆ ನೀವೇ ಉಸ್ತುವಾರಿ ತಗೊಂಡು ಎಲ್ಲ ನೀವೇ ಅದಕ್ಕೆ ಮಾಡ್ತೀವಿ ಅಂತ ಹೇಳಿ ನೀವೇ ಒಪ್ಕೊಂಡಾಗ ನಮಗೆ ಅಂಗನವಾಡಿ ಬೇಕು ಅಂತಲೇ ನಾವು ಹೇಳ್ತೀವಿ ಸರ್. ನಿಮಗೆ ಅದಕ್ಕೆ ಇಲಾಖೆ ವತಿಯಿಂದ ಅದಕ್ಕೆ ಏನು ಕೆಲಸ ಆಗಬೇಕು ನಾವು ಅದನ್ನು NREGನಲ್ಲಿ 5 ಲಕ್ಷ ಏನಾದರೂ ಇಟ್ಟರೆ ಇಲಾಖೆ ಅನುದಾನದಲ್ಲಿ 5 ಲಕ್ಷ ಇಡುವಂತಹ ಒಂದು ವ್ಯವಸ್ಥೆ ಮಾಡ್ಬೋದು ಸರ್. ಮತ್ತು ಅದು ಮಕ್ಕಳಿಗೆ ಮತ್ತೊಂದು ಸರ್, ಮಕ್ಕಳಿಗೆ ಅದು ಹತ್ತಿರ ಆಗಬೇಕು. ಅವರಿಗೆ ದೂರದ ಒಂದು ಸ್ಥಳ ಗುರುತು ಮಾಡಿದರೆ ಅವರಿಗೆ ಬರೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಹತ್ತಿರದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆಲ್ಲರಿಗೂ ಬರೋದಕ್ಕೆ ಅನುಕೂಲ ಆಗುವಂಥ ಒಂದು ಸ್ಥಳ ಗುರುತು ಮಾಡಿದರೆ ಒಳ್ಳೆಯದು ಸರ್. ಬಹುಶಃ ಕೊಣಾಜಿಯಲ್ಲಿ ನನಗೆ ಗೊತ್ತಿಲ್ಲ, ನಾನು ಬಂದು 1 ತಿಂಗಳಾಗ್ತಾ ಬಂತಷ್ಟೇ. ಆ ಮಗು, ಹೆಣ್ಣು ಮಗುವನ್ನು ಹೆತ್ತ ತಾಯಿಯ ಹೆಸರು ರೇಷನ್ ಕಾರ್ಡಲ್ಲಿ ಇರುವುದಿಲ್ಲ. BLOಸು ಅದೇ ಅಂಗನವಾಡಿಯ ಕಾರ್ಯಕರ್ತರಾಗಿರ್ತಾರೆ. ಕೊನೆಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ದೃಢೀಕರಣ ಕೊಡಿ ಅಂತ ಪಬ್ಲಿಕ್ಕು ಬರ್ತಾರೆ, ಮೆಂಬರ್ಸ್ ಹತ್ರನೂ ಹೋಗ್ತಾರೆ. ಇದು ಒಂದು ಸಮಸ್ಯೆ ಆಗ್ತಾ ಉಂಟು. ಅದು ಆಕ್ಚುಲಿ ಸ್ಪಷ್ಟವಾಗಿ ಸರ್ಕಾರದ ನಿರ್ದೇಶನ ಏನಿದೆ ಅಂದ್ರೆ ಆ ವ್ಯಾಪ್ತಿಯಲ್ಲಿ ವಾಸಿಸುವವರು ಅಂತ ಗುರುತಿಸಬೇಕಿದ್ರೆ ಅವರು ಸರ್ಕಾರದ ಎಲ್ಲ ಹಂತದಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಅದನ್ನು ಮಾಡುವ ಕೆಲಸ ಸಹ, ಯಾಕಂದ್ರೆ ಒಬ್ಬ ಹೆಣ್ಮಗು ಗರ್ಭಿಣಿ ಆಗ್ತದೆ ಅಂತಾಗ ಅದಕ್ಕೆ ಹೆಣ್ಣು ಮಗು ಹುಟ್ಟುತ್ತೋ ಗಂಡು ಮಗು ಹುಟ್ಟುತ್ತೋ ನಮಗೆ ಗೊತ್ತಾಗುದಿಲ್ಲ. ಆದರೆ ಅಂಗನವಾಡಿ ಕಾರ್ಯಕರ್ತೆಯವರು ಅವರನ್ನು ರೇಷನ್ ಕಾರ್ಡ್ನಲ್ಲಿ ಇದ್ದಾರಾ ಇಲ್ಲುವುದನ್ನು ಸ್ಪಷ್ಟವಾಗಿ ಪರಿಶೀಲಿಸಿ ಅದರ ನಂತರವೇ ಸವಲತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದು ಈಗ ಹೆಸರನ್ನು ಸೇರಿಸಬೇಕಾಗಿರೋದು ಯಾರು ಸರ್? ಅದರಲ್ಲಿ BPL ಕಾರ್ಡಲ್ಲಿ ಅವ್ರ ಹೆಸರು ನೋಂದಣಿ ಆಗಬೇಕು. ಕಾರ್ಡಿಗಿಂತ ಮೊದಲವರು ವೋಟರ್ ಐಡಿಯೇ ಇರುವುದಿಲ್ಲ. ವೋಟರ್ ಅವರ ಹೆಸರಲ್ಲಿ ಇರದೇ ಇದ್ರೆ ಏನಾದರೂ ಅವರ ಪ್ರೂಫ್ ಕಾರ್ಡ್ ಇರಬೇಕು, ಆಧಾರ್ ಆದ್ರೂ ಅವರ ಒಂದು ಈಗ ಇರೋ ಏನು ಅದನ್ನ ಮಾಡಿಸಬೇಕು, ಮಾಹಿತಿಯನ್ನ ತಮ್ಮ ಇಲಾಖೆಗಳು. ಯಾಕಂದ್ರೆ ಇಟ್ ಈಸ್ ರಿಕ್ವೈರ್ಮೆಂಟ್ ಆಫ್ ಯುವರ್ ಡಿಪಾರ್ಟ್ಮೆಂಟ್. ನಿಮ್ಮ ಇಲಾಖೆಗೆ ಆ ರಿಕ್ವೈರ್ಮೆಂಟ್ ಬೇಕು. ಆ ರಿಕ್ವೈರ್ಮೆಂಟ್ ಇಲ್ಲದವರಿಗೆ ಮಾಡಿ ಅಂತ ಹೇಳೋ ಕೆಲಸವನ್ನು ಅವ್ರು ಮಾಡಬೇಕು. ಅವರು ತಿಳಿಸ್ತಾರೆ ಸರ್. ಆದ್ರೆ ಕೆಲವೊಂದು ಫಲಾನುಭವಿಗಳು ಅದು ಸೌಲಭ್ಯ ನಮಗೆ ಏನು ಅನ್ನೋ ತರ ಅವರು ತಡವಾಗಿ ಕೊಡ್ತಾರೆ. ಹಾಗಾದಾಗ ಸ್ವಲ್ಪ ಸಮಸ್ಯೆ ಹೇಳೋದು ಗೊತ್ತಾಯ್ತು ಸರ್. ಏನು ಗೊತ್ತಾ, ಗರ್ಭಿಣಿಯಾಗಿ 9 ತಿಂಗಳಾಗಿ ಅವರು ಹೆತ್ತಾರೆ, ಹೆತ್ತ ನಂತರ 10 ತಿಂಗಳವರೆಗೆ ಅವಕಾಶ ಉಂಟು. ಸರಿ, ಹೆರುವವರೆಗೆ ಇಲ್ಲ. ಹೆಣ್ಮಗು ಆಯ್ತು ಅಂತ ಹೇಳುವಾಗ ಅವರು ಕಡ್ಡಾಯವಾಗಿ BPL ಕಾರ್ಡ್ನಲ್ಲಿ ಅವರ ಹೆಸರನ್ನು ಸೇರಿಸಬೇಕು ಅಂತ ಹೇಳುವಂತ ಕೆಲಸ ಅಂಗನವಾಡಿಯವರು ಮಾಡಿದ್ರು. ಬೇಕು, ಇಲ್ಲದೆ ಇದ್ರೆ ಅವರಿಗೆ ಸೌಲಭ್ಯವೇ ಸಿಗುವುದಿಲ್ಲ ಅಂತ ಹೇಳಿದಾಗ ಅವರು
ಬರ್ತಾ ಇದ್ರು, ಈಗ ಅದು ನಡೀತಾ ಇಲ್ಲ. ಈಗ ಏನಾದರೂ ಈಗ ಪಿ ಡಿ ಅವರು ಬರೆದು ಕೊಟ್ಟರು ಸಹ ರೇಷನ್ ಕಾರ್ಡಲ್ಲಿ ಅವರ ಹೆಸರು ಇರಲೇಬೇಕು. ಯಾರ್ದು? ಅವರ ಫಲಾನುಭವಿದು. ಇಲ್ಲಪ್ಪ ಅಂತ ಹೇಳಿದ್ರೆ ಅವರದು ಮ್ಯಾರೇಜ್ ಸರ್ಟಿಫಿಕೇಟು ಅಥವಾ ಇನ್ನೇನಾದರೂ ಆಧಾರಲ್ಲಿ ಅವರ ಒಂದು ತಾಯಿ ಮನೆದೇ ವಿಳಾಸ ಇರುತ್ತೆ. ಅದನ್ನಾದ್ರೂ ಸರಿ ಮಾಡ್ಕೊಂಡು ಬಂದರೆ ಆಗ್ತದೆ ಸರ್. ಈಗ ಪಿ ಡಿ ಒದೇ ಬೇಕು ಅಂತಿಲ್ಲ. PDO ಕೊಡಬೇಕು ಅಂತ ಎಲ್ಲೂ ಇಲ್ಲ. ಸೊ ಇಲ್ಲದ ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೊಟ್ರೆ ತಪ್ಪಾಗ್ತದೆ, ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಒಂದು. ಎರಡನೇದು, ಸರ್ಕಾರಿ ಯೋಜನೆಯನ್ನ ಕರೆಕ್ಟ್ ಆಗಿ ಒಬ್ಬ ಫಲಾನುಭವಿಗೆ ಕೊಡಬೇಕು ಅಂತ ಹೇಳುವಾಗ ಅವನ ದಾಖಲೆಯನ್ನು ಸರಿಪಡಿಸಿ ಕೊಡಲೇಬೇಕು. ಅವನು ದಾಖಲೆ ಸರಿಪಡಿಸದಿದ್ರೆ ಇಲಾಖೆಯ ಒಂದು ಫಲಾನುಭವಿಯನ್ನಾಗಿ ಅನರ್ಹರನ್ನ ಆಯ್ಕೆ ಮಾಡಿದಂತ ತಪ್ಪು ತಮ್ಮ ಇಲಾಖೆಗೆ ಬರ್ತದೆ. ದಯವಿಟ್ಟು ತಮ್ಮ ಇಲಾಖಾ ಸಿಬ್ಬಂದಿಗಳಿಗೆ ಈ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡಿ. ಇದು ಆಗ್ತಾ ಇರಲಿಲ್ಲ. ಈಗ ನಾವು ಏನಾದರೂ ವಾಸ್ತವ್ಯ ದೃಢೀಕರಣವನ್ನು ಕೊಟ್ಟರೆ ಪಶು ವೈದ್ಯಾಧಿಕಾರಿ ಜ್ವರಕ್ಕೆ ಮದ್ದು ಕೊಟ್ಟಾಗೆ ಆಗ್ತದೆ. ಆಯ್ತು ಸರ್. ಈಗ ನೀವು ಹೇಳಿದಾಗೆ ಈಗ ಸೌಲಭ್ಯ ಅದು ಇಲ್ಲ. ಹಾಗಾಗಿ ನಾವೀಗ ಇದ್ದವರಿಗೆ ತಿಳಿಸ್ತೇವೆ. ನಮಗೆ ಏನು ಗೈಡ್ಲೈನ್ಸ್ ಬಂದಿರುತ್ತೆ ನಾವು ಕಾರ್ಯಕರ್ತರಿಗೆ ತಿಳಿಸ್ತೇವೆ. ಕೆಲವೊಬ್ರು ತಪ್ಪಾಗಿ ಹೇಳಿರ್ಬೋದು. ನಮ್ಮಲ್ಲಿ ಆ ಥರ ಏನು ಸಮಸ್ಯೆ ಇಲ್ಲ ಸರ್. ಈಗ ಸದ್ಯಕ್ಕೆ ಕಾರ್ಡಲ್ಲಿ ತಾಯಿ ಮಗಳು ಅಳಿಯ ಅಂತ ಇರ್ತದೆ, ಗಂಡ ಹೆಂಡತಿದು. ಮಗ ಸೊಸೆ ಅಲ್ಲ, ಮಗಳು ಅಳಿಯ ಅಂತ ಇರ್ತದೆ. ಹಾಗಿದ್ರೆ ಭಾಗ್ಯಲಕ್ಷ್ಮಿ ಅವರ ಫೋಟೋ ಇರಬೇಕು. ಯಾರು ಫಲಾನುಭವಿ ಇದ್ದಾರೆ ಅವರ ಫೋಟೋ ಇರಬೇಕು. ಇಲ್ಲ, ಒಂದು 7 ವರ್ಷದ ಮೊದಲು ಅದು ರಿಜೆಕ್ಟ್ ಆಗಿದೆ, ಅಳಿಯ ಅಂತ ಇರಬಾರ್ದು ಅಂತ ಹೇಳಿದ್ರು. ಈಗ ಮನೆ ಅಳಿಯದು ತಗೊಳ್ಳಿಕ್ಕೆ ಇಲ್ಲ ಮೇಡಮ್. ಹಾಗಿದ್ರೆ ಈಗ ಒಂದು ಯಾರಾದ್ರೂ ಇನ್ನು ನೆಕ್ಸ್ಟ್ಗೆ ಯಾರಾದ್ರೂ ಇರ್ತಾರೆ, ಅಮ್ಮ ಒಬ್ಬರೇ ಇರ್ತಾರೆ, ಒಂದು ಕಾರ್ಡಲ್ಲಿ ಅವರದ್ದು ಮಗಳು ಮತ್ತೆ ಅಳಿಯ ಅಂತ ಬರ್ತದೆ, ಅವರಿಗೆ ಭಾಗ್ಯಲಕ್ಷ್ಮಿಗೆ ಅವರು ಆಹಾರ ಅಲ್ವಾ? ಅದೇ ಮೇಡಮ್, ಈಗ ನೀವು ಹೇಳಿದ್ ನಂಗೆ ಗೊತ್ತಾಯ್ತು. ಈಗ ನಮಗೆ ಒಂದು ಕೆಲವು ಕಂಡೀಷನ್ಸ್ಗಳಿದ್ದಾವೆ. ಮನೆ ಅಳಿಯೋದು ತಗೊಳ್ಳಿಕ್ಕಿಲ್ಲ ಅಂತ ಹೇಳಿ ಅವರದ್ದು ಫೋಟೋ ಇದ್ರೆ ನಾವು ಅದನ್ನ ಯಾರ್ದು ಒಟ್ಟಿನಲ್ಲಿ ನಮಗೆ ಫಲಾನುಭವಿದ ಫೋಟೋದು ಪ್ರೂಫ್ ಬೇಕು ಅಂತ. ಫೋಟೋ ಎಲ್ಲ ಇದ್ದೆ ಅದಕ್ಕೆ ನಾನಂದ್ರೆ ಇದು ನಮ್ಗೆ ಅಂತ ಅಲ್ಲ ಮೇಡಮ್, ಎಲ್ಲರಿಗೂ ಗೊತ್ತಿರೋದಿಲ್ಲಲ್ಲ. ಹೌದೌದು, ಅದು ಮನೆ ಅಳಿದು ತಗೋಬೇಡಿ ಅಂತ ಹೇಳಿದ್ದಾರೆ ಮೇಡಮ್. ಹಾಗಾಗಿ ಈಗ ತಗೋತಾ ಇಲ್ಲ. ಅದು ಸರ್ಕಾರದ ರೂಲ್ಸ್ ಇರೋದ್ರಿಂದ ನಾವು ಆ ಥರ ಇದು ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ವಂದನೆಗಳನ್ನು ಹೇಳುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಈ ಗ್ರಾಮದ ಆಧಾರ ಸ್ತಂಭಗಳಾದಂತಹ ಗ್ರಾಮಸ್ಥರೇ, ಇಲ್ಲಿರುವಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳೇ, ನಾನು ಕೂಡ ಶಿಕ್ಷಣ ಇಲಾಖೆಯಿಂದ ಬಂದಿದ್ದೇನೆ. ನನ್ನ ಹೆಸರು ಜ್ಯೋತಿ ಅಂತ. ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ, ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ತಮಗೆ ಗೊತ್ತಿದೆ, ಕೋವಿಡ್-19 ಪ್ರಯುಕ್ತ ಮುಚ್ಚಿರುವಂತಹ ಶಾಲೆಗಳು ಮತ್ತೆ ಮಕ್ಕಳ ಕಲರವದೊಂದಿಗೆ ಪ್ರಾರಂಭವಾಗಿದೆ. ದಿನಾಂಕ 17ನೇ ತಾರೀಕು 8, 9, 10ನೇ ತರಗತಿಯ ಎಲ್ಲ ತರಗತಿಗಳು, ಎಲ್ಲ ಶಾಲೆಗಳು ಕೂಡ ತಮ್ಮ ಅಸ್ತಿತ್ವವನ್ನು ತೋರಿಸ್ತಾ ಇವೆ. ತಮಗೆಲ್ಲರಿಗೂ ಗೊತ್ತಾಗಿದೆ, ನಿನ್ನೆಯಿಂದ 6 ಮತ್ತು 8ನೇ ತರಗತಿಯ ಎಲ್ಲ ತರಗತಿಗಳು ಆರಂಭವಾಗಿವೆ. ಈಗ ನಮಗೆ ಸರ್ಕಾರದ ಸುತ್ತೋಲೆಯ ಪ್ರಕಾರ SOP ಅನುಸರಿಸಿಕೊಂಡು ಮಾಸ್ಕ್ ಕಡ್ಡಾಯ, ತಮ್ಮ ಉಪಸ್ಥಿತಿಯಲ್ಲಿ, ಗ್ರಾಮ ಪಂಚಾಯತ್ನ ಉಪಸ್ಥಿತಿಯಲ್ಲಿ ಶಾಲೆಯನ್ನು ಸ್ಯಾನಿಟೈಸರ್ ಮಾಡಲಾಗಿದೆ. ಯಾಕಂತೇಳಿದರೆ ಎಲ್ಲವನ್ನು ಕೂಡ ಪ್ರತಿ ಶನಿವಾರ, ಪ್ರತಿ ವಾರದ ಕೊನೆಯಲ್ಲಿ ಸ್ಯಾನಿಟೈಸೇಷನ್ ಮಾಡುವಂತಹ ಕಾರ್ಯಕ್ರಮವನ್ನು ಈಗಾಗಲೇ ಸುತ್ತೋಲೆಯನ್ನು ಗ್ರಾಮ ಪಂಚಾಯತಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಒದಗಿಸಲಾಗಿದೆ. ಇನ್ನು ಇಲಾಖೆಯಿಂದ, ಶಿಕ್ಷಣ ಇಲಾಖೆಯಿಂದ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಕ್ಷಣ ಇಲಾಖೆಯಿಂದ ಏಪ್ರಿಲ್ 2020ರಿಂದ ಸತತವಾಗಿ ನಾವು ಬಹಳಷ್ಟು ನೊಂದವರಂದರೆ ನಮ್ಮ ವಿದ್ಯಾರ್ಥಿಗಳು. ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತೆ ಶಾಲೆ ಪುನರಾರಂಭವಾಗಿದೆ. ಕೋವಿಡ್ ನಮ್ಮನ್ನು ಬಿಟ್ಟು ಬೇಗ ಹೋಗಲಿ, ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ತೊಡಗಲಿ ಅನ್ನುವುದು ನಮ್ಮ ಶಿಕ್ಷಣ ಇಲಾಖೆಯ ಆಶಯ. ಆತ್ಮೀಯ ಗ್ರಾಮಸ್ಥ ಬಂಧುಗಳೇ, ಮುಖ್ಯವಾಗಿ ಶಿಕ್ಷಣ ಇಲಾಖೆಯಿಂದ ದೊರೆಯುವಂತಹ ಸವಲತ್ತುಗಳಲ್ಲಿ ವಿದ್ಯಾರ್ಥಿ ವೇತನ, ಈಗಾಗಲೇ ನಿಮಗೆ ಗೊತ್ತಿದ್ದ ಹಾಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನ ಕೋವಿಡ್-19 ಪ್ರಯುಕ್ತವೂ ಕೂಡ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ. ಇಲ್ಲಿವರೆಗೆ ಏನು ಸಮಸ್ಯೆಗಳಿದ್ದಾಗ ಮಾತ್ರ ಅರ್ಜಿಗಳು ತಿರಸ್ಕೃತವಾಗಿದೆ. ಅದಕ್ಕೆ ಸಕಾರಣವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇನ್ನು ಈಗಾಗಲೇ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆಯಾಗ್ತಾ ಇದೆ. ಬಂದ ಪಠ್ಯಪುಸ್ತಕವನ್ನು ದಿನದಿಂದ ದಿನಕ್ಕೆ ವಿತರಿಸುವಂತಹ ಕಾರ್ಯವನ್ನು ನಮ್ಮ ಇಲಾಖೆ ತೊಡಗಿದೆ.
ಸಮವಸ್ತ್ರವನ್ನು ಈಗಾಗಲೇ ಕಳೆದ ವರ್ಷ ಲಾಸ್ಟಿಗೆ ಅಂತ ಹೇಳಿದ್ರೆ ಮಾರ್ಚಲ್ಲಿ ನಾವು ಒಂದು ಸೆಟ್ ಸಮವಸ್ತ್ರವನ್ನು ಇಲಾಖೆಗೆ ಶಾಲೆಗಳಿಗೆ ಒದಗಿಸಿಕೊಟ್ಟಿದ್ದೇವೆ. ಇನ್ನು ಕೋವಿಡ್-19 ಬೇಸಿಗೆ ರಜೆಯಲ್ಲಿ ಕೂಡ ನಮ್ಮ ಶಿಕ್ಷಕರು ಜೀವದ ಹಂಗು ತೊರೆದು ಪ್ರತಿ ಮನೆಗೂ ಭೇಟಿ ನೀಡಿದ್ದಾರೆ. ಟ್ರೇಸಿಂಗ್ ಕಾರ್ಯದಲ್ಲಿ ಈವರೆಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ 58 ಟೀಚರ್ಸ್ ಶಾಲೆಯ ಆನ್ಲೈನ್ ತರಗತಿಯ ಜೊತೆಗೆ ಟ್ರೇಸಿಂಗ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪಂಚಾಯತ್ನ ಜೊತೆಗೆ ನಮ್ಮ ಶಿಕ್ಷಕರು ಕೈ ಸೇರಿಸಿದ್ದಾರೆ, ಕೈ ಜೋಡಿಸಿದ್ದಾರೆ ಅನ್ನುವಂತಹ ಹೆಮ್ಮೆ ಶಿಕ್ಷಣ ಇಲಾಖೆಗೆ ಇದೆ. ಅದರ ಜೊತೆಗೆ ನಿಮ್ಮ ಸಹಕಾರ ಕೂಡ ಇದೆ. ನೆಕ್ಸ್ಟ್, ಈ ವರ್ಷ ಬೈಸಿಕಲ್ ಬಂದಿಲ್ಲ. ಕಳೆದ 2019-20 ಸಾಲಿನಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ವಿತರಣೆಯಾಗ್ತಾ ಇಲ್ಲ. ಪ್ರೀತಿಯ ಬಂಧುಗಳೇ, ತಮಗೆ ಗೊತ್ತಿದೆ ಅದಕ್ಕೆ ಕಾರಣಗಳು ಏನು ಅಂತೇಳಿ. ನೆಕ್ಸ್ಟ್, ಈಗ ಆನ್ಲೈನ್ ತರಗತಿ ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬರುತ್ತಿಲ್ಲ ಅಂತೇಳಿ ಆದರೆ ಆ ಮಗುವಿಗೆ ಆನ್ಲೈನ್ ತರಗತಿಯನ್ನು ಮಾಡುವಂಥ ಪ್ರಕ್ರಿಯೆ ಕೂಡ ಇದೆ. ಆದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಮುಕ್ತ ವಾತಾವರಣದಲ್ಲಿ ಶಿಕ್ಷಕರ ಮುಖ ನೋಡದೆ ಮೊಬೈಲಲ್ಲಿ ಮಾಡಿದ ಪಾಠ ಎಷ್ಟು ಪರಿಣಾಮಕಾರಿ ಆಗ್ಬೋದು ಅನ್ನುವುದು ತಮಗೂ ಕೂಡ ಗೊತ್ತಿದೆ. ಹಾಗಾಗಿ ಮಕ್ಕಳಿಗೆ ಶುಚಿತ್ವದ ಕಡೆಗೆ ಸಾಕಷ್ಟು ಗಮನ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳನ್ನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಶಾಲೆಗೆ ಕಳುಹಿಸುವಂತಹ ಮಹತ್ತರ ಜವಾಬ್ದಾರಿ ತಮ್ಮ ಮೇಲಿದೆ ಬಂಧುಗಳೇ. ನೆಕ್ಸ್ಟ್, ಇನ್ನೊಂದು, ಈ ಕೋವಿಡ್-19 ಬಾಲ್ಯ ವಿವಾಹದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಬಾಲ ಕಾರ್ಮಿಕರು ಹೆಚ್ಚಾಗ್ತಾ ಇದ್ದಾರೆ. ನಮ್ಮ ಗ್ರಾಮದಲ್ಲಿ, ಕೊಣಾಜೆ ಗ್ರಾಮದಲ್ಲಿ ಗ್ರಾಮಸ್ಥರಾದ ತಾವೆಲ್ಲರೂ ಕೂಡ 18 ವರ್ಷದ ಕೆಳಗಿನ ಮಕ್ಕಳು ಎಲ್ಲಾದರೂ ಕಾರ್ಮಿಕರಾಗಿ ದುಡಿತಾ ಇದ್ರೆ ದಯವಿಟ್ಟು ನಿಮ್ಮ ಗ್ರಾಮ ಪಂಚಾಯತಿಗೆ ತಿಳಿಸಿ ಆ ವಿದ್ಯಾರ್ಥಿಯನ್ನು ಮುಖ್ಯ ವಾಹಿನಿಗೆ ತರುವಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀರಿ ಅಂತೇಳಿ ಆಶಯ ನನಗಿದೆ. ಇಲ್ಲಾಂದರೆ ಆ ಮಕ್ಕಳು ಸ್ಕೂಲ್ ಡ್ರಾಪ್ಔಟ್ ಚಿಲ್ಡ್ರನ್ಸ್ ಆಗ್ತಾರೆ, ಮತ್ತೆ ಬೇಡದ ಕೆಲಸಗಳಲ್ಲಿ ತೊಡಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಮ್ಮ ಮಗುವನ್ನು ನಮ್ಮ ಮಗು ಅಂತೇಳಿ ಭಾವಿಸಿಕೊಂಡು ಮುಖ್ಯ ವಾಹಿನಿಗೆ ತರುವಲ್ಲಿ ತಾವೆಲ್ಲರೂ ಕೂಡ ಶ್ರಮಿಸ್ತೀರಿ ಅನ್ನುವಂತಹ ಆಸೆ ನಮ್ಮದು. ನೆಕ್ಸ್ಟ್, ಕೊನೆಯದಾಗಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಬಿಸಿಯೂಟವನ್ನು ಕೊಡ್ತಾ ಇಲ್ಲ. ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ ಬಿಸಿಯೂಟ ಕೊಡುವಂಥ ಸಂದರ್ಭದಲ್ಲಿ ನಾವಿಲ್ಲ. ಹಾಗಾಗಿ ಬಂದಂಥ ಅಕ್ಕಿ, ಬೇಳೆ, ಹಾಲಿನ ಪುಡಿ, ಎಣ್ಣೆ, ಉಪ್ಪು ಎಲ್ಲವನ್ನು ಕೂಡ ವಿದ್ಯಾರ್ಥಿಗಳ ಪೋಷಕರಿಗೆ ವಿದ್ಯಾರ್ಥಿಗಳ ಮೂಲಕ ವಿತರಿಸುವಂಥ ಕಾರ್ಯವನ್ನು ನಿರಂತರವಾಗಿ ನಡೀತಾ ಇದೆ. ನಮ್ಮ ಗ್ರಾಮ ಪಂಚಾಯತ್, ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿರುವಂಥ ಎಲ್ಲ ಶಾಲೆಗಳು, ಎಲ್ಲ ಶಿಕ್ಷಕರು ಕೂಡ ಅತ್ಯಂತ ಮುತುವರ್ಜಿಯಿಂದ ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯತಿಗೂ ಈ ನಿಟ್ಟಿನಲ್ಲಿ ಆಭಾರಿಯಾಗಿದೆ ಶಿಕ್ಷಣ ಇಲಾಖೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. RTE 1ರಿಂದ 8ನೇ ತರಗತಿವರೆಗೆ ಮಾತ್ರ ಇದೆ. ಅವರಿಗೆ ಅನುದಾನ ಅವರವರ ಶಾಲೆಗಳಿಗೆ ಬಿಡುಗಡೆಯಾಗಿದೆ. 2ನೇ ಹಂತದ RTE ಕೂಡ ಯಾವ ಶಾಲೆ ಸರ್? ಖಾಸಗಿಯವರು, ಅನುದಾನ ರಹಿತ ಶಾಲೆಯವರು ಫೀಸ್ ಕಟ್ಟಿ ಪಠ್ಯಪುಸ್ತಕವನ್ನು ಖರೀದಿ ಮಾಡಬೇಕು. ಅವರಿಗೆ ಉಚಿತ ಪಠ್ಯಪುಸ್ತಕ ಇಲ್ಲ ಸರ್. RTE ಸೀಟ್ ಎಷ್ಟನೇ ಕ್ಲಾಸು? 5ನೇ ಕ್ಲಾಸಿನವರಿಗೆ ಸುರಿಗೆ ಪುಸ್ತಕ ಪರ್ಚೇಸ್ ಮಾಡಬೇಕು, ನೀವು ದುಡ್ಡು ಕೊಟ್ಟು, ಆಮೇಲೆ ಹಣ ಬರುತ್ತೆ. ಸುರಿಗೆ ಪರ್ಚೇಸ್ ಮಾಡಬೇಕು, ಆಮೇಲೆ ದುಡ್ಡು ಕೊಡ್ತಾರೆ ನಿಮಗೆ. ಆ ಹಣವನ್ನು, ಬಂದ ಹಣವನ್ನು ಕೊಡ್ತಾರೆ. ಇಲ್ಲ ಅಂತೇಳಿ ಆ ಹಣವನ್ನು ಶಾಲೆಗಳಿಗೆ ಕೊಡ್ತೇವೆ ನಾವು. RTE ಹಣವನ್ನು ಶಾಲೆಗಳಿಗೆ ಕೊಡ್ತೇವೆ ಸರ್. ಅವರು ಒದಗಿಸುವಂತಹ ಕೆಲಸವನ್ನು ನಿಮಗೆ ಮಾಡ್ತಾರೆ. ನಿಮ್ಗೆ ಈಗ ಸ್ಕೂಲ್ನಿಂದ ಪುಸ್ತಕ ಪರ್ಚೇಸ್ ಮಾಡ್ಲಿಕ್ಕೆ ಹೇಳಿದಾರಾ? ಹೊರಗಡೆಯಿಂದ ಪರ್ಚೇಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಆ ರೀತಿ ಆಗುದಿಲ್ಲ. ನಾನು ಆ ಬಗ್ಗೆ ನಿಮ್ದು RTE ಸೀಟ್ ಸರಿ ಅಲ್ವಾ? 10th ಇಲ್ಲ ಸರ್, 8th ತನಕ ಮಾತ್ರ.
ವಿಶ್ವಮಂಗಳ ಪ್ರೈಮರಿ ಅಲ್ಲ. ನಾನು ಈಗಲೇ ಹೋಗಿ ಅದನ್ನು ಎನ್ಕ್ವೈರಿ ಮಾಡಿ ನಿಮ್ಮ ಗ್ರಾಮ ಪಂಚಾಯತ್ನವರಿಗೆ ತಿಳಿಸ್ತೇನೆ. ಯಾಕಂತೇಳಿ ನೀವು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿದೆ ಆ ರೀತಿಯ ಇದಿಲ್ಲ. ಯಾಕಂದರೆ ಹಾಗಲ್ಲ, ಅವರು ಈಗ ದುಡ್ಡು ಕಟ್ಟಬೇಕು, ಸುರಿಗೆ ದುಡ್ಡು ಕಟ್ಟಬೇಕು. ಹಾಂ ಸರಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ ನಿಮ್ಗೆ, ಒಂದು 10 ನಿಮಿಷದಲ್ಲಿ ಉತ್ತರ ಕೊಡ್ತೇನೆ. ಓಕೆ. ಯಾವ ಸ್ಟೂಡೆಂಟ್ ಅಂತೇಳಿ ಅವರಿಗೆ ವೈಯಕ್ತಿಕವಾಗಿ ಅವ್ರ ಹತ್ರ ಬೇಡ 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 ಸರ್, ಬೇಡ, ನಾನು ತಗೊಳ್ತೇನೆ. ನಾನು ಅರಣ್ಯ ಇಲಾಖೆಯಿಂದ ಬಂದಿದ್ದೇನೆ. ಕೋಟೆಕಾರ್ ಶಾಖೆಯ ಉಪವರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಅರಣ್ಯ ಇಲಾಖೆಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಯೋಜನೆಗಳು ಅಂತ ಏನಿಲ್ಲ, ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಮಾತ್ರ ಇದೆ. ಅದು ಹೆಕ್ಟರಿಗೆ 400 ಗಿಡಗಳಾಗಿ ಇಲಾಖೆಯಿಂದ ಕೊಡ್ಬೋದು. ಅದನ್ನು ಪೋಷಣೆ ಮಾಡಲಿಕ್ಕಾಗಿ 3 ವರ್ಷ ಅದಕ್ಕೆ ಅನುದಾನವನ್ನು ಕೊಡ್ತೇವೆ. ಒಂದು ಗಿಡಕ್ಕೆ ಪ್ರಥಮ ವರ್ಷ 30 ರೂಪಾಯಿ, ಪ್ರಥಮ ವರ್ಷ 35 ರೂಪಾಯಿ, 2ನೇ ವರ್ಷ 40, 3ನೇ ವರ್ಷ 50 ರೂಪಾಯಿ ಅಂತ ಕೊಡ್ತೇವೆ. ಉಳಿದ ಗಿಡಗಳಿಗೆ ಮಾತ್ರ. ಬೇರೆ ಯಾವುದೇ ರೀತಿಯ ಯೋಜನೆಗಳು ನಮ್ಮಲ್ಲಿಲ್ಲ. ಬೇರೆ ಏನಾದರೂ ವಿಷಯಗಳಿದ್ದರೆ ಕೇಳ್ಬೋದು. ಅಲ್ಲಿ ಅಪಾಯಕಾರಿ ಮರ ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟು ಆ ಮುಖಾಂತರ ನಾವು ತೆಗೆಸ್ಬೋದು. ಪಂಚಾಯತ್ ಈ ಸಾರ್ವಜನಿಕ ಮರಗಳನ್ನು, ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಮರಗಳನ್ನು ಪಂಚಾಯತ್ನವರೇ ತೆಗೆಸ್ಬೇಕು ಅಂತಿದೆ. ನಮಗೆ ಇದು ಬರೋದಿಲ್ಲ, ಅನುದಾನಗಳು ನಮಗೆ ಬರೋದಿಲ್ಲ. ತೆಗೆಸ್ಬೋದು ನಿಮ್ಮದೇ ಇದರಲ್ಲಿ ಅನುದಾನ. ಮೊನ್ನೆ ಕೋರ್ಟ್ನಿಂದ ಒಂದು ಆದೇಶ ಆಗಿದೆ, ಹೈಕೋರ್ಟ್ನಿಂದ. ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಿಸಿ ಯಾವುದೇ ಮರಗಳನ್ನು ಕಡಿಯುವಂಥ ಅವಕಾಶವನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಇರುವುದು, ಗ್ರಾಮ ಪಂಚಾಯತಿಗೆ ಅವಕಾಶ ಇಲ್ಲ ಅಂತ ಆಗಿದೆ ಮೊನ್ನೆ ಇತ್ತೀಚೆಗೆ. ನಾವು ಕಳಿಸ್ತೇನೆ ಬೇಕಿದ್ರೆ ತಮಗೆ, ಅದು ನೋಡ್ತೇನೆ. ಆದರೆ ಇವನ್ ಪತ್ರಿಕೆಗಳಲ್ಲಿ ಸಹ ಬಂದಿದೆ ಅದು. ಅಲ್ಲ, ಪಂಚಾಯತ್ ರಾಜಿನ ಆಕ್ಟ್ ಅಲ್ಲಿ ಇದೆಯಲ್ಲ, 74 ಆಕ್ಟ್ ಅಲ್ಲಿ ಇರಬೇಕಲ್ಲ. ತಮಗೆ ತಿಳಿಸ್ಬೇಕು ಅಂತ ಇದೆ, ತಮಗೆ ತಿಳಿಸ್ಬೇಕು ಅಂತ ಇರೋದು, ನಾವು ಮಾಡಬೇಕು ಅಂತಲ್ಲ. ಸಂಬಂಧಪಟ್ಟ ಇಲಾಖೆಗೆ ತಿಳಿಸ್ಬೇಕು, ನಮಗೆ ತಿಳಿಸಿ ಅನುಮತಿ ತಕೊಂಡು ಪಂಚಾಯತ್ ರಾಜ್ ಅದನ್ನ ಇಲ್ಲ, ತೆರವುಗೊಳಿಸಬಹುದು ಅಂತ ನಿಮ್ಮ ಆಕ್ಟ್ ಅಲ್ಲಿ ಇದೆ. ಹಾಗಿಲ್ಲ, ನಾವು ಅದನ್ನ ಈಗ ಅಮೈಂಡ್ ಆಗಿದಾಗ ಗೊತ್ತಿಲ್ಲ, ಮೊನ್ನೆದು ಆಗಿದೆ. ಸರಿ, ಅದನ್ನು ತಿಳ್ಕೊಂಡು ಅಲ್ಲ, ಇದು ಕ್ಲೀನ್ ಆಗಿ ಮೊನ್ನೆ ಹೈಕೋರ್ಟ್ ಹೇಳಿ. ಯಾವುದೇ ಇದ್ರೂ ನೀವು ಅರಣ್ಯ ಇಲಾಖೆಗೆ ನೀವು ಪಂಚಾಯತ್ ಮುಖಾಂತರ ಅರ್ಜಿ ಕೊಡ್ಬೋದು, ಅಥವಾ ಖಾಸಗಿಯವರಿದ್ದರೆ ನೀವು ಡೈರೆಕ್ಟ್ ವಲಯ ಅರಣ್ಯಾಧಿಕಾರಿಗಳಿಗೆ ಅದು ಪಂಚಾಯತ್ ಮುಖಾಂತರ ಬಂದರೆ ಒಳ್ಳೆಯದಾಗ್ತದೆ. ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಇರುವಂಥದ್ದು. ನೀವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಯಾವುದೇ ಸೌಲಭ್ಯವನ್ನು ಪಡಿಬೇಕಾದ್ರೆ ನೀವು ಮೊದಲು ಉದ್ಯೋಗ ಚೀಟಿ ಅಂತ ಮಾಡಿಸ್ಕೊಳ್ಬೇಕಾಗ್ತದೆ. ಈ ಉದ್ಯೋಗ ಚೀಟಿಯನ್ನು ಮಾಡಿಸಬೇಕಾದ್ರೆ ನಮ್ಮ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಯಾರೆಲ್ಲ ಫಲಾನುಭವಿಗಳು ಆಗ್ಬೋದಂತ ಕೂಡ ನಮಗೆ ತಿಳಿಸಿರುವಂಥದ್ದು. ಈಗ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ SC ST ಇರ್ಬೋದು, BPL ಕಾರ್ಡುದಾರರು, ಸ್ತ್ರೀ ಪ್ರಧಾನ ಕುಟುಂಬಗಳು ಮತ್ತು ವಿಶೇಷ ಚೇತನ ಕುಟುಂಬಗಳು, ಭೂ ಸುಧಾರಣಾ ಕಾಯ್ದೆಯ ಫಲಾನುಭವಿಗಳು, ಇವರೆಲ್ಲ ಏನು ಮಾಡ್ಬೋದು, ಉದ್ಯೋಗ ಚೀಟಿಯನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡ್ಬೋದು. APL ಕಾರ್ಡುದಾರರು ಕೂಡ ಉದ್ಯೋಗ ಚೀಟಿಯನ್ನು ಮಾಡ್ಬೋದು, ಆದರೆ ಅವರು ಯಾವುದೇ ರೀತಿಯ ವೈಯಕ್ತಿಕ ಕಾಮಗಾರಿಗಳನ್ನು ಮನೆಯಲ್ಲಿ ಪಡೀಲಿಕ್ಕೆ ಅರ್ಹರಾಗೋದಿಲ್ಲ. ಆದರೆ ಯಾವುದೇ ರೀತಿಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾರ್ವಜನಿಕ ಕೆಲಸ ಆಗುವಾಗ APL ಕಾರ್ಡುದಾರರು ಕೆಲಸದಲ್ಲಿ ಕೂಲಿಕಾರರಾಗಿ ಭಾಗವಹಿಸ್ಬೋದು. ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಕುಶಲ ಕೂಲಿಯನ್ನು ನೀಡುವಂಥದ್ದು, ಕುಶಲ ಕೂಲಿಯನ್ನು ನೀಡೋದಿಲ್ಲ. ಅಕುಶಲ ಕೂಲಿಯಾಗಿ ನೀವು ಕೂಲಿ ಕಾರ್ಮಿಕರಾಗಿ ಭಾಗವಹಿಸ್ಬೋದು. ಈಗ ಹೆಚ್ಚಿನವರಿಗೆ ಉದ್ಯೋಗ ಚೀಟಿ ಮಾಡಿಸ್ಕೊಂಡ್ಮೇಲೆ ಅದರಲ್ಲಿ ಯಾವೆಲ್ಲ ರೀತಿಯ ಸೌಲಭ್ಯಗಳು ಇದೆ ಅಂತ ಗೊತ್ತಿರೋದಿಲ್ಲ. ಈಗ ನಮ್ಮಲ್ಲಿ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಚೀಟಿಯನ್ನು ಮಾಡಿಸ್ಕೊಂಡು ಅದರಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿದ್ರೆ ನೀವು ಕೂಲಿ ಕಾರ್ಮಿಕರು ಅಂತ ಕರೆಸ್ಕೊಳ್ತೀರಾ. ನೀವು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಅಂತ ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರಿಗೆ ಕಾರ್ಮಿಕ ಸ್ಕಾಲರ್ಶಿಪ್ ಪಡೀಲಿಕ್ಕೂ ಕೂಡ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಉದ್ಯೋಗ ಚೀಟಿ ನಿಮಗೆ ಸಹಕಾರಿ ಆಗ್ತದೆ. ಇದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಈಗ ಪಂಚಾಯತಿಯಿಂದ ಉದ್ಯೋಗ ಚೀಟಿ ಮಾಡಿಸ್ಬೇಕಂತ ಒಂದು ಟಾರ್ಗೆಟನ್ನು ಕೊಡ್ತಾರೆ, ಉದ್ಯೋಗ ಚೀಟಿ ಮಾಡಿಸ್ಕೊಳ್ತಾರೆ, ಮನೆಯಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ. ಮುಖ್ಯವಾಗಿ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ನಾವು ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಸಹಾಯಧನವನ್ನು ನೀಡ್ತೇವೆ. ಮಂಗಳೂರು ತಾಲೂಕಲ್ಲಿ ನಾವು ಹೈಯೆಸ್ಟ್ ಉದ್ಯೋಗ ಖಾತ್ರಿ ಯೋಜನೆಯಡಿ ನೀಡಿರುವಂಥದ್ದು ವೈಯಕ್ತಿಕ ತೆರೆದ ಬಾವಿಗಳು. ಈಗ ನಿಮಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಥವಾ ನೀರಿನ ನೀವು ಜಮೀನನ್ನು ಹೊಂದಿದ್ದೀರಿ, ಬೆಳೆಯನ್ನು ಬೆಳೆತಿದ್ದೀರಂತಾದರೆ ನಿಮಗೆ ನೀರಿನ ಸಮಸ್ಯೆ ಇದೆ ಅಂತಾದರೆ ನಾವು ನರೇಗಾದ ಅಡಿಯಲ್ಲಿ ವೈಯಕ್ತಿಕ ತೆರೆದ ಬಾವಿಯನ್ನು ನಿಮಗೆ ಕಟ್ಟಿಸ್ಕೊಳ್ಳಿಕ್ಕೆ ಸಹಾಯಧನ ನೀಡ್ತೇವೆ.
ಪ್ರಸ್ತುತ ಅಂದಾಜು ಮೊತ್ತ 1 ಲಕ್ಷದಷ್ಟು ನಿಮಗೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸಹಾಯಧನ ನೀಡುವಂಥದ್ದು. ಅದೇ ರೀತಿ ಸೆಕೆಂಡ್ ನಾವು ಹೈಯೆಸ್ಟ್ ಆಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಂಗಳೂರು ತಾಲೂಕು ಭಾಗದಲ್ಲಿ ಆಗಿರುವಂಥದ್ದು ಅಂದರೆ ನಾವು ಕೋಳಿ ಶೆಡ್ಡನ್ನು ನಿರ್ಮಿಸಲಿಕ್ಕೆ ಸಹಾಯಧನ ನೀಡ್ತೇವೆ. ಪ್ರಸ್ತುತ ಅಂದಾಜು ಮೊತ್ತ 50,000ದಷ್ಟು ನಿಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಅದೇ ರೀತಿ ಆಡಿನ ಶೆಡ್ ನಿರ್ಮಾಣಕ್ಕೆ ಪ್ರಸ್ತುತ 68,000ದಷ್ಟು ನಿಮಗೆ ಅನುದಾನ ಲಭ್ಯ ಆಗ್ತಾ ಇರುವಂಥದ್ದು. ನೀವು ಹಂದಿ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳ್ತೀರಂತೆ. ಹಂದಿ ಶೆಡ್ ನಮ್ಮಲ್ಲಿ ಮಂಗಳೂರು ತಾಲೂಕಲ್ಲಿ ಆದಷ್ಟು ಇಲ್ಲ. ಅದೇ ಸುಳ್ಯ ಬೆಳ್ತಂಗಡಿ ನೀವು ಈಗ ಭಾಗಕ್ಕೆ ಹೋಗೋದಾದರೆ ಹೆಚ್ಚಿನವರು ಅದರಲ್ಲಿ ಹಂದಿ ಸಾಕಾಣಿಕೆ ಉದ್ಯಮದಲ್ಲಿ ತೊಡಗಿಸಿಕೊಳ್ತಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಪಡೆದುಕೊಳ್ತಾರೆ. ಅದೇ ರೀತಿ ದನ ಸಾಕಾಣಿಕಾ ಕೊಟ್ಟಿಗೆಗೆ ನಾವು ಅಂದಾಜು ಮೊತ್ತ 30,000ದಷ್ಟು ಅನುದಾನವನ್ನು ಪ್ರಸ್ತುತ ನೀಡ್ತಾ ಇರುವಂಥದ್ದು. ಅದಲ್ಲದೆ ಸಾರ್ವಜನಿಕವಾಗಿ ಕೆಲಸ, ಈಗ ಹೈಯೆಸ್ಟ್ ನಾವು ಸಾರ್ವಜನಿಕ ಕೆಲಸ ಅಂದರೆ ಈ ಪರಂಬೋಕು ತೋಡಿನ ಹೂಳೆತ್ತುವಿಕೆ. ಈಗ ಈ ಪ್ರವಾಹ ನಿಯಂತ್ರಣ ತಡೆಗೋಡೆ ಸಮೀಪ ಏನು ತೋಡು ಇರ್ತದೆ, ಆ ತೋಡು ಹೂಳು ತುಂಬಿರ್ತದೆ. ಸೊ ಆ ಹೂಳು ತೆಗೆಯುವ ಕೆಲಸವನ್ನು ಕೂಡ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡುವಂಥದ್ದು. ಸೊ ಅದರಲ್ಲಿ ನೀವೇ ಅಕುಶಲ ಕೂಲಿಯನ್ನು ನಿರ್ವಹಿಸ್ಬೋದು. ಯಾಕಂದರೆ ನಾವಿಷ್ಟು ಮ್ಯಾಂಡೇಸ್, ಒಂದು ಪಂಚಾಯತ್ಗೆ ಇಷ್ಟು ಮ್ಯಾಂಡೇಸನ್ನು ಮಾಡಬೇಕಂತ ಇರ್ತದೆ. ಸೊ ಪಂಚಾಯತ್ ಗ್ರಾಮಸ್ಥರು ಅದರಲ್ಲಿ ಏನು ಮಾಡುವಂಥದ್ದು, ಕೂಲಿ ಕಾರ್ಮಿಕರಾಗಿ ದುಡಿಯುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಏನು ತೋಡು ಹೂಳೆತ್ತುವಿಕೆ ಕೆಲಸ ನಡೀತಿರುವಂಥದ್ದು. ಅದೇ ರೀತಿ ಸಾರ್ವಜನಿಕ ಕಾಲು ಸಂಘವನ್ನು ಕೂಡ ನಾವು ನಿರ್ಮಾಣ ಮಾಡಿಕೊಡ್ತೇವೆ. ಒಂದು ಮನೆಗಲ್ಲ, ಈಗ ಸಮಸ್ಯೆ ಆಗ್ತಿದೆ ಅಂತ ಬದಲಾಗಿ ಈಗ ಒಂದು 5-6 ಮನೆಗೆ ಹೋಗಲಿಕ್ಕೆ ಒಂದು ಏನು ಸಮಸ್ಯೆ ಆಗ್ತಿದೆ ಅಂತಾಗ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಲುದಾರಿ ಅಥವಾ ಕಾಲು ಸಂಘವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಸೊ ಈ ರೀತಿ ತೋಟಗಾರಿಕೆ, ಈಗ ಸಾಮಾಜಿಕ ಅರಣ್ಯ ಇಲಾಖೆಯವರು ಹೇಳಿದರು, ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸಾಮಾಜಿಕ ಅರಣ್ಯ ಇಬ್ಬರು ಸಹಯೋಗದಲ್ಲಿಯೂ ಕೂಡ ನಾವೇನು ಮಾಡ್ತೇವೆ, ಸಾಕಷ್ಟು ರೀತಿಯ ಸಹಾಯಧನವನ್ನು ನೀಡುವಂಥದ್ದು. ನೀವೀಗ ತೋಟಗಾರಿಕೆ ಇಲಾಖೆಯವರು ಬರಲಿಲ್ಲ. ಸೊ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಉದ್ಯೋಗ ಖಾತ್ರಿ ನೀವು ಸೇಮ್ ಜಾಬ್ ಕಾರ್ಡಲ್ಲಿ ನೀವು ತೋಟಗಾರಿಕೆ ಇಲಾಖೆಯ ಸೌಲಭ್ಯವನ್ನು ಕೂಡ ಬಳಸ್ಕೊಳ್ಬೋದು. ಸೊ ಮುಖ್ಯವಾಗಿ ನಮ್ಮಲ್ಲೀಗ ಸೋಪ್ ಪೀಟ್ ಅಭಿಯಾನ ಅಂತ ನಡೀತಾ ಇದೆ. ಈ ಮನೆಯ ವೇಸ್ಟ್ ನೀರೇನಿರ್ತದೆ, ಈಗ ಬಚ್ಚಲಿನ ನೀರಿರ್ಬೋದು ಅಥವಾ ಪಾತ್ರೆ ತೊಳೆದ ನೀರು, ಆ ವೇಸ್ಟೇಜ್ ನೀರೆಲ್ಲ ಕೆಲವರು ಏನು ಮಾಡ್ತಾರೆ, ಮನೆ ಎದುರು ಸಾರ್ವಜನಿಕ ರಸ್ತೆ ಇದ್ರೆ ಆ ರಸ್ತೆಗೆ ಓಪನ್ ಆಗಿ ಬಿಡ್ತಾರೆ ಅಥವಾ ಅಲ್ಲೇ ಗಲೀಜು ನೀರನ್ನು ಹರಿಲಿಕ್ಕೆ ಬಿಡ್ತಾರೆ. ಸೊ ಇದನ್ನೆಲ್ಲ ಇವಾಗ ಮಾಡಲಿಕ್ಕಿಲ್ಲ. ನಿಮಗೆ ಸೋಪ್ ಪೀಟ್, ನೀವು ಮನೆಯಲ್ಲೇ ಸೋಪ್ ಪೀಟನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ 17,000ದಷ್ಟು ಅನುದಾನ ಲಭಿಸ್ತಾ ಇದೆ. ಸೋಪ್ ಪೀಟ್ ಅಂದರೆ ನಾವು ಇಂಗು ಗುಂಡಿ ಅಂತ ಹೇಳ್ತೇವೆ. ಸೊ ನಿಮ್ಮ ಮನೆಯ ಬಚ್ಚಲಿನ ನೀರು ಏನಿದೆ ಅಥವಾ ವೇಸ್ಟ್ ನೀರು ಏನಿದೆ ಅದನ್ನು ನಾವು ಈಗ ಸಾರ್ವಜನಿಕ ಸ್ಥಳಕ್ಕೆ ಬಿಡುವ ಹಾಗೆ ಇಲ್ಲ. ಯಾಕಂದರೆ ಹೆಚ್ಚಿನ ಬಾರಿ ನಾವು ಪಂಚಾಯತಿಗೆ ವಿಸಿಟ್ ಎಲ್ಲ ಮಾಡಿದಾಗ ನಮಗೆ ಕಂಪ್ಲೇಂಟ್ಗಳೆಲ್ಲ ಬರ್ತದೆ, ಈ ನೀರನ್ನು ಓಪನ್ ಆಗಿ ಹರಿಲಿಕ್ಕೆ ಬಿಡ್ತಾ ಇದ್ದಾರೆ ಅಂತ. ಸೊ ಗಲೀಜು ನೀರಿಗೆ ಏನಿದೆ ನಿಮ್ಮ ಮನೆ ಇರುವ ಜಾಗದಲ್ಲಿ ನೀವೇನು ಮಾಡುವಂಥದ್ದು, ವ್ಯವಸ್ಥೆಯನ್ನು ಕಂಡುಕೊಳ್ಳುವಂಥದ್ದು. ಸೊ ಸೋಪ್ ಪೀಟನ್ನು ನೀವು ಮಾಡ್ತೀರಂತಾದರೆ ನಿಮಗೆ 17,000ದಷ್ಟು ಪ್ರಸ್ತುತ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಏನು ಅನುದಾನ ನಿಮಗೆ ಲಭಿಸ್ತಾ ಇರುವಂಥದ್ದು. ಅದೇ ರೀತಿ ಈ ಭಾಗದಲ್ಲಿ ನೀವು ರೈತರಿದ್ದರೆ ನಿಮಗೆ ಎರೆಹುಳು, ನಮ್ಮಲ್ಲಿ ರೈತ ಬಂಧು ಅಭಿಯಾನ ಕೂಡ ನಡೀತಾ ಇರುವಂಥದ್ದು. ಸೊ ಎರೆಹುಳು ಗೊಬ್ಬರ ಅದಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಿಮಗೆ ಅದಕ್ಕೂ ಕೂಡ ಸಹಾಯಧನ ನೀಡ್ತಾ ಇರುವಂಥದ್ದು. ಸೊ ಎಲ್ಲ ಸೌಲಭ್ಯವನ್ನು ಉದ್ಯೋಗ ಖಾತ್ರಿ ಯೋಜನೆ ಯಾವುದೇ ಸೌಲಭ್ಯವನ್ನು ಪಡಿಬೇಕಾದರೂ ಕೂಡ ನೀವು ಮೊದಲಿಗೆ ಉದ್ಯೋಗ ಚೀಟಿಯನ್ನು ಮಾಡಿಸಬೇಕಾಗ್ತದೆ. ಸೊ ನಾನು ಯಾರೆಲ್ಲ ಫಲಾನುಭವಿಗೆ ಹೇಳಿದೆ, ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸು, ನಿಮ್ಮ ಜಾಗದ ದಾಖಲೆ RTC ಅಂತ ಏನಿದೆ, ಮತ್ತು ನಿಮ್ಮ 2 ಭಾವಚಿತ್ರ, ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿಯನ್ನು ತಂದು ನೀವು ಒಂದು ರೈಟಿಂಗಲ್ಲಿ ಒಂದು ಅರ್ಜಿಯನ್ನು ಕೊಟ್ಟರೆ ನಮಗೆ ಉದ್ಯೋಗ ಚೀಟಿ ಬೇಕು, ನಾವು ಉದ್ಯೋಗ ಖಾತ್ರಿ ಯೋಜನೆಯ ಸೌಲಭ್ಯವನ್ನು ಪಡಿತೇವಂತ ಹೇಳಿದರೆ ಅವರು ನಿಮಗೆ ಉದ್ಯೋಗ ಚೀಟಿಯನ್ನು ಮಾಡಿಸಿಕೊಡ್ತಾರೆ. ಸೊ ಮುಂದೆ ನೀವು ಯಾವುದೇ ರೀತಿಯ ಉದ್ಯೋಗ ಖಾತ್ರಿ ಯೋಜನೆಯ ಸೌಲಭ್ಯವನ್ನು ಪಡೀಲಿಕ್ಕೆ ಅರ್ಹರಾಗ್ತೀರಿ. ಸೊ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಕೊಣಾಜೆ ಪಂಚಾಯತ್ಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟ. ಈಗ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುದಾನ ಏನಿದೆ ಅದನ್ನು ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೇವೆ. ಒಂದು ಕೂಲಿ ಪಾವತಿ, ನೀವು ಕೆಲಸ ಮಾಡಿದ್ದಕ್ಕೆ ಕೂಲಿ ಪಾವತಿ ಅಂತ ಹೇಳ್ತೇವೆ. ಇನ್ನೊಂದು ಮೆಟೀರಿಯಲ್ ಬಿಲ್ ಅಂತ ಹೇಳ್ತೇವೆ. ಸೊ ಕೂಲಿ ವೇತನ ಏನಿದೆ, ನೀವು ಕೆಲಸ ಮಾಡಿ ಪ್ರಾರಂಭಿಸಿದ 15 ದಿನದೊಳಗೆ ನಿಮಗೆ ಕೂಲಿ ಪಾವತಿ ಪ್ರಾರಂಭ ಆಗ್ತದೆ, ನಿಮ್ಮ ಅಕೌಂಟಿಗೆ ಬೀಳ್ತದೆ. ಆದರೆ ಮೆಟೀರಿಯಲ್ ಏನಿದೆ ಎಂಟೈರ್ ಸ್ಟೇಟ್ಗೆ ಸಾಮಗ್ರಿ ವೆಚ್ಚ ಅಂತ ನಾವು ಹೇಳ್ತೇವೆ. ನೀವು ಕಾಮಗಾರಿ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ವೆಚ್ಚ ಇದೆ ಅದು ಎಂಟೈರ್ ಸ್ಟೇಟಿಗೆ ಒಮ್ಮೆ ರಿಲೀಸ್ ಮಾಡುವಂಥದ್ದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹಾಕ್ತಾ ಹೋಗೋದಿಲ್ಲ. ಸೊ ಎಂಟೈರ್ ಸ್ಟೇಟಿಗೆ ಸ್ಟೇಟ್ ಗೌರ್ಮೆಂಟ್ ಒಮ್ಮೆಲೇ ರಿಲೀಸ್ ಮಾಡುವಾಗ ಅದೊಂದು 6 ಮಂತ್ ಟೈಮ್ ತಗೊಳ್ತದೆ. ಸೊ ಹಾಗಾಗಿ ಲೇಟ್ ಆಗ್ತದೆ ಹೊರತು ಉದ್ಯೋಗ ಖಾತ್ರಿಯನ್ನು ಯಶಸ್ವಿಯಾಗಿ ನಾವು
ಮಾಡ್ಬೋದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸಾಧಾರಣ ಕೆಲವೊಂದು ಪಂಚಾಯತ್ಗಳಿಗೆ ಮೆಟೀರಿಯಲ್ ಕೂಲಿ ವೇತನ ಕೂಡ ಲೇಟ್ ಆಗಿತ್ತು, ಅದು ಬಂದಿದೆ. ಈಗ ಸಾಧಾರಣ 6 ಮಂತ್ ಕಳೆಯಿತು ಸರ್ ಮೆಟೀರಿಯಲ್. ಪ್ರತಿ ಒಂದು ವಾರ್ಡ್ಗಳಲ್ಲಿ ಮಾಹಿತಿ ನೀಡುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅಂತ. ಬಹುಶಃ ಕಳೆದ ಶುಕ್ರವಾರ, ಮೊನ್ನೆ ಶುಕ್ರವಾರ ಅಲ್ಲ, ಈಗ ಅದೇ ಪ್ರೀವಿಯಸ್ ಶುಕ್ರವಾರ ಅಲ್ಲ, ಹಿಂದಿನ ಶುಕ್ರವಾರಕ್ಕೆ ನಾವು ಶೇಖರ್ ಅವರ ವಾರ್ಡ್ ಅಲ್ಲಿ ಮಾಡುವುದು ಅಂತ ತೀರ್ಮಾನ ಮಾಡಿದ ದಿನವೇ ನಮಗೆ ಈ ಗ್ರಾಮ ಸಭೆ ನಡೆಸಬೇಕು ಅಂತ, ವಾರ್ಡ್ ಸಭೆಗಳು ಈ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಸಾಮಾನ್ಯರು, ಸಾರ್ವಜನಿಕರು ಆಸಕ್ತಿಯನ್ನು ವಹಿಸ್ತೀರಿ, ನಾವು ಇಂಥ ಕಡೆ ಸೇರ್ತೇವೆ, ಒಂದು 20-25 ಮನೆಯವರು ನಾವು ಒಟ್ಟಿಗೆ ಸೇರ್ತೇವೆ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ನಾನು ಖಂಡಿತ ಅಲ್ಲಿಗೆ ಬಂದು ಮಾಹಿತಿಯನ್ನು ಕೊಡ್ತೇವೆ ನಾನಿದ್ರೆ. ಯಾಕಂದ್ರೆ ನಾನಿಲ್ಲಿ ಪರ್ಮನೆಂಟ್ PDO ಆಗಿ ಬಂದದಲ್ಲ, ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಪ್ರಭಾರಿ PDO ಆಗಿ ಬಂದಿದ್ದೇನೆ. ಬಂದಷ್ಟು ದಿನಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡುವ ಕೆಲಸವನ್ನು ನಾವು ಮಾಡ್ತೇವೆ ಇರುವಷ್ಟು ದಿನಗಳವರೆಗೆ. ನಮಗೆ ಈಗ ಮುಖ್ಯವಾಗಿ ಇಲ್ಲಿ ಬರುವಂಥ ಕಂಪ್ಲೇಂಟ್ಸ್ ಮನೆಯ ಕೊಳಚೆ ನೀರನ್ನು ನಾವು ಗ್ರೇ ವಾಟರ್ ಅಂತ ಹೇಳ್ತೇವೆ, ಅಂದರೆ ಟಾಯ್ಲೆಟ್ಗೆ ಸಂಬಂಧಪಟ್ಟದ್ದಲ್ಲ, ಸ್ನಾನ ಇರ್ಬೋದು, ಬಟ್ಟೆ ಪಾತ್ರೆ ತೊಳೆದದ್ದಿರ್ಬೋದು, ಅಥವಾ ಇನ್ನಿತರ ನೀರುಗಳನ್ನು ರಸ್ತೆ ಬದಿಗೆ ಚರಂಡಿಗಳಿಗೆ ಹರಿಯಲು ಬಿಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ರಾಜಾರೋಷವಾಗಿ ಆಗ್ತಾ ಉಂಟು. ಇದಕ್ಕೆ ಪರಿಹಾರ ಈ ಮೊದಲು ಇರಲಿಲ್ಲ. ಕಾನೂನು ಏನು ಹೇಳ್ತದೆ ಅಂತ ಅಂಥವ್ರನ್ನ ಶಿಕ್ಷಿಸಿ ಅಂತ ಹೇಳ್ತದೆ. ಸರಿ, ಶಿಕ್ಷಿಸ್ಬೋದು, ಎಷ್ಟು ಜನರನ್ನು ಶಿಕ್ಷಿಸ್ಬೋದು, ಅದು ಒಂದು ಸವಾಲಾಗಿತ್ತು ನಮಗೆ. ಸೊ ಈಗ ಏನಾಗಿದೆ ಅಂದರೆ ಕಳೆದ 2 ವರ್ಷಗಳಿಂದ ನಮಗೆ ಸರ್ಕಾರ ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಕಾಮಗಾರಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು ಅಂತ ಹೇಳಿದೆ. ನಾವು ಈಗಾಗಲೇ ಮಾಹಿತಿಯನ್ನು ಹೆಚ್ಚು ಕಡೆ ಕೊಟ್ಟಿದ್ದೇವೆ, ಸದಸ್ಯರುಗಳಿಗೂ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಗ್ರಾಮ ಪಂಚಾಯತಿನಲ್ಲೂ ಮಾಹಿತಿ ಇದೆ. ಕೆಲವೊಂದು ಕಡೆಗಳಲ್ಲಿ ಮಾಹಿತಿ ತಲುಪದೇ ಇರುವಲ್ಲಿಗೆ ನಾವು ಇನ್ನೂ ಸಹ ಮಾಹಿತಿ ಕೊಡ್ತಾ ಇದ್ದೇವೆ. ಬಹುಶಃ ಈ ಯೋಜನೆ ತಾತ್ಕಾಲಿಕವಾಗಿದ್ದು ಮುಂದಿನ ವರ್ಷಗಳಲ್ಲಿ ಇದು ಇರಲಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ತನ್ನ ಯೋಜನೆಯ ಫಲಾನುಭವಿಗಳನ್ನು ಗುರುತಿಸುವ ಕೆಲಸ ಮಾಡ್ತದೆ. ಅಂಥ ಸಂದರ್ಭಗಳಲ್ಲಿ ಯಾರ ಮನೆಯಲ್ಲಿ ಇಂಗು ಗುಂಡಿಗಳನ್ನು ಮಾಡಲಿಲ್ಲ ಅವರನ್ನು ಆ ಒಂದು ಮಾನದಂಡದ ಅಡಿಯಲ್ಲಿ ಸರ್ಕಾರಿ ಯೋಜನೆಗಳಿಂದ ಹೊರಗಡೆ ಇಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇದು ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಯೋಜನೆ. ಪ್ರತಿ ಮನೆಯಲ್ಲಿ ಹೇಗೆ ಕುಡಿಯುವ ನೀರಿನ ಯೋಜನೆಯ ನಲ್ಲಿ ಇದೆಯೋ, ಹೇಗೆ ಪ್ರತಿ ಮನೆಗೆ ಟಾಯ್ಲೆಟ್ ಇದೆಯಾ, ಅದೇ ರೀತಿಯಲ್ಲಿ ಇಂಗು ಗುಂಡಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ಈ ಯೋಜನೆ ಇದೆ. ತಾವು ಮಾಡುವ ಗುಂಡಿಯ ಅಳತೆಗಳಿಗೆ ಅನುಸಾರವಾಗಿ ನಮ್ಮ ಎಂಜಿನಿಯರ್ ಅವರು ಏನು ಕೋಟ್ ಮಾಡ್ತಾರೆ ಅದರ ಆಧಾರದಲ್ಲಿ 14,000ದಿಂದ 17,000ದವರೆಗೆ ಇವತ್ತು ಎಲ್ಲರೂ ಮಾಡಿಕೊಂಡು ಪಡಿತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ 18,000, 20,000 ಖರ್ಚಾಗಿರ್ಬೋದು. ಆದರೆ ಸರ್ಕಾರ 17,000ದವರೆಗೆ ಕೊಡುವಾಗ ಒಂದು 3,000 ರೂಪಾಯಿ ನಿಮ್ಮ ಮನೆಯ ಸ್ವಚ್ಛತೆಗೆ ನೀವು ಬಳಸುವುದು ತಪ್ಪಲ್ಲ. ಈಗ ನನ್ನ ಒಂದು ಪಂಚಾಯತ್, ನಾನು ಇನ್ನೊಂದು ಪಂಚಾಯತಲ್ಲಿ, ನನ್ನ ಒರಿಜಿನಲ್ ಪಂಚಾಯತಲ್ಲಿ ಇದ್ದೇನೆ, ಅಲ್ಲಿ 50,000 ರೂಪಾಯಿ ಖರ್ಚು ಮಾಡಿ ಅವರು ಇಂಗು ಗುಂಡಿಯನ್ನು ಮಾಡಿದ್ದಾರೆ. ಅವರಿಗೆ ಅದರ ಮಹತ್ವ ಗೊತ್ತಿದೆ. ಸೊ ನಾವು ಇವತ್ತು ಹೇಳುವಂಥದ್ದು, ಪ್ರತಿ ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯ ಹೇಗೆ ಉಂಟು ಹಾಗೆ ಇಂಗು ಗುಂಡಿ ನಿರ್ಮಾಣವನ್ನು ಮಾಡಬೇಕು. ಅರ್ಹ ಫಲಾನುಭವಿಗಳಿಗೆ ನಾವು NREG ಯೋಜನೆ ಅಡಿಯಲ್ಲಿ ಇದನ್ನು ಕೊಡ್ತೇವೆ. ಉಳಿದವರು ಸ್ವಂತವಾಗಿ ಮಾಡಿಕೊಳ್ಳಬೇಕು. ಮುಂದೆ 2024ರ ನಂತರ ನಿಮ್ಮನ್ನು ಅನರ್ಹರು ತಮಗೆ ಸರ್ಕಾರ ಕೊಡುವಂಥ ಕೆಲವೊಂದು ಯೋಜನೆಗಳ ಫಲಾನುಭವಿ ಪಟ್ಟಿಯಿಂದ ಹೊರಗೆ ತೆಗೆಯುವಂಥ ಅವಕಾಶ ಬರ್ಬೋದು. ಅದನ್ನು ಸೃಷ್ಟಿಸಬೇಡಿ. ಇವತ್ತು ಬಂದಂಥ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನನ್ನ ವಿನಂತಿ ಮತ್ತು ಆದೇಶ, ಪ್ರತಿ ಮನೆಯಲ್ಲಿ ನೀವು ಇಂಗು ಗುಂಡಿಗಳನ್ನು ಮಾಡಬೇಕು. ನಿಮ್ಮ ವಾರ್ಡ್ ಮೆಂಬರನ್ನು ಸಂಪರ್ಕಿಸಿ. ಇದು ಕಡ್ಡಾಯ, ಸರ್ಕಾರದ ಆದೇಶ, ಸರ್ಕಾರದ ಯೋಜನೆ. ಇದರ ಫಲಾನುಭವಿಗಳು ನೀವಾಗಬೇಕು. ಇದರಲ್ಲಿ 13 ಕೆಟಗರಿಯವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಉಂಟು, ಫಲಾನುಭವಿಗಳಾಗ್ತಾರೆ. ಅನುಸೂಚಿತ ಜಾತಿ ಪಂಗಡ ಇರ್ಬೋದು, ಯೋಜನಾ ನಿರಾಶ್ರಿತರಿರ್ಬೋದು, ಆಶ್ರಯ ಯೋಜನೆ ಅಥವಾ ಈ ಥರ ವಸತಿ ಯೋಜನೆಗಳಡಿಯಲ್ಲಿ ಮನೆಯನ್ನು ಪಡ್ಕೊಂಡವರಿರ್ಬೋದು, ಹಾಗೆ BPL ಕಾರ್ಡುದಾರರಿರ್ಬೋದು, ಸಣ್ಣ ಮತ್ತು ಅತಿ ಸಣ್ಣ ರೈತರಿರ್ಬೋದು. ಅಂದರೆ 2.5 ಎಕರೆ ಒಳಗಿನವರು ಅತಿ ಸಣ್ಣ ರೈತರು, 2.5 ಎಕರೆಯಿಂದ 5 ಎಕರೆವರೆಗೆ ಜಮೀನು ಇರುವಂಥ ಸಣ್ಣ ರೈತರಿದ್ದಾರೆ. ಇವಿಷ್ಟು ಜನರಿಗೆ ಇದರ ಫಲಾನುಭವಿಗಳಾಗಲಿಕ್ಕೆ ಅವಕಾಶ ಇದೆ. ಯೋಚನೆ ಮಾಡಬೇಕು ನಿಮ್ಮ ವಲಯದ, ನಿಮ್ಮ ಪರಿಸರದ ಸ್ವಚ್ಛತೆಗೆ. ಚರಂಡಿಗೆ ನೀರು ಬಿಡುವುದರಿಂದ ನಾವು ರಾಜರಾಗುವುದಿಲ್ಲ, ನಾವು ದುಷ್ಟರಾಗ್ತೇವೆ. ನಮ್ಮ ಮಕ್ಕಳಿಗೆ ಆ ದಾರಿಯಲ್ಲಿ ಹೋಗುವಂಥ ಜನರ ಶಾಪ ತಟ್ತದೆ.
ನಾವಿಷ್ಟೆಲ್ಲ ಕಷ್ಟಪಟ್ಟು ದುಡಿದು ನಾವು ಎಲ್ಲೆಲ್ಲೋ ಈಗ ಇಷ್ಟೆಲ್ಲ ಚರ್ಚೆಗಳನ್ನೆಲ್ಲ ಮಾಡ್ತೇವೆ, ಯಾರಿಗೋಸ್ಕರ ತಗೊಂಡೋಗ್ತೇವೆ ನಾವು ನಾಡಿದ್ದು ಹೋಗುವಾಗ? ಇಲ್ಲ, ಇದೆಲ್ಲವನ್ನ ಮಾಡೋದು ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಗ್ರಾಮದ ಒಂದು ಭವಿಷ್ಯಕ್ಕೆ, ನಮ್ಮ ಪರಿಸರ. ನಾವು ಮನೆ ಕಟ್ಟುವುದಿಂತಕ್ಕೆ, ಒಂದು ಒಳ್ಳೆಯ ಮನೆಯನ್ನು ನಾವು ಸಾಲ ಸೋಲ ಮಾಡಿ ಆದರೂ ಕಟ್ತೇವೆ. ಯಾಕೆ? ನಾವೊಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ. ನಾವು ಇನ್ನೊಬ್ಬರ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಮನೆ ಕಟ್ತೇವ? ಅಲ್ಲ ಅಲ್ಲ. ಸೊ ನೀರು ಬಿಡುವುದರಿಂದ ನನಗೆ ಅನ್ನಿಸ್ತದೆ ನಾನೊಬ್ಬ ದೊಡ್ಡ ಜನ ಅಂತ. ನಾನು ನನ್ನ ಚರಂಡಿ ಮಾಡಿದ್ದಾರೆ ಪಂಚಾಯತ್ನವರು ಬಂದು ಆ ನೀರು ಬಿಡುವುದನ್ನು ನನಗೆ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಹೇಳ್ತೇವೆ. ನಾವೊಂದು 100 ರೂಪಾಯಿ 2,000 ರೂಪಾಯಿವರೆಗೆ ನಾವು ಟ್ಯಾಕ್ಸ್ ಕಟ್ತೇವೆ. ಟ್ಯಾಕ್ಸ್ ಕಟ್ಟುವಂಥದ್ದು ನಮ್ಮ ಕರ್ತವ್ಯ. ಅದು ಗ್ರಾಮ ಪಂಚಾಯತಿಯವರು ಕೆಲಸ ಮಾಡ್ತಾರೆ ಅಂತ ಕಟ್ಟುವುದಲ್ಲ ನಾವು, ಅದು ನಮ್ಮ ಕರ್ತವ್ಯ. ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ, ನಾವು ಭೂಮಿಯನ್ನು ಅನುಭವಿಸ್ತಾ ಇದ್ದೇವೆ, ಆಡಳಿತ ವ್ಯವಸ್ಥೆಗೋಸ್ಕರ ನಾವು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೇವೆ. ಆದರೆ ನಾವು ಮಾನವನಾಗಿ ಏನು ಮಾಡಿದ್ದೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ಕಂಡುಕೊಂಡಂಥದ್ದು ನಿಮ್ಮ ಸೈಟ್ನಲ್ಲಿ, ಗ್ರಾಮ ಪಂಚಾಯತ್ನಲ್ಲಿ ಒಂದು ಸೈಟ್ ಅಂತ ಇದೆ. ಎಂತ ಸೈಟ್ ಅದು? ಅಸೈಗೋಳಿ ಸೈಟ್. ಅಸೈಗೋಳಿ ಸೈಟ್ನಲ್ಲಿ ಒಂದು 2-3 ಕಂಪ್ಲೇಂಟ್ಸ್ ಇದೆ. ಇಷ್ಟೇ, ಪಕ್ಕದ ಚರಂಡಿಗೆ, ಅವರ ಮನೆಯ ಹಿಂಭಾಗದ ಚರಂಡಿಗೆ ಅವರು ತನ್ನ ಮನೆಯ ಮಲಿನ ನೀರನ್ನು ಬಿಡ್ತಾ ಇದ್ದಾರೆ. ಅದರಿಂದ ಏನು ಸಾಧಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ಹೋಗಿ ನೋಡಿದ್ದೇನೆ. ನಾನು ಕೆಲವರಿಗೆ ನಾವು ಹೇಳಿದ್ದೇವೆ, ಕಾನೂನು ಕ್ರಮ ಕೈಗೊಳ್ಳಬಾರದು ಅಂತ ಎಲ್ಲೂ ಇಲ್ಲ. ನಮಗೆ ಕಡ್ಡಾಯವಾಗಿ ಗ್ರಾಮ ಪಂಚಾಯತಿಗೆ ಅವಕಾಶ ಇದೆ. ನಾವು ನೀರು ಕೊಟ್ಟರೆ ತಾನೇ ಅವರು ನೀರು ನಮಗೆ ಹೊರಗಡೆ ಬಿಡುವುದು. ಗ್ರಾಮ ಪಂಚಾಯತಿ ಇವತ್ತು ನಿರ್ಣಯ ಮಾಡಿಕೊಂಡ್ರೆ ಕುಡಿಯುವ ನೀರನ್ನು ಸಮೇತ ನಿಲ್ಲಿಸುವಂತಹ ಕೆಲಸವನ್ನ ಮಾಡಬಹುದು. ಆದರೆ ಅದು ಅವರು ಇಲ್ಲಿವರೆಗೆ ಮಾಡ್ತಾ ಇಲ್ಲ. ಮಾನವೀಯ ನೆಲೆಯಲ್ಲಿ ಬದುಕುವ ಹಕ್ಕನ್ನು ಕಸಿಯುವುದು ಬೇಡ ಅಂತ ಬಿಟ್ಟಿದ್ದಾರೆ. ಆದರೆ ಯಾರಿಗೆ ಈ ಬದುಕುವ ಹಕ್ಕನ್ನು ಬೇಡ ಅಂತ ಅವರಿಗೆ ಕಣ್ಣು ಮುಚ್ಚಿ ಕೂತಿದ್ದಾರ, ಅವರು ಇನ್ನೊಬ್ಬರ ನೆಮ್ಮದಿಯನ್ನ ಕಸಿಯುವ ಹಕ್ಕನ್ನು ಮಾಡಬಾರ್ದು. ಆಗ ಬದುಕುವ ಹಕ್ಕನ್ನು ಕಸಿಬೇಕಾಗ್ತದೆ. ಸೊ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನ ಆ ಮನೆಗಳವರೆಗೆ ತಲುಪಿಸಿ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೆ ವಿಸಿಟ್ ಮಾಡ್ತೇವೆ. ಅವಕಾಶ ಇದೆ, ಅದರಲ್ಲಿ ಅರ್ಜಿ ಸಲ್ಲಿಸಿ ಯಾವುದಾದ್ರೂ ಯೋಜನೆಯಲ್ಲಿ ಮಾಡಿಕೊಳ್ಳಿ. ಅವಕಾಶ ಇಲ್ಲ, ಸರ್ಕಾರಿ ಉದ್ಯೋಗಿಗೆ ಈ ಯೋಜನೆಯಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಅವರು ಸರ್ಕಾರಿ ಉದ್ಯೋಗದಲ್ಲಿರುವಂಥ ಆ ಒಂದು ಘನತೆಗೋಸ್ಕರ ಅವರು ಆ ಇಂಗುಗುಂಡಿಗಳನ್ನು ವೈಯಕ್ತಿಕವಾಗಿ ಮಾಡಬೇಕಾಗ್ತದೆ. ಸೊ ಇಂಗುಗುಂಡಿ ಕಡ್ಡಾಯ. ಇನ್ನು ರೈತರಿಗೆ ಈಗಾಗಲೇ ಗೊಬ್ಬರ ಗುಂಡಿಗಳನ್ನು ಮಾಡಬೇಕು ಅಂತ ಅವಕಾಶ ಇದೆ. ಆ ಗೊಬ್ಬರ ಗುಂಡಿಗಳನ್ನು ದಯವಿಟ್ಟು 22,000ದಿಂದ 27,000ವರೆಗೆ ನಮಗೆ ಅದರಲ್ಲಿ ಅನುದಾನ ಬರ್ತದೆ. ಇದನ್ನ ಎಲ್ಲ ರೈತರು ಮಾಡಿಕೊಳ್ಳಿ, ಯಾಕಂದ್ರೆ ಇದು ಒಂದು ಅವಕಾಶ. ಇಂಗುಗುಂಡಿ ಮತ್ತು ಎರೆಹುಳ ಘಟಕ ಅಂತ ಹೇಳಿದೆ, ಗೊಬ್ಬರ ಗುಂಡಿ ಅಂತ ಹೇಳುವಂಥದ್ದು ಎರೆಹುಳ ಘಟಕ ಮತ್ತು ಇಂಗುಗುಂಡಿ, ಇದು 2 ಈ ವರ್ಷದ ಟಾರ್ಗೆಟ್ ಇದೆ. ಹೈಯೆಸ್ಟ್, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮಸ್ಥರು ಪಡ್ಕೊಳ್ಬೇಕು ಅಂತ ನಮಗೂ ಒಂದು ಆಸೆ ಇದೆ. ನಾವು ಒಬ್ಬ ಅಧಿಕಾರಿಯಾಗಿ 10 ಗಂಟೆಯಿಂದ 5 ಗಂಟೆಯವರೆಗೆ ದುಡಿದು ಹೋಗ್ಲಿಕ್ಕೆ ಒಂದು ಗ್ರಾಮಕ್ಕೆ ಬಂದದ್ದಲ್ಲ. ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ಜನರಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ದಯವಿಟ್ಟು ನಮಗೆ ಸಹಕರಿಸಬೇಕು ಅಂತ ನಾನು ಕೇಳಿಕೊಡ್ತೇನೆ. ಸೊ ಈ ನರೇಗಾ ಯೋಜನೆಯಡಿಯಲ್ಲಿ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇರುವಂಥ ಅನುದಾನಗಳು, ಅದರ ಬಗ್ಗೆ ಏನು ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಸಿಬ್ಬಂದಿ ನೀಡುತ್ತಾರೆ. ಈ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೆ, ಅದೇ ರೀತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಈ ಗೌರವಾನ್ವಿತ ಕೊಣಾಜೆ ಗ್ರಾಮ ಪಂಚಾಯತಿನ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ, ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಿಂದ ಬಂದಿರುವಂತಹ ಅಧಿಕಾರಿಗಳಿಗೆ, ಅದೇ ರೀತಿ ನಮ್ಮ ಈ ಕೊಣಾಜೆ ಗ್ರಾಮದ ಗೌರವಾನ್ವಿತ ಗ್ರಾಮಸ್ಥರಿಗೆ ಕೊಣಾಜೆ ಪೊಲೀಸ್ ಠಾಣೆಯ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಮಗೂ ಕೂಡ, ಪೊಲೀಸ್ ಇಲಾಖೆಗೂ ಕೂಡ ಅವಕಾಶ ಕಲ್ಪಿಸಿದಾಗಿ ನಾವು ನಮ್ಮ ಆಭಾರಿಗಳಾಗಿದ್ದೇವೆ. ಅದೇ ರೀತಿ ಕೊಣಾಜೆ ಠಾಣೆಯ ಎಲ್ಲ ನಮ್ಮ ಪೊಲೀಸ್ ನಿರೀಕ್ಷಕರು, ಅಧಿಕಾರಿ ಹಾಗೂ ಸಿಬ್ಬಂದಿಯವರ ವರ್ಗದ ಪರವಾಗಿ ತಮಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಂಗಲ್ಯ ಕರಿಮಣಿ ಸರ ಕಳ್ಳತನ ಆಗ್ತದೆ. ಅಂದರೆ ಕರಿಮಣಿ ಸರವೇ ಅಂತ ಹೇಳಲ್ಲ, ಕೊರಳಲ್ಲಿರುವಂಥ ಅದು ಗಂಡು ಮಕ್ಕಳದ್ದು ಕೂಡ ಹೋಗಿರ್ತದೆ, ಅದೇ ರೀತಿ ಜಾಸ್ತಿ ಹೆಣ್ಮಕ್ಳದ್ದು ಕೂಡ ಹೋಗಿರ್ತದೆ. ಅಂದರೆ ಸಾಧಾರಣವಾಗಿ ಈ ಟಾರ್ಗೆಟ್ ಒಳ ರೋಡಲ್ಲಿ ಬರುವಂಥ ಮಹಿಳೆಯರು ಅಥವಾ ನಮ್ಮ ಅಕ್ಕ ತಂಗಿಯರನ್ನು ಟಾರ್ಗೆಟ್ ಮಾಡಿಕೊಂಡೇ ಇದನ್ನು ಅವರು ಮಾಡ್ತಾ ಇದ್ದಾರೆ. ಅಂತೇಳಿದರೆ ಸಾಧಾರಣ ಕೆಲವು ಕಡೆಯಲ್ಲಿ ಒಂದು ವಾಹನವನ್ನು ನಿಲ್ಲಿಸಿಬಿಟ್ಟು ಅದು ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಇರ್ತದೆ, ಯಾವನೋ ಒಬ್ಬ ಅದನ್ನು ರಿಪೇರಿ ಮಾಡುವ ಇದರಲ್ಲಿ ಇರ್ತಾನೆ, ಮತ್ತೊಬ್ಬ ಬೇರೆ ಕಡೆಯಲ್ಲಿ ಫೋನಲ್ಲಿ ಮಾತಾಡ್ತಿರ್ತಾರೆ. ಆ ಟೈಮಲ್ಲಿ ನೀವು ಹೋಗುವಂಥ ಟೈಮನ್ನು ಸದುಪಯೋಗ ಅವರು ಪಡಿಸ್ಕೊಳ್ತಿದ್ದಾರೆ. ನಾವು ನಮ್ಮದೇ ಆದಂಥ ಯಾವುದೋ ತಲೆಬಿಸಿಯಲ್ಲಿ ಇರ್ತೇವೆ, ಹಲವಾರು ಯೋಚನೆಗಳಲ್ಲಿರ್ತೇವೆ. ನಾವು ಏನೋ ಹೋಗ್ತಾ ಇರಬೇಕು, ನಾವು ನಮ್ಮಷ್ಟಕ್ಕೆ ಮೊಬೈಲಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತೇವೆ, ಅದನ್ನು ಅವರು ದುರುಪಯೋಗ ಮಾಡ್ಕೊಳ್ತಿರ್ತಾರೆ. ಒಂದು
ಎರಡನೇದಾಗಿ ಈ ಕೆಲವು ಕಡೆ ಈ ನಮ್ಮ ನಡ್ಕೊಂಡು ಬರಬೇಕಾದ್ರೆ ನಮ್ಮಲ್ಲಿ ದಾರಿ ಕೇಳುವ ನೆಪದಲ್ಲಿ ಕೂಡ ಈ ಚಿನ್ನಾಭರಣಗಳನ್ನು ಎಸಗುವಂಥ ಈ ಅನೇಕ ಸಂದರ್ಭವನ್ನು ತಾವುಗಳು ನೋಡಿದ್ದೀರ. ಅದಕ್ಕೋಸ್ಕರ ಮೊನ್ನೆ ತಾನೇ ಮಂಗಳೂರು ನಗರದ ಹೃದಯ ಭಾಗದಲ್ಲಿ ನಮ್ಮ ಮಂಗಳೂರು ಈ ಕಮಿಷನರೇಟ್ ವ್ಯಾಪ್ತಿಯ ಮಾನ್ಯ ಘನತೆವೆತ್ತ ನಮ್ಮ ಕಮಿಷನರ್ ಸಾಹೇಬರು ಒಂದು ಮಾಕ್ ಡ್ರಿಲ್ ಮಾಡಿದರು. ಭಾರಿ ಚೆನ್ನಾಗಿ ಮೂಡಿ ಬಂತು. ಸಾಧಾರಣ ಫಸ್ಟ್ಗೆ ತುಂಬ ಜನ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಆ ಮಾಹಿತಿಯನ್ನು ಹೆಚ್ಚಿನವರು ವಾಟ್ಸಪ್ಗಳಲ್ಲಿ ಅದನ್ನು ವೀಕ್ಷಿಸಿರ್ತಾರೆ ಮತ್ತು ಅದನ್ನು ಟಿ ವಿ ಚಾನಲ್ಗಳಲ್ಲಿ ಕೂಡ ನಮ್ಮ ಮಾಧ್ಯಮ ಮಿತ್ರರು ಅದನ್ನು ತೋರಿಸಿರ್ತಾರೆ. ಯಾಕಂತೇಳಿದರೆ ನಮಗೆ ಹಲವಾರು ಸಮಸ್ಯೆಗಳಿರುತ್ತದೆ, ಬಟ್ ನಾವು ನಮ್ಮ ಆಲೋಚನೆಯುಕ್ತವಾಗಿ ನಮ್ಮ ಕೆಲಸ ಕಾರ್ಯಗಳೊಂದಿಗೆ ನಾವು ನಮ್ಮ ವ್ಯವಹಾರವನ್ನು ಮಾಡಿಕೊಳ್ಬೇಕಾಗಿರ್ತದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾನು ಬ್ಯಾಂಕ್ ಅದು ಇದು ಅಂತೇಳಿ ಬೇರೆ ಬೇರೆ ಕಚೇರಿಗಳಿಂದ ತಮಗೆ ಮೊಬೈಲ್ಗೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ಫೋನ್ ಹಾಳಾಗಿದೆ ಅಥವಾ ನಿಮ್ಮದು ATM ಬ್ಲಾಕ್ ಆಗಿದೆ ಅಥವಾ ಪಂಚಾಯತ್ ಅದು ಇದು ಅಂತೇಳಿ ಏನೋ ಹೇಳಿಬಿಟ್ಟು ನಿಮ್ಮನ್ನು ನಂಬಿಸ್ತಾರೆ. ದಯವಿಟ್ಟು ಅಂಥ ಒಂದು ವಿಚಾರಕ್ಕೆ ತಾವುಗಳು ದಯವಿಟ್ಟು ಮಾರು ಹೋಗಬೇಡಿ. ಯಾರು ಕೇಳಿದ್ರು ಕೂಡ, ಇವನ್ ಪೊಲೀಸ್ ಇಲಾಖೆ ಇರಲಿ ಅಥವಾ ಬ್ಯಾಂಕ್ ಇರಲಿ, ನಾವು ಬಂದು ನಿಮ್ಮಲ್ಲಿ ಮುಖತಃ ವಿಚಾರಿಸ್ತೇವೆ ಅಂತೇಳಿ ದಯವಿಟ್ಟು ತಾವು ಅಲ್ಲಿ ನಿಮಗೆ ಒಂದು OTP ಕಳಿಸ್ತಾರೆ. ಆ OTP ಕೊಟ್ಟರೆ ನಿಮ್ಮ ಅಕೌಂಟಲ್ಲಿ ಏನಿರ್ತದೆ ದಯವಿಟ್ಟು ಎಲ್ಲದನ್ನು ಕೂಡ ಅವ್ರು ಮಾಯ ಮಾಡ್ತಾರೆ. ಮತ್ತು ನೀವು ಕಂಪ್ಲೇಂಟ್ ಕೊಡ್ತೀರಿ, ನಾವು ನೋಡ್ತೇವೆ, ಬಟ್ ಅವಾಗ ಎಲ್ಲಿಂದಲೂ ನಾರ್ತ್ ಇಂಡಿಯಾದಿಂದ ಮಾಡಿರ್ತಾನೆ. ನಮ್ಮ 1,000 2,000 ಹೋದರೆ ಅಲ್ಲಿ ಹೋಗುವಂಥ ವ್ಯವಸ್ಥೆಗಳು ಕೂಡ ತೀರಾ ಕಡಿಮೆ ಇದೆ. ಬಟ್ ಅದಕ್ಕೋಸ್ಕರವೇ ನಮ್ಮ ಮಾನ್ಯ ಘನ ಸರ್ಕಾರ ಹಾಗೂ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು 112 ಅಂತೇಳಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ನಮ್ಮ ಈ ಮಂಗಳೂರು ಮಹಾನಗರ ವ್ಯಾಪ್ತಿಯ ಅಂದರೆ ಇಲ್ಲಿಗೆ ಅಂತ ಹೇಳಿಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ಅದನ್ನು ಪೊಲೀಸ್ ಇಲಾಖೆ ನೀಡಿದೆ. ದಯವಿಟ್ಟು ತಾವುಗಳು ಏನೇ ತಮಗೆ ಸಮಸ್ಯೆ ಬಂದರೂ ಕೂಡ ತಾವು 112ಗೆ ಕರೆ ಮಾಡಿ. 112ಗೆ ಕರೆ ಮಾಡಿದಾಗ ಅವರು ನಿಮ್ಮ ಅಡ್ರೆಸ್ಸನ್ನು ತಗೊಳ್ತಾರೆ. ಅದು ಬ್ಯಾಂಗ್ಳೂರಿಗೆ ಹೋಗುತ್ತೆ, ಬ್ಯಾಂಗ್ಳೂರಿಂದ ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರುತ್ತೆ. ಅದು ನೀವು ಹೇಳಿದಂಥ, ನೀವು ಎಲ್ಲಿ ಪರ್ಟಿಕ್ಯುಲರ್ಲಿ ಪ್ಲೇಸ್ ಹೇಳ್ತೀರಾ ಆ ಪ್ಲೇಸಿಗೆ ನಮ್ಮ ವಾಹನ ಬರ್ತದೆ, ನಮ್ಮ ಪೊಲೀಸ್ನವ್ರು ಬರ್ತಾರೆ, ತಮ್ಮ ಕಷ್ಟ ಸುಖಗಳನ್ನು ಆಲಿಸ್ತಾರೆ. ಅದೇ ರೀತಿ ತಮ್ಮ ಅಕೌಂಟಿಂದ ಈ ಅಮೌಂಟ್ ಒಂದೊಂದ್ಸಲ ಹೋದ ತಮ್ಗೆ ಗೊತ್ತಾಗುತ್ತೆ, ಆ ಕೂಡಲೇ 112ಗೆ ಕರೆ ಮಾಡಿ. 112ಗೆ 1 ಗಂಟೆ ಒಳಗೆ 112ಗೆ ಕರೆ ಮಾಡಿದರೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ಸಂಯೋಜನೆಯೊಂದಿಗೆ ಅದನ್ನು ನಾವು ಮಾಡುವಲ್ಲಿ ನಿಮಗೆ ಸಹಕಾರಿಯಾಗ್ತೇವೆ. ಮತ್ತು ನಿಮಗೆ ಏನು ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ನಮಗೆ ಸ್ಟೇಷನಿಗೆ ಕರೆ ಮಾಡಿ. ಕೆಲವು ಸಲ ನಮ್ಮ ಸ್ಟೇಷನ್ ಫೋನ್ ಬ್ಯುಸಿ ಇರ್ತದೆ. ಅಲ್ಲದೆ ಈಗಿನ ಸಮಯದಲ್ಲಿ ಎಲ್ಲ ನೆಟ್ವರ್ಕ್ಗಳು ತುಂಬ ಬ್ಯುಸಿ ಇರೋದ್ರಿಂದ ತಾವುಗಳು ಕರೆ ಮಾಡಿದಾಗ ಅದು ಸ್ವಿಚ್ ಆಫ್ ಬರ್ತದೆ, ನಾಟ್ ರೀಚಬಲ್ ಬರ್ತದೆ ಅಥವಾ ಬ್ಯುಸಿ ಅಂತೇಳಿ ಬರ್ತದೆ. ತಾವು 112ಗೆ ದಯವಿಟ್ಟು ಕರೆ ಮಾಡಿ. ಆ 112ನ ಎಲ್ಲ ಉಪಯೋಗಗಳನ್ನು ತಾವು ಸದುಪಯೋಗ ಮಾಡಬೇಕು. ಮತ್ತು ಈ ಕೆಲವು ಬೇರೆಯವರು ತಮ್ಮನ್ನು ಆಮಿಷಗಳಿಗೆ ಒಳಪಡಿಸ್ತಾರೆ. ಅಂಥ ಆಮಿಷಗಳಿಗೆ ದಯವಿಟ್ಟು ತಾವು ಮಾರು ಹೋಗೋದು ಬೇಡ. ತಮಗೆ ಏನಿದ್ರು ಕೂಡ ಪೊಲೀಸ್ ಇಲಾಖೆ 24x7 ಯಾವಾಗಲೂ ತೆರೆದಿರ್ತದೆ. ನಿಮ್ಮ ಏನು ಕಷ್ಟ ಸುಖಗಳಿದ್ರೂ ಕೂಡ ನಮ್ಮ ಕೊಣಾಜೆ ಪೊಲೀಸ್ ಸ್ಟೇಷನ್ ಸ್ಪಂದಿಸ್ತದೆ ಅಂತ ಹೇಳಿ ತಿಳಿಸುತ್ತಾ ನನಗೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೊಣಾಜೆ ಠಾಣೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದೆ. ಪ್ರೈಮರಿ ಶಾಲೆಯಲ್ಲಿ ಯಾವುದೇ ಫೀಸ್ RTE ಮಕ್ಕಳಿಗೆ ಯಾವುದೇ ಫೀಸನ್ನು ತಗೊಂಡಿಲ್ಲ. ಒಂದು ಸರ್ ನಾನು ಹೇಳ್ಕೊಳ್ತೇನೆ, ಆಮೇಲೆ ನೀವು ಕೇಳಿ. ಆಮೇಲೆ ಅವರಿಗೆ ಉಚಿತ ಪಠ್ಯಪುಸ್ತಕ ಮೊನ್ನೆ ತಾನೇ ಬಂದಿದೆ. ಉಚಿತ ಪಠ್ಯಪುಸ್ತಕ ಅಂತೇಳಿ ಉಂಟು. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೂ ಉಚಿತ ಪಠ್ಯಪುಸ್ತಕ ಇದೆ, ಅದನ್ನೇ ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಒಂದು ವೇಳೆ ಆ ರೀತಿ ಅದಕ್ಕೂ ಮೀರಿ ಅವರು ಫೀಸ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೊಂದು ದಯವಿಟ್ಟು ರಿಟರ್ನಲ್ಲಿ ಕೊಡಿ ಸರ್. ಸರಿಯಲ್ಲ? ಅವ್ರು ಯಾವುದೇ ಫೀಸ್ ತಗೊಂಡಿಲ್ಲ ಅಂತೇಳಿ ಈಗ 2 ಸಲ ಕನ್ಫರ್ಮ್ ಮಾಡಿಕೊಂಡೆ ನಾನು ಸರ್. ಏನೋ ತಪ್ಪು ಮಾಹಿತಿ ಇರ್ಬೋದು, ಹಾಗಾಗಿ ಸರಿಪಡಿಸಿಕೊಳ್ಳಿ. ಒಂದು ವೇಳೆ ಬಗೆಹರಿಲಿಲ್ಲ ಅಂದರೆ ತಾವು ಆಯ್ತು ಸರ್ ತಾವು ಒಂದು ಲೆಟ್ರ್ ಕೊಡಿ, ಯಾವ ವಿದ್ಯಾರ್ಥಿಗೆ ಫೀಸ್ ತಗೊಂಡಿದ್ದಾರೆ ಅನ್ನೋದಕ್ಕೆ. ಅದು RTE ಮಕ್ಕಳಿಗೆ ಖಂಡಿತ ಫೀಸ್ ಇಲ್ಲ, ಪುಸ್ತಕ ಫ್ರೀ. ಇದು ಕನ್ಫರ್ಮ್. 1 ರಿಂದ 8ನೇ ತರಗತಿಯವರೆಗೆ ನಾವೇ ಪುಸ್ತಕವನ್ನು ಒದಗಿಸ್ತೇವೆ. ಗ್ರಾಮ ಪಂಚಾಯತ್ ಖಾತೆಗಳಿಗೆ 2021-22ನೇ ಸಾಲಿನಲ್ಲಿ 2021ನೇ ಏಪ್ರಿಲ್ ತಿಂಗಳಿನಿಂದ 2021ನೇ ಆಗಸ್ಟ್ ತಿಂಗಳವರೆಗೆ ಜಮೆಯಾದ ತೆರಿಗೆಗಳ ವಿವರ ಈ ರೀತಿದೆ. ಮನೆ ತೆರಿಗೆ 3,59,783, ಭೂಮಿ ತೆರಿಗೆ 5,647, ಉಪಕರಗಳು 1,24,246, ಅಂಗಡಿ ಬಾಡಿಗೆ 2,01,560, ಕಟ್ಟಡ ಪರವಾನಿಗೆ 42,980, ವ್ಯಾಪಾರ ಪರವಾನಿಗೆ 24,465, ನಮೂನೆ 9 ಮತ್ತು 11ರ ಪ್ರತಿಯ ಪೀಸ್ 7,900,
ಕಾರ್ಮಿಕ ಕಲ್ಯಾಣ ನಿಧಿ 62,850, ಇತರ 6,863, ಅಂಗಡಿ ಠೇವಣಿ 94,060 ರೂಪಾಯಿ, ದಂಡನೆ 4,400 ರೂಪಾಯಿ, ಭೂ ಅಭಿವೃದ್ಧಿ ಶುಲ್ಕ 20,186, ಬ್ಯಾಂಕ್ ಬಡ್ಡಿ 48,572, ಕೋವಿಡ್ ಅನುದಾನ 70,000, ಅನುದಾನ ತಾಲೂಕು ಪಂಚಾಯತ್ ವತಿಯಿಂದ ಬಿಡುಗಡೆ 27,177, ಒಟ್ಟು 11,689. 2021 ಏಪ್ರಿಲ್ ತಿಂಗಳಿನಿಂದ 2021 ಆಗಸ್ಟ್ ತಿಂಗಳವರೆಗೆ ಗ್ರಾಮ ಪಂಚಾಯತ್ ನಿಧಿಗಳಿಂದ ಭರಿಸಲಾದ ವೆಚ್ಚದ ವಿವರಗಳು ಇರುತ್ತಿದೆ. ಕಚೇರಿ ಸಿಬ್ಬಂದಿ ವೇತನ ಪಾವತಿ 4,25,329, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಗೌರವಧನ ಪಾವತಿ 6,000, ಗ್ರಾಮ ಪಂಚಾಯತ್ ಕಚೇರಿಗೆ ಅಗತ್ಯವಿರುವ ದಾಖಲೆ ಪುಸ್ತಕಗಳನ್ನು ಶುಭ ಗ್ರಾಫಿಕ್ಸ್ ಅವರಿಂದ ಮುದ್ರಿಸಿ ಖರೀದಿಸಿದ ಬಿಲ್ 31,075, ಕೊನಾಜೆ ತಾರಿಪಾಟ್ ನೀರು ಸರಬರಾಜು ಕೊಳವೆ ಪಂಪು ದುರಸ್ತಿ ಬಿಲ್ ಪಾವತಿ 37,518, ಕೊನಾಜೆ ಅಡ್ಕಾರೆ ಬಡಪು ನೀರು ಸರಬರಾಜು ಕೊಳವೆ ಪಂಪು ದುರಸ್ತಿ ಬಾಬ್ತು ಸರ್ಕಾರದಿಂದ ಒಂದಿಷ್ಟು ಅನುದಾನ ಬರ್ತದೆ, ಅದು ಸಾಕಾಗುವುದಿಲ್ಲ. ಅದು ಎರಡು ಅದು ಖಾತೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಖಾತಾ ವಿವರದಲ್ಲಿ ಕೊಟ್ಟಿದ್ದಾರೆ, ಪಟ್ಟಿಯಲ್ಲಿ ಕೊಟ್ಟದಲ್ಲ. ಖಾತೆ ಯಾವ ಖಾತೆ? ಸಿಬ್ಬಂದಿ ವೇತನ ಪಾವತಿ ಖಾತೆ ಇದೆ, ಅದರಲ್ಲಿ ಕೊಟ್ಟಿರುವಂಥ ಅದು ಸೇಮ್ ವಿಷಯ, ಬೇರೆ 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 ಅದು ಬೇಕಾಗಿ. ಸರಿ, ಥ್ಯಾಂಕ್ ಯು. ನನಗೆ ಅದೇ ಸೀರಿಯಲಲ್ಲಿ ಇಲ್ಲಿ ಉಂಟಾ ಅಂತ ಕೇಳ್ತಾರೆ, ಇಲ್ಲಿ ಇಲ್ಲ, ಅದು ಬೇರೆ. ಸರಿ, 6 ಗಂಟೆ ನಂತರ ಒಮ್ಮೊಮ್ಮೆ ರಾಷ್ಟ್ರಧ್ವಜ ಹಾರಾಡ್ತಾ ಇರ್ತದೆ ಇಲ್ಲಿ, ಅದನ್ನು ಸ್ವಲ್ಪ ಗಮನಿಸಬೇಕು ಅಂತ. ಗೌರವಧನ ಕೊಡಿ, ಅದಕ್ಕೆ ಒಬ್ಜೆಕ್ಷನ್ ಅಲ್ಲ. ಸರಿ, ಇದು ಯಾವುದು ಸ್ವಲ್ಪ ಏನೋ ಕೆಲಸ ಮಾಡಿದ್ರಲ್ಲಿ ಕೊಟ್ಟಿದ್ದೀರಾ, ಆದರೆ ಚರಂಡಿ ಏನು ಕ್ಲೀನ್ ಮಾಡುವಂಥದ್ದು ಮಾಡಿಲ್ಲ, ಎರಡನೇದು ಕಳೆ ತೆಗೆಯುವಂಥದ್ದು ಮಾಡಿಲ್ಲ. ಆದರೆ ಬಿಲ್ಲಲ್ಲಿ ಈಗ ಇದರಲ್ಲಿ ಹಾಕಿದ್ದೀರಿ. ಆದರೆ ಪಂಚಾಯತ್ ಮೆಂಬರ್ಗಳು ಇನ್ನೊಂದು ವಿಷಯ ಅಂದರೆ, ಏನೋ ಭೋಜ ಅವರ ಮನೆಯವರೆಗೆ ಏನೋ ಕಳೆ ತೆಗೆಯುವಾಗಿ ಹಾಕಿದ್ದೀರಲ್ಲ, ಪಂಚಾಯತ್ ವ್ಯಾಪ್ತಿಯ ಸೈಗೊಳಿ ಅಯ್ಯಪ್ಪ ಭಜನಾ ಮಂದಿರದಿಂದ ಸೈಟ್ ಭೋಜರವರ ಮನೆಯವರೆಗೆ ಗಿಡಗಂಟಿಗಳನ್ನ ಕಡ್ದಿದ್ಯಾ? ಏನು ಅಲ್ಲಿ ಸ್ವಲ್ಪ ಏನೋ ಮಾಡಿದಾರಲ್ಲ, ಎಲ್ಲ ವರ್ಷದಲ್ಲಿ ಮಾಡುವಂಥದ್ದು ಮಾಡಿಲ್ಲ. ಇಲ್ಲಿ ಚರಂಡಿದೆಲ್ಲ ನೀರು, ಈಗ ನೀವು ಹೇಳಿದಾಗೆ ಚರಂಡಿಗೆ ಮನೆ ನೀರು ಹೋಗ್ತಾ ಇದೆ. ಈಗ ನಮ್ಮದು ನನ್ನ ತೆಂಗಿನ ಮರದಿಂದ ಸ್ವಲ್ಪ ನನ್ನದು ಹೋಗ್ತಾ ಇದೆ, ಅದು ನಾನು ತೆಂಗಿನ ಮರಕ್ಕೆ ಬಿಟ್ಟಿದ್ದು, ಆದರೆ ಹೋಗೋಕೆ ಬಿಡುವುದಿಲ್ಲ, ಆದರೂ ಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ನೀವು ಹೇಳಿದಾಗೆ. ಆದ್ರೆ ಎಲ್ಲರೂ ಮಾಡ್ಬೇಕಷ್ಟೇ, ನಾನು ಕೇಳ್ಕೊಳ್ಳೋದಷ್ಟೇ. ಅದಲ್ಲದೆ ಈಗ ನಮ್ಮ ಮನೆ ಎದುರಿಗೆ ನಮ್ಮ ಅಧ್ಯಕ್ಷರ ಮನೆಯ ನಂತರದ್ದು ಅಲ್ಲಿ ನೀರು ನಿಂತು ಅಲ್ಲಿ ನೋಡಿದ್ದೇನೆ, ಮಣ್ಣು ಹಾಕಿದ್ದಾರೆ, ಮಣ್ಣು ಹಾಕಿ ನಿಂತಿತ್ತು. ಈಗ ಎಲ್ಲ ವರ್ಷದಲ್ಲಿ ಮಾಡುವಂತ ಪಂಚಾಯತ್ನಿಂದ ಸಿಗುವಂತ ಒಂದು ಅವಕಾಶವನ್ನು ಅದು ಮಾಡಲಿಲ್ಲ. ಒಂದು ಇದು ಉದ್ಯೋಗ ಖಾತರಿಯಲ್ಲಿ ಈ ಅವಕಾಶ ಇಲ್ಲ. ಯಾವುದು ನಮಗೆ ಚರಂಡಿಯಿಂದ ರಿಪೇರಿ ಮಾಡುವಂತ, ಆದ್ರೆ ಪಂಚಾಯತಿಂದ ಬರುವಂತ ಎಲ್ಲ ವರ್ಷದಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದು ಸಲ ಹಾಕ್ಲಿಕ್ಕೆ ಅವಕಾಶ ಇದೆ ನಮ್ಮ ಹತ್ರ. 2 ಸಲ ಒಂದೇ ಪ್ರದೇಶಕ್ಕೆ ನಾವು ಈ ರೀತಿಯ ಸಣ್ಣ ಪುಟ್ಟ ನಿರ್ವಹಣೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಸಾರ್ವಜನಿಕರು ಸ್ಪಂದಿಸಿದ್ರೆ, ಎಲ್ಲ ಮನೆಯವರ ನೀರು ಬಿಡುದು ನಿಲ್ಲಿಸಿದ್ರೆ ಅದು ಸಮಸ್ಯೆ ಇಲ್ಲಲ್ಲ, ಒಂದು ಸಲಕ್ಕೆ ಕ್ಲಿಯರ್ ಆಗಿದೆ. ಸೊ ಅದು ಮಾಡಿ. ಇನ್ನೊಂದು ಸರ್, ನಂದು ಅಪೇಕ್ಷೆ ಏನಂದ್ರೆ, ಪಂಚಾಯತ್ ಮೆಂಬರ್ಗಳು ಪಂಚಾಯತಿಂದ ಸಿಗುವಂಥ ಅನುದಾನಗಳು ಎಲ್ಲ ವಾರ್ಡಿನ ಮೆಂಬರ್ಗಳು ಅವರವರ ಮನೆಗೆ ಅದನ್ನು ತಲುಪಿಸಬೇಕು. ಒಂದು ನೋಟಿಸ್ ಮಾಡಿ ಎಲ್ಲರಿಗೆ ಅದೊಂದು ವರ್ಷದಲ್ಲಿ ಇಂಥ ಅನುದಾನ ಇದೆ ಎಂಬುದಾಗಿ. ಈಗ ನನಗೆ ಕೂಡ, ನಾನೀಗ 25 ವರ್ಷದಿಂದ ಹಸೆಗೊಳಿ ವಾಸ ಮಾಡ್ತಾ ಇದ್ದೇನೆ. ನಾನು ಹ್ಯಾಂಡಿಕ್ಯಾಪ್ ಪರ್ಸನ್, ನನಗೆ ಇದುವರೆಗೆ ಎಂಥ ಒಂದು ಅನುದಾನ ಪಂಚಾಯತ್ ಸಿಕ್ಕಿಲ್ಲ. ಈಗ ನನ್ನ ಒಂದು ಅಂಗಡಿ ಇದೆ, ಅದಕ್ಕೆ STD ಬೂತ್ ಇತ್ತು, ಅದನ್ನು ನಾನು ಈಗ ಕ್ಯಾಂಟೀನ್ ಆಗಿ ಮಾಡಿದ್ದೇನೆ. ಅದಕ್ಕೆ ತುಂಬ ಅಬ್ಜೆಕ್ಷನ್ ಮಾಡಿದ್ದಾರೆ. ಆದರೆ ಅದು ಪಂಚಾಯತ್ ಅಧಿಕಾರದಲ್ಲಿ ಇರಿದ್ರೂ ಕೂಡ PWDಯ ಪರ್ಮಿಷನ್ ಇದೆ. ಅದು ಅಂದರೆ PWDಯಿಂದ ನನಗೆ ಲೆಟ್ರ್ ಬಂದಿದೆ 2004ರಲ್ಲಿ. ಮತ್ತು ಈ ಕಳೆದ ಸಾರಿ PDO ಅವರು ನನಗೆ ತುಂಬ ರೀತಿಯಿಂದ ಸಾಮಾನ್ಯ ಸಭೆಯಲ್ಲೆಲ್ಲ ಮೀಟಿಂಗೆಲ್ಲ ಕೊಟ್ಟಿದ್ದರು. ಆದರೆ ನನಗೆ PWDಯಿಂದ ಲೆಟ್ರ್ ಇದೆ. ಆದರೆ ಅದಕ್ಕೆ ನಾನು ಡೋರ್ ನಂಬರಿಗೆ ಅಪೇಕ್ಷೆ ಕೊಟ್ಟಿಲ್ಲ. ಅದಕ್ಕೆ ಬೇಕಾಗಿ ನನಗೆ ಅದು ಒಂದು ಲೈಸೆನ್ಸ್ ಬೇಕಿತ್ತು. ಎರಡನೇದು ನನ್ನ ಅಂಗಡಿಗೆ ಡೋರ್ ನಂಬರ್ ಬೇಕು. ಯಾಕೆಂದರೆ ನನಗಿನ್ನು ಮುದ್ರಾ ಲೋನ್ ಮಾಡಬೇಕಾದ್ರೆ ನನಗೆ ಅದು ಪರ್ಮಿಷನ್ ಇಲ್ಲದೆ ಆಗುದಿಲ್ಲ, ಲೈಸೆನ್ಸ್ ಇಲ್ಲದೆ. ಅದಕ್ಕೆ ತಾವು ಹೇಳುವಂಥ ವಿಚಾರಗಳನ್ನು ಗ್ರಾಮ ಪಂಚಾಯತಿ ಗಮನಕ್ಕೆ ತನ್ನಿ. ನಾನು ಇರುವಾಗ ಅದು ಮಾಡ್ತೇವೆ. ನಾನೊಂದು ಹೇಳ್ತೇನೆ, ಈಗ ಯಾವುದೇ ಯೋಜನೆಗಳ ಮಾಹಿತಿಯನ್ನು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯೂ ಭಾಗವಹಿಸಬೇಕು ಅಂತ ಹೇಳ್ತದೆ. ಆದರೆ ನಮ್ಮ ದೇಶದಲ್ಲಿ ಅದು ಅಸಾಧ್ಯ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೇವೆ ಅಂದರೆ, ನಾವು ಪ್ರತಿನಿಧಿಯಾತ್ಮಕ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದಿದ್ದೇವೆ. ನಮಗೊಬ್ಬ ಪ್ರತಿನಿಧಿ ಇರ್ತಾರೆ.
ಆ ಪ್ರತಿನಿಧಿಯಲ್ಲಿ ನಮ್ಮ ಅಹವಾಲುಗಳನ್ನು ಹೇಳಲಿಕ್ಕೆ ನಮಗೆ ವರ್ಷಕ್ಕೆ 2 ಸಲ ಅವಕಾಶ ಇದೆ. ಅಂತೂ ಇಂತೂ ಉಳಿದ ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತ್ಗೆ ಸಂಪರ್ಕಿಸಬಹುದು ತಮಗೆ ಏನಾದರೂ ಮಾಹಿತಿ ಸಿಗಲಿಲ್ಲ ಅಂತ ಹೇಳಿದ್ರೆ. ಈಗ ಗ್ರಾಮ ಸಭೆಯ ಮೊದಲು ವಾರ್ಡ್ ಸಭೆಗಳಾಗ್ತವೆ. ವಾರ್ಡ್ ಸಭೆಯಲ್ಲಿ ಎಲ್ಲರೂ ಕನಿಷ್ಠ ಪಕ್ಷ ಪರಿಸರದವರು ಭಾಗವಹಿಸಬೇಕು ಅಂತ ಹೇಳ್ತೇವೆ. ಆದರೆ ಇವತ್ತಿನ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದರೆ ನಮಗೊಂದು 1 ವಾರದ ದಿನಗಳಲ್ಲಿ ಈ ಟೈಮ್ಗಳಲ್ಲಿ ನಮಗೆ ಅವಕಾಶ ಕೊಡುವುದರಿಂದ ಕೆಲವೊಬ್ಬರಿಗೆ ಮಾಹಿತಿಗಳು ತಲುಪಿರುವುದಿಲ್ಲ. ಆದರೆ ವಾರ್ಡ್ ಸಭೆ ಆಗಿದೆ ಅನ್ನೋದು ಅವರ ಗಮನಕ್ಕೆ ಬರ್ತದೆ. ಅಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ತಾವು ವಾರ್ಡ್ ಸಭೆಗೆ ಬರಲಿಕ್ಕೆ ಆಗದಿದ್ದರೂ ವಾರ್ಡ್ ಸಭೆ ಆದ ತಕ್ಷಣ ಗ್ರಾಮ ಪಂಚಾಯತಿಗೆ ಬಂದು ಮೊನ್ನೆ ವಾರ್ಡ್ ಸಭೆ ಆಗಿದೆ, ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ, ನನಗೆ ಗೊತ್ತಿಲ್ಲ ವಿಚಾರ, ಈ ರೀತಿಯ ಅಹವಾಲುಗಳು ನನ್ನದು ಇದೆ ಅಂತ ಹೇಳಿದರೆ ಅದನ್ನು ಸೇರಿಸಿಕೊಳ್ಳುವಂಥ ಕೆಲಸವನ್ನು ಗ್ರಾಮ ಪಂಚಾಯತ್ ಕಡ್ಡಾಯವಾಗಿ ಮಾಡ್ತದೆ. ಒಂದು ಗ್ರಾಮ ಸಭೆಯಲ್ಲಿ ಸಹ ಅದೇ ಅಹವಾಲುಗಳನ್ನು ನೀವು ಸಲ್ಲಿಸ್ಬೋದು. ಅಥವಾ ಅಲ್ಲದಿದ್ದರೂ ನಾವು ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ಬೋದು. ಮತ್ತು ಇಲಾಖೆಯ ಯಾವುದೇ ಕಾರ್ಯಕ್ರಮಗಳನ್ನು, ಈಗ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು, ಅಥವಾ 3% 5% ಏನು ಹೇಳಿದೆ ಅಂಗವಿಕಲರಿಗೆ ಸಂಬಂಧಪಟ್ಟ, ಇದನ್ನು ಕಾನೂನು ಪ್ರಕಾರವೇ ನಾವು ಅನುಷ್ಠಾನಗೊಳಿಸಬೇಕೇ ಹೊರತು ತಪ್ಪಾಗಿ ಯಾರೋ ಹೇಳ್ತಾರೆ ಯಾರಿಗೂ ಕೊಡಲಿಕ್ಕೆ ಅಧಿಕಾರಿಗೆ ಅವಕಾಶ ಇಲ್ಲ. ಸೊ 1 ರೂಪಾಯಿ ಕೊಡಬೇಕಿದ್ರು ಅದಕ್ಕೆ ವಿಶೇಷವಾಗಿ ಯೋಜನೆಗಳಿಗೆ ಅದರದೇ ಆದಂಥ ಆಡಿಟ್ಗಳಿದ್ದಾವೆ. ಗ್ರಾಮ ಪಂಚಾಯತ್ ನಿಧಿಗೆ ಜಮಾಬಂದಿ ಇದೆ. ಸೊ ಅಲ್ಲಿ ಅದರ ಅಥವಾ ಆಡಿಟ್ಗಳಾಗ್ತಾ ಇದ್ದಾವೆ ಸ್ಪೆಷಲ್ ಆಗಿ ನಮ್ಮ ಇಲಾಖಾ ಅವಧಿಯಿಂದ. ಅಲ್ಲಿ ಏನೇ ದಾಖಲೆ ತಪ್ಪಾಗಿದ್ರೂ ಅವ್ರು ಬರೆದು ಬಿಟ್ಟು ಹೋಗ್ತಾರೆ. ಆ PDO ಆ ಅಧ್ಯಕ್ಷೆ ಅದನ್ನು ಕಟ್ಟಬೇಕಾಗ್ತದೆ ವಾಪಸ್. ಸೊ ಹಾಗಾಗಿ ನಾವು ಯಾರಿಗೂ ಯಾವುದೇ ರೀತಿಯಲ್ಲಿ ದುರುಪಯೋಗ ಆಗಲಿಕ್ಕೆ ಅವಕಾಶ ಇಂದಿನ ದಿನಗಳಲ್ಲಿ ಇಲ್ಲ. ಮೊದಲಾಗಿದ್ರೆ ನನಗದು ಗೊತ್ತಿಲ್ಲ, ಯಾಕೆಂದ್ರೆ ಅವಾಗ ಹೇಗಿರ್ಬೋದು ನನಗೆ ಗೊತ್ತಿಲ್ಲ. ಇತ್ತೀಚಿನ 10-12 ವರ್ಷಗಳಲ್ಲಿ ಅದಾಗಲಿಲ್ಲ. ಅಂದ್ರೆ ಕೊಣಾಜಿಯಲ್ಲಿ ಸಹ ಆಗಲಿಲ್ಲ. ಈಗ ಅಲ್ಲಿ ವಾಸ ಮಾಡುವ ಗ್ರಾಮವಾಸಿಗಳಿಗೆ ಕೆಲವೊಂದು ಯೋಜನೆಗಳು ಇನ್ನೂ ಗೊತ್ತಿಲ್ಲ. ಅದರಿಂದ ಪಂಚಾಯತ್ನ ಮೆಂಬರ್ಗಳು, ವಾರ್ಡ್ ಮೆಂಬರ್ಗಳು ಆ ಯೋಜನೆ ಇಂಥ ಇದೆ ಎಂಬುದು ಈಗ ಸಾಧಾರಣವಾಗಿ ಕೆಲವರಿಗೆ ನಮ್ಮ ಹಸೆಗೋಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇರುವವರಿದ್ದಾರೆ, ಹೆಚ್ಚಿನವರು ವಿಧವರಿದ್ದಾರೆ, ಹೆಚ್ಚಿನ ಮಕ್ಕಳಿಗೆ ಇನ್ನು ವಿದ್ಯಾಭ್ಯಾಸಕ್ಕೆ ಅನೇಕ ತೊಂದರೆಗಳಿದೆ. ಇದೆಲ್ಲವೂ ವಾರ್ಡ್ ಮೆಂಬರ್ಗಳ ಕೆಲಸ. ಅವರು ಅದು ಮಾಡ್ತಾ ಇಲ್ಲ. ಆ ಯೋಜನೆ ಇಲ್ಲಿ ಪಂಚಾಯತಲ್ಲಿ ಇದೆ, ನೀವು ಬನ್ನಿ, ಇಲ್ಲದ್ರೆ ಅವರಾಗಿ ಓಟು ಕೇಳುವ ಟೈಮಲ್ಲಿ ಎಲ್ಲರೂ ಮನೆ ಮನೆಗೆ ಬಂದು ಓಟು ಕೊಡಿ ಅಂತ ಕೇಳ್ತಾರೆ. ಆದರೆ ವಾರ್ಡಿನ ಈಗ ಪಂಚಾಯತ್ ಮೆಂಬರ್ಗಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಂದೊಂದು ಮೆಂಬರ್ಗಳಿಗೆ ಅವರವರ ಮನೆ ಓಟ್ ಇದೆ ಅಂತ ಲೆಕ್ಕ ಗೊತ್ತಿದೆ, ಆದರೆ ಪಂಚಾಯತ್ ಸಿಗುವ ಸವಲತ್ತು ನನಗೆ ಇದುವರೆಗೆ ಯಾರು ಬಂದು ಹೇಳಿ. ಕೋವಿಡ್ ಬಂದ ಸಮಯದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಈಗ ಹಿಂದೆ ಇದು ವ್ಯಾಕ್ಸಿನ್ ವಿಷಯದಲ್ಲಿ ಅದೆಲ್ಲ ಮಾಡಿದ್ದಾರೆ, ಸಂತೋಷ. ಅವ್ರು ಮಾಡಿದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ತುಂಬ ಹೇಳ್ತಾ ಇದ್ದೀರಿ, ನನಗೆ ಅನಿಸ್ತದೆ ಯಾಕೋ ತಮಗೆ ಮಾಹಿತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಆದರೆ ಒಂದು ಹೇಳ್ತೇನೆ, ನೀವು ಇಷ್ಟು ನಿಖರವಾಗಿ ತಿಳ್ಕೊಂಡಿರ್ತೀರಿ. ತಮಗೊಂದು ಮೊಬೈಲ್ ನಂಬರ್ ಇರ್ತದೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ PDO ನಂಬರ್ ಬೇಕಿದ್ರೆ ಎಲ್ಲರೂ ತಗೊಳ್ಬೋದು. 9480862517. ತಮಗೇನಾದರೂ ಮಾಹಿತಿ ಅರ್ಧಂಬರ್ಧ ಯಾರಾದರೂ ಹೇಳಿದರು ನನಗೆ ಗೊತ್ತಿಲ್ಲ ಸರ್, ಇಂಥವ್ರು ಹೇಳ್ತಾ ಇದ್ದಾರೆ, ಇಂಥ ಕಡೆ ಇಂಥದ್ದು ಸಿಕ್ಕಿದೆ ಅಂತೆ, ಎಂತ ಅಂತ ಕೇಳಿದರೆ ನಾವು ಖಂಡಿತವಾಗಿ ಒಬ್ಬ PDO ಆಗಿ ನಾವು ಹೇಳ್ಬೋದು, ಇಲ್ಲ ಯಾವ್ದಾದ್ರು ಸಿಬ್ಬಂದಿಯ ನಂಬರ್ ತಗೊಳ್ಳಿ, ಇಲ್ಲ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀವು ಫೋನ್ ಮಾಡಿ. ಒಂದು ಮತ್ತೆ ಎಲ್ಲ ಬೆರಳು ಒಂದೇ ರೀತಿ ಇಲ್ಲ. ಆ ಒಂದೇ ರೀತಿ ಇರ್ತಿದ್ರೆ ನಮಗೆ ಮುಷ್ಟಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ವ್ಯತ್ಯಾಸ ಇದ್ರೇನೆ ಅದಕ್ಕೆ ಒಂದು ಅರ್ಥ ಬರುವಂಥದ್ದು. ಈಗ ತಾವು ಬಂದು ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತಮಗೆ ಏನೋ ಒಂದು ವಿಚಾರಗಳೇ ಗೊತ್ತಾಗಿದೆ. ಇನ್ನೊಂದು ವಿಚಾರ ಹೇಳ್ತೇನೆ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ನಿಂತುಕೊಳ್ಳೋದು ಬೇಡ. ನಾನು ಇನ್ನೊಂದು ವಿಚಾರ ಹೇಳ್ತೇನೆ. ಅಸೈಗೋಡು ಸೈಟಿಗೆ ಒಂದು ದೊಡ್ಡ ಸಮಸ್ಯೆ ಇದೆ, ಅದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅಲ್ಲಿ ಕುಡಿಯುವ ನೀರಿನ ಸರಬರಾಜಿನ ವ್ಯವಸ್ಥೆ ಆಗ್ತಾ ಇಲ್ಲ, ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಸೋರ್ಸ್ನ ತೊಂದರೆ, ನಮ್ಮ ವಿಧಿ ಅಂತ ಹೇಳ್ಬೋದು ಅದನ್ನ. ಸೊ ಹಾಗಾಗಿ ಅಭಿವೃದ್ಧಿಗೆ ಬರುವಂಥ ಅನುದಾನವನ್ನೆಲ್ಲ ಟ್ಯಾಂಕರ್ ನೀರಿರ್ಬೋದು ಅಥವಾ ಈ ನೀರಿಗೆ ಸಂಬಂಧಪಟ್ಟೆ ಖರ್ಚು ಮಾಡ್ತಾ ಇದ್ದಾರೆ. ನಾನು ಗಮನಿಸಿದ್ದೇನೆ ಅದನ್ನು ಮೊನ್ನೆ ಬಂದಾಗ. ಈಗ ನಾವೇನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಶಾಶ್ವತವಾಗಿ ಒಂದು ನೀರಿನ ಪರಿಹಾರ ಆಗಬೇಕು, ಅದರ ಬಗ್ಗೆ ನಾವು ಯೋಜನೆಯನ್ನು ರೂಪಿಸ್ಕೊಳ್ತಾ ಇದ್ದೇವೆ. ಸೊ ಅದಕ್ಕೆ ಎಲ್ಲರೂ ಸಹಕರಿಸಬೇಕಾಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಜಲಜೀವನ್ ಮಿಷನ್ ಅಂತೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದೆ, ಅದು ಬರ್ತದೆ. ಅದು ಬರಬೇಕಿದ್ರೆ ಅಲ್ಲೂ ಒಂದೊಂದು ಕಂಡೀಷನ್ಸ್ ಇದ್ದಾವೆ. ಪ್ರತಿ ಮನೆಯಲ್ಲಿ ಮೀಟರ್ ಇರಬೇಕು, ಪ್ರತಿ ಮನೆಯ ಮೀಟರ್ ನಂಬರ್ ವೆಬ್ಸೈಟಲ್ಲಿ ನಾವು ಹಾಕಬೇಕು, ಅದವರಿಗೆ ಮಾತ್ರ ನಮಗೆ ಕೊಡಲಿಕ್ಕೆ ಬರುವಂಥದ್ದು. ಸೊ ಅಂದರೆ ಮುಂದಿನ ದಿನಗಳಲ್ಲಿ ಇದು ಬರ್ತದೆ, ಇವತ್ತಿಂದಲ್ಲ, ಮುಂದಿನ ದಿನಗಳಲ್ಲಿ ಇದೆಲ್ಲ ಮುಂದೆ ಬರ್ತದೆ. ಆವಾಗ ನೀರು ಕೊಡಲಿಕ್ಕೆ ಅವಕಾಶ ಇದೆ. ಅದೃಷ್ಟವಶಾತ್ ನಮಗೊಂದು ಇನ್ನೊಂದು ಯೋಜನೆ ಜಾರಿಯಲ್ಲಿದೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತೇಳಿ. ಅದು ತರಾತುರಿಯಲ್ಲಿ ಆಗ್ತಾ ಉಂಟು, ಆದಷ್ಟು ಬೇಗ ಅದು ನಮಗೆ ಬರ್ತದೆ. ಅಷ್ಟೊತ್ತಿಗೆ ನಮ್ಮ ಸೈಟ್ನ ಸಮಸ್ಯೆಗಳು ಬಹಳ ಪರಿಹಾರ ಆಗಬಹುದು. ಆಗ ಈ ಅನುದಾನಗಳನ್ನು, ಏಕೆಂದರೆ ಈಗಾಗಲೇ ಈ ವರ್ಷದ 4 ಲಕ್ಷ ಚಿಲ್ಲರೆ, 4,60,000 ರೂಪಾಯಿಯನ್ನು ಕುಡಿಯುವ ನೀರನ್ನು ಒದಗಿಸುವುದು, ಜೀವನೋಪಾಯಕ್ಕಾಗಿ ನೀರು ಬೇಕಲ್ಲ, ಅದಕ್ಕೋಸ್ಕರ ಮೀಸಲಿರಿಸಿದ್ದಾರೆ ಅವಾರ್ಡ್ನವರು. ಸೊ ಅಭಿವೃದ್ಧಿ ಕೆಲಸ ಎಲ್ಲಿ ಅಂತ ಕೇಳಲಿಕ್ಕೆ ನಾವು ಎಂತ ಉತ್ತರ ಕೊಡೋದಾಗ? ಸೊ ಇದೆಲ್ಲ ಸಮಸ್ಯೆಗಳು ಇದೆ, ಇದಕ್ಕೆ ಜನರು ಸಹ ಸ್ಪಂದಿಸಬೇಕು. ಒಂದು ಎರಡನೇದು, ಈ ಗ್ರಾಮ ಪಂಚಾಯತಿನ ಒಂದು ಹೊಸ 2 ಯೋಜನೆಗಳನ್ನು ಹೇಳ್ತೇನೆ. ಒಂದು, ಕುಡಿಯುವ ನೀರಿದ್ದು ಶಾಶ್ವತವಾಗಿ ಎಲ್ಲ ಮನೆಗಳಿಗೆ ತಲುಪಿಸುವಂಥದ್ದು. ಎರಡನೇದು, ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಗೆ ನಾವು ಈಗಾಗಲೇ ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ. ವಿದಿನ್ 15 to 20 ಡೇಸ್ ನಾವು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಇದ್ದೇವೆ. ಯಾವುದೇ ಅಡ್ಡಿ ಆತಂಕಗಳು ಬರದಿದ್ದರೆ ಅಂತೂ ಬರುವ ತಿಂಗಳ ಅಕ್ಟೋಬರ್ 30ರ ಒಳಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ವ್ಯವಸ್ಥಿತವಾದಂಥ ವಿಭಜಿತ ತ್ಯಾಜ್ಯ,
ತ್ಯಾಜ್ಯವನ್ನು ಮಿಕ್ಸ್ ಮಾಡಿ ಪಬ್ಲಿಕ್ ಕೊಟ್ಟರೆ ನಮಗೆ ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೊಳೆಯುವ ಹಸಿ ತ್ಯಾಜ್ಯವನ್ನು ಸೆಪರೇಟ್ ಆಗಿ ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಕಲೆಕ್ಟ್ ಮಾಡುವಂಥ ಒಂದು ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಗ್ರಾಮಸ್ಥರು ಸಹಕರಿಸಬೇಕು. ಒಂದು. ಇನ್ನೊಂದು, ಚರಂಡಿಗಳಿಗೆ ನೀರು ಬಿಡುವಂಥದ್ದು ಯಾವತ್ತೂ ಅದು ತಪ್ಪು ಕಾನೂನು ಪ್ರಕಾರ. ಈಗ ಯೋಜನೆ ಇದೆ, ಆ ಯೋಜನೆಯ ಫಲಾನುಭವಿಗಳಾಗಿ ಜನರು ಅದನ್ನು ಉಪಯೋಗಿಸಿಕೊಳ್ಬೇಕು. ಉಪಯೋಗಿಸಿಕೊಳ್ಳದಿದ್ದರೆ ಅನಿವಾರ್ಯವಾಗಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ. ಇದು 2 ವಿಚಾರಗಳು. ಪಂಚಾಯತ್ನ ಲೈಬ್ರರಿ ಅಲ್ಲಿ ಒಂದು ಕಟ್ಟಡ ಇದೆ, ಅಲ್ಲಿಗೆ ನಾನು ಸಹ ಭೇಟಿ ಕೊಟ್ಟಿದ್ದೇನೆ. ನಾನು ಭೇಟಿ ಕೊಟ್ಟದ್ದು 12 ಗಂಟೆಗಲ್ಲ, ಬೆಳಿಗ್ಗೆನೆ ಕೊಟ್ಟಿದ್ದೇನೆ. ಅವತ್ತಲ್ಲಿ ನ್ಯೂಸ್ ಪೇಪರ್ ಇತ್ತು. ನಾನು ಅದಕ್ಕೆ ಕೇಳಿದ್ದು, ಅವರು ಬಂದ ಹೊತ್ತು 1 ದಿವಸ ನಿಮ್ಮಿಂದ ತಡ ಆಗಿರ್ಬೋದು, ಸರಿ, ಅದಕ್ಕೆ ನಾವು ಅಷ್ಟೊಂದು ಗಂಭೀರವಾಗಿ ತಗೊಳ್ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಆದರೆ ಯಾವತ್ತೂ 12 ಗಂಟೆಗೆ ಪೇಪರ್ ಬರಬಾರ್ದು. ಅದು ಪರಿಹಾರ ಮಾಡಿಕೊಟ್ರೆ ಆಯ್ತು. ಮಾತ್ರ ನಮಗೆ ಸ್ಪಷ್ಟವಾಗಿ ವ್ಯಕ್ತಿ, ವಾಹನ ಆದರೆ ವಾಹನದ ನಂಬರ, ವ್ಯಕ್ತಿ ಆದರೆ ವ್ಯಕ್ತಿ, ಇದು ನಮಗೆ ಕಳಿಸಿಕೊಡಿ, ನಾನು ಮಾಡ್ತೇನೆ. ಸುಮ್ಮನೆ ಬಾಯಲ್ಲಿ ಹೇಳುವುದಲ್ಲ. ಪಕ್ಕದ ಕಿನ್ಯಾ ಗ್ರಾಮ ಪಂಚಾಯತ್ನಲ್ಲಿ ನಾನಿದು ಮಾಡಿದ್ದೇನೆ. ಯಾರು ಕಸ ಬಿಸಾಡಿದ್ದಾರೆ ಅವರಿಂದ ಆ ಇಡೀ ಏರಿಯಾದ ಕಸವನ್ನ ಹೆಕ್ಕಿ ಅವರದೇ ರಿಕ್ಷಾದಲ್ಲಿ ಅವರ ಹತ್ರನೇ ಕೊಟ್ಟು ಕಳಿಸಿದ್ದೇನೆ. ಇದು ನಾಟಕದಲ್ಲಿ ಪೇಪರಲ್ಲಿ ಬಂದಿದೆ, ನ್ಯೂಸ್ ಮೀಡಿಯಾದಲ್ಲಿ ಬಂದಿದೆ. ನೋಡಿ, ಇಲ್ಲಿದ್ದಾರೆ ಮೀಡಿಯಾದವರು, ಕೇಳಿ ಅವರ ಹತ್ರ. ಸರ್, ಇದು ನಾಟಕದಲ್ಲಿ ಈಗ ನೀವು ಅಲ್ಲಿ JCBಯಲ್ಲಿ ಈಗ ಕ್ಲಿಯರ್ ಮಾಡಿದ್ದಾರೆ. ಈಗ 1 ವಾರದಲ್ಲಿ ಪುನಃ ರಿಟರ್ನ್ ಹಾಕಿದ್ದಾರೆ ಅಲ್ಲಿ ನಾಟಕ. ಹೇಳ ಮನುಷ್ಯನಿಗೆ ತಿಳುವಳಿಕೆ ಅಲ್ಲ, ಅಹಂಕಾರ ಇರುವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಸ್ವಲ್ಪ ಜಾಗ ತಪ್ಪಿಸಿದ್ರೆ ಅವನು ನಿಲ್ಲಿಸುವುದಿಲ್ಲ, ಇನ್ನೊಂದು ಜಾಗಕ್ಕೆ ಹೋಗಿ ಆಗ್ತಾನೆ. ಸೊ ನಾವೇ ಮದ್ದು ಕಲಿಸ್ಬೇಕು. ಅದಕ್ಕೆ ಕಾನೂನಿಂದ ಆಗುದಿಲ್ಲ. ಮಿಲಿಟರಿ ಇಟ್ಕೊಂಡ್ ಸರಬರಾಜು ಮಾಡುವಂತ ಜವಾಬ್ದಾರಿ ಎಷ್ಟು ಗ್ರಾಮ ಪಂಚಾಯತ್ ಅಷ್ಟೇ ನೀರು ಬಿಡುವ ನೀರು ಕಡ್ಡಾಯವಾಗಿ ಒಬ್ಬರನ್ನ ನಾವು ಇಡೀ ಗ್ರಾಮಕ್ಕೆ ಒಬ್ಬರನ್ನ ನೇಮಿಸಿಕೊಂಡು ನಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೇವೆ, ತಾತ್ಕಾಲಿಕ ನೆಲೆಯಲ್ಲಿ ಒಬ್ಬ ಸಿಬ್ಬಂದಿಯನ್ನು ಒಪ್ಪಿಸಿಕೊಂಡಿರ್ತೇವೆ. ಅವರ ಜವಾಬ್ದಾರಿ ಕಾನೂನನ್ನು ಪಾಲಿಸುವುದು. ಅವರು ಜನರಿಗೆ ಹೇಳಿ ಎತ್ತಿ ಕಟ್ಟುವಂತ ಕೆಲಸವನ್ನು ಅವ್ರು ಮಾಡ್ತಾರೆ. ಈಗ ಅಲ್ಲಿ ಏನಾಗಿದೆ ಅಂತಂದ್ರೆ, ಅವರೇ 10 ಜನರಿಗೆ ಹೇಳಿ ವಿಡಿಯೋಗೆ ಮೆಂಬರ್ಗೆ ಫೋನ್ ಮಾಡಿದ್ರು. ಅವರು ನೀರು ಬಿಡದ್ದು ಅವರೇ ಹೇಳಿ ನಮಗೆ ಫೋನ್ ಮಾಡೋದು. 4 ದಿನ ನೀರು ಬಂದಿಲ್ಲ, 5 ದಿನ ನೀರು ಬಂದಿಲ್ಲ. ನನಗೆ ಸ್ಪಷ್ಟವಾಗಿ ಗೊತ್ತು. ಯಾಕಂದ್ರೆ ಇಂಥ ರಾಜಕೀಯವನ್ನು ನೋಡಿ ದಾಟಿ 12 ವರ್ಷ ಅನುಭವಿಸಿ ಬಂದವರು ಅವರನ್ನು ಹೇಗೆ ಮಟ್ಟ ಹಾಕಬೇಕು ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಾವೇಂತ ಹೇಳಿದ್ರು, ಅವರಿಗೆ ಆಗುದಿಲ್ಲ, ಒಂದು ಮೀಟಿಂಗ್ ಅಲ್ಲ. ಆ ಮೀಟಿಂಗ್ ಪಾಪ ಕೆಲಸ ಇಲ್ಲದೆ ಉಳಿದ ನೀರು ಬಿಡುವವರು ಬಂದದಲ್ಲ, ಎಲ್ಲ ನೀರು ಬಿಡುವವರು ಬಂದಿದ್ದಾರೆ. ಒಂದಿಷ್ಟು ಜನ ಬರಲಿಲ್ಲ. ಕೆಲವರು ಕಾರಣ ಹೇಳಿದ್ರು, ನಮಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅನಾರೋಗ್ಯದ ಸಮಸ್ಯೆ ಅದೆಲ್ಲ ಹೇಳಿದ್ದಾರೆ. ಹಾಗೇಂತೇಳಿ ಸರ್ಕಾರದ ಕಾನೂನು ಉಲ್ಲಂಘಿಸಿದ್ರು. ಇವರು ಬರಲೂ ಇಲ್ಲ, ಅಲ್ಲಿ ನೀರು ಬಿಡಲೂ ಇಲ್ಲ. ಗ್ರಾಮ ಪಂಚಾಯತ್ವರಿಗೆ ಸಂಬಂಧವೇ ಇಲ್ಲ ಅನ್ನೋದರಿಂದ ಅವರು ಮಾತು ಮಾಡಿದ್ರು. ನಾವು ಹೇಳಿದೆವು, ನಮಗೆ ಸರ್ಕಾರದಲ್ಲಿ ಈಗ ಒಂದು ಹೊಸ ಆದೇಶ ಹೊಸ ಜನಾದೇಶ ಬಂದು ಹೊಸ ಬಾಡಿ ಬಂದಿದೆ. ಹೊಸ ಬಾಡಿ ಬಂದಾಗ ಅವರಿಗೆ ಏನು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕೆಲಸ ಮಾಡಲಿಕ್ಕೆ ನಿರ್ಣಯ ತಗೊಳ್ಳುವ ಅಧಿಕಾರ ಅವರಿಗಿದೆ. ಸೊ ಅವರಿಗೆ ಹೇಳಿದೆ, ನೀವು ನಿರ್ಣಯ ತಗೊಂಡ್ರು, ಅವ್ರು ನಿರ್ಣಯ ತಗೊಂಡ್ರು, ಅವರನ್ನು ಬದಲಿಸಿದ್ರು. ಅಲ್ಲ, ಒಂದು ಹೇಳೋದು ಕೇಳಿ, ನಾವು ವ್ಯವಸ್ಥೆಯನ್ನ ಮಾಡಬಹುದು. ವಿಡಿಯೋ ಬಂದು ನೀರು ಬಿಡ್ಲಿಕ್ಕೆ ಆಗ್ತದ? ಅವರಲ್ಲಿ ಹೇಳ್ಕೊಂಡು ಬಂದಿದ್ದಾರೆ, ಮೆಂಬರ್ ಬಂದು ನೀರು ಬಿಡ್ಲಿಕ್ಕೆ ಆಗ್ತದ? ನಮಗೆ ಯಾರಾದ್ರೂ ಸಹಕಾರ ಕೊಟ್ಟರೆ ನಾವು ಮಾಡ್ಲಿಕ್ಕೆ ಆಗೋದು. ಸಹಕಾರ ಇಲ್ಲದ ಕಡೆಯಲ್ಲಿ ನಾವು ಏನು ಮಾಡಬಹುದು? ನಿಮ್ಮ ನಡುವೆ ತಂದಿರ್ತಾರೆ ಅಷ್ಟೇ ಅಲ್ವಾ? ಸೊ ಅದು ಆಗುದಿಲ್ಲ, ಅದು ಆಗ್ಲಿಕ್ಕೆ ಬಿಡುವುದಿಲ್ಲ. ಇನ್ನೊಮ್ಮೆ ಪುನಃ ಮೀಟಿಂಗ್ ಕರೀತಾರೆ. ಹೊಸದಾಗಿ ಬಂದಿದ್ದಾರೆ, ಅವರಿಗೆ ಒಂದಿಷ್ಟು ಸಮಸ್ಯೆಗಳು ಗೊತ್ತಿಲ್ಲ. ಎಲ್ಲಿ ಗಾಡಿ ತಿರುಗಿಸಬೇಕು, ಎಲ್ಲಿ ಸಮಸ್ಯೆಗಳು. ನಿನ್ನೆ ಪೊಲೀಸ್ ಸ್ಟೇಷನ್ ಸಹ ನನಗೆ ಫೋನ್ ಪೊಲೀಸ್ ಸ್ಟೇಷನ್ ಸಹ ನೀವು ಫೋನ್ ಬಂದಿದ್ದು, ನಮಗೆ ನೀರು ಬರಲಿಲ್ಲ ಸರ್, 3 ದಿನ ಆಯ್ತು, 4 ದಿನ. ಕೆಲವೊಬ್ಬರು ಸಾರ್ವಜನಿಕರ ಪರವಾಗಿ ಮಾತಾಡಿದ್ರೆ ದಯವಿಟ್ಟು ಅಂತ ಅವಕಾಶ ಗ್ರಾಮಸಭೆಯಲ್ಲಿ ಇಲ್ಲ. ಆದ್ರೆ ನಾವಿಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಹಾಗೆ ಬೇಡ. ಯಾಕಂದ್ರೆ ಮಾತಾಡುವವರು ಎಲ್ಲರೂ ಮಾತಾಡಬೇಕು ಗ್ರಾಮಸಭೆಯಲ್ಲಿ. ಒಂದಿಬ್ರು ಮಾತಾಡಿದ್ರೆ ಕೆಲವೊಮ್ಮೆ ಹಿಂದೆ ಕೂತವ್ರು ಎದ್ದು ಹೋಗಿ ಆಗಿದೆ. ಈಗ ತಿರುಗಿ ನೋಡಿ ಅಂತ ನೀವು ಯಾರು ಇಲ್ಲ, ನೀವೇ 4 ಜನ ಉಳಿದಿರಿ. ಸೊ ಹಾಗೆ ಆಗಬಾರ್ದು ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ಮೇಲೆ ವೇದಿಕೆಯಲ್ಲಿ ಕೂತವರು ಸ್ವಲ್ಪ ಹಸಿವೆಲ್ಲ ಜಾಸ್ತಿ ಇದೆ. ಕಾರ್ಯಕ್ರಮದ ಈ ಒಂದು ಗ್ರಾಮ ಸಭೆಯ ಮಾರ್ಗದರ್ಶಿ ಅಧಿಕಾರಿಯಾಗಿ ನಮ್ಮೊಂದಿಗೆ ಜಲಜಾಕ್ಷಿ ಮೇಡಮ್ ಅವರಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಂತ ಕೋರಿಕೊಳ್ತಾರೆ. ವೇದಿಕೆಯಲ್ಲಿ ಗಣ್ಯರಿರುವ ಅಧ್ಯಕ್ಷರೇ ಹಾಗೂ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ಸದಸ್ಯರೇ ಹಾಗೂ ಸಾರ್ವಜನಿಕರು, ಈಗ 2021-22 ಸಾಲಿನ ಪ್ರಥಮ ಗ್ರಾಮ ಸಭೆ ಉತ್ತಮ ರೀತಿಯಲ್ಲಿ ಆಗಿದೆ. ನಿಮ್ಮಲ್ಲಿ ಚರ್ಚೆಗಳಿತ್ತು, ಒಪ್ಪುತ್ತೇನೆ. ಆದರೆ ಸಮಸ್ಯೆಗಳು ಉಂಟು, ಸಮಸ್ಯೆ ಇಲ್ಲದೆ ಎಲ್ಲೂ ಇಲ್ಲ. ಆದರೆ ಸಮಸ್ಯೆಯನ್ನು ವಿಡಿಯೋ ಅವರು ಉತ್ತಮ ರೀತಿಯಲ್ಲಿ ನಿರ್ವಹಿಸಿ ನಿಮಗೆ ಉತ್ತರ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದು ನೀವು ಕೂಡ ಸದಸ್ಯರು ಸಾರ್ವಜನಿಕರು ಸೇರಿ ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ನನ್ನದೊಂದು ವಿನಂತಿ. ಹಾಗೆ ಸದಸ್ಯರು ಕೂಡ ನನಗೆ
ವ್ಯಕ್ತಪಡಿಸಿದ್ದೀರಿ. ನನಗೆ ತುಂಬ ತುಂಬ ಖುಷಿ ಆಯಿತು. ಅದಕ್ಕಾಗಿ ನಾನು ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಗ್ರಾಮ ಸಭೆ ಲೇಟ್ ಆಯಿತು ಸಹ, ನಿಮಗೆಲ್ಲ ಹಸಿವಾಗಿದೆ, ಆದ ಕಾರಣ ನಾನು 2 ಅಕ್ಷರ ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಭೆ ಅಧ್ಯಕ್ಷತೆ ವಹಿಸಿದಂಥ ಗ್ರಾಮ ಸಭಾ ಅಧ್ಯಕ್ಷರು ಮಾತಾಡಬೇಕು, ಆದರೆ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರಿದರೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಅವರ ಪರವಾಗಿ ಈ ಒಂದು ಗ್ರಾಮ ಸಭೆಯನ್ನು ಚಂದವಾಗಿಸಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆಗಳು. ಒಂದು 2 ಮಾತು ಮಾತಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇವತ್ತು ನಡೆದಂತಹ ಗ್ರಾಮ ಸಭೆಗೆ ಬಂದಂಥ ಎಲ್ಲ ಗ್ರಾಮಸ್ಥರಿಗೂ ನಾನು ಧನ್ಯವಾದ ಹೇಳ್ತೇನೆ. ಹಾಗೆಯೇ ಪ್ರತಿಯೊಂದು ವಿಷಯದಲ್ಲೂ ಕೂಡ, ಅಭಿವೃದ್ಧಿಯ ವಿಷಯದಲ್ಲೂ ಕೂಡ ಒಬ್ಬೊಬ್ಬರ ಅನುಭವ ತೆಗೆದುಕೊಂಡಿದ್ದೇವೆ ನಾವು, ಅಭಿಪ್ರಾಯ ಅನುಭವಗಳನ್ನು, ಹಾಗೆಯೇ ನಿಮ್ಮ ಸೂಚನೆಗಳನ್ನು, ಸಲಹೆಗಳನ್ನು ಸಹ ತಗೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ನನಗೆ ನನ್ನ ಗ್ರಾಮಸ್ಥರು ಹಾಗೆ ಪಂಚಾಯತ್ ಸದಸ್ಯರು ಎಲ್ಲರೂ ಸಹ ನನ್ನ ಜೊತೆ ಕೈ ಜೋಡಿಸಿ ಗ್ರಾಮವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ನನಗೆ ಎಲ್ಲರೂ ಸಹ ಸಹಕಾರ ನೀಡಬೇಕಾಗಿ ಕೇಳಿಕೊಟ್ಟಿದ್ದೇನೆ. ನಾನು ಮಾತಾಡಲಿಲ್ಲ, ಆಗಲಿಲ್ಲ, ಆರೋಗ್ಯದ ಸಮಸ್ಯೆ ಇದ್ದ ಕಾರಣ ಮಾತಾಡಲಿಕ್ಕೆ ಆಗಲಿಲ್ಲ. ಆದ ಕಾರಣ ಎಲ್ಲರೂ ಸಹ ದಯವಿಟ್ಟು ಕ್ಷಮಿಸಿ, ಎಲ್ಲರೂ ಸಹ ಧನ್ಯವಾದ. ಗ್ರಾಮ ಸಭೆಯ ಅಧ್ಯಕ್ಷಸ್ಥಾನವನ್ನು ವಹಿಸಿ ಈ ಗ್ರಾಮ ಸಭೆ ನಡೆಸಿಕೊಟ್ಟಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಅವರಿಗೆ ಧನ್ಯವಾದ ಅರ್ಪಿಸಿದ್ದೇವೆ. ಅದೇ ರೀತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಪಟ್ಟೂರಿ ಇವರಿಗೂ ಕೂಡ ಧನ್ಯವಾದ ಅರ್ಪಿಸಿದ್ದೇವೆ. ಗ್ರಾಮ ಪಂಚಾಯತ್ನ ಈ ಗ್ರಾಮ ಸಭೆಗೆ ಬಂದಂತಹ ನೋಡಲ್ ಅಧಿಕಾರಿಯವರಿಗೆ ಕೂಡ ಧನ್ಯವಾದ ಅರ್ಪಿಸಿದ್ದೇವೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಕೂಡ ಧನ್ಯವಾದ ಅರ್ಪಿಸಿದ್ದೇವೆ. ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ ಅರ್ಪಿಸಿದ್ದೇವೆ. ಮತ್ತು